ಪತ್ನಿಯ ಸಂಘವನ್ನು ಮಾಡಲ ಸದಲವಾಗಿ ಕುರುಕುಲಕ್ಕೆ ಪುತ್ರರತ್ನ ಕೊಡುವುದಕ್ಕೆ ಸಾಧ್ಯ ಇಲ್ಲದವನಾಗಿ ಮರುಗುತ್ತಾ ಇರುವಂತಹ ಕಾಲದಲ್ಲಿ ಕುಂತಿ ಮಾತೆ ಪಡೆದಂತಹ 5 ವರಗಳು ಮುನಿಕುಲನನ್ನು ಮೆಚ್ಚಿಸಿ ಪಡೆದಂತಹ ವರ ಏನು 5 ಪುತ್ರರು ಕುರುಕುಲಕ್ಕೆ ಸಂಬಂಧಪಟ್ಟವರಿಂದ ಜನಿಸಿದವರಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಧರ್ಮರಾಯನಾಗಿರಲಿ, ಯಮಜನಿಗೆ ಸಂಜನಿಸವನಾಗಿರಬಹುದು, ಮರುತನಿಗೆ ಸಂಭವಿಸಿದಂತ ಭೀಮನಾಗಿರಲಿ, ಅಶ್ವಿನಿ ಕುಮಾರನಿಗೆ ಸಂಚರಿಸಿದಂತ ನಕುಲ ಸಹದೇವರಾಗಿರಲಿ, ಮಧ್ಯಮ ಪಾಂಡವರನಾಗಿರುವಂತ ಪಾರ್ಥ, ಇಂದ್ರನಿಗೆ ಸಂಚರಿಸಿದ ಗೀತ, ಹೇಗೆ ಕುರುಕುಲ ಮಲ್ಲರಾಗುತ್ತಾರೆ. ಕುರುಕುಲ ಅನ್ವಯಕ್ಕೆ ತಿಲಕ ಏನಿದ್ರೆ ಅದು ನಾನು ಮಾತ್ರ, ಕೌರವ ಮಾತ್ರ. ಚಂದ್ರನಿಂದ ಆರಂಭಗೊಂಡಂತ ಈ ಗುರುಕುಲ ಅದೆಷ್ಟೋ ರಾಜರುಗಳ ಆಳ್ವಿಕೆಯನ್ನು ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಕುರುಕುಲ ಅನ್ವಯ ತಿಲಕ ಎನ್ನುವಂತ ಪಟ್ಟ ಯಾರಿಗೂ ಬಂದದ್ದಿಲ್ಲ, ಕೌರವ ಎನ್ನುವುದಾಗಿ ಯಾರನ್ನು ಕರೆದದ್ದಿಲ್ಲ. ಹಾಗಾದರೆ ಕೌರವ 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 ಎಂದು ಲೋಕವನ್ನು ನನ್ನನ್ನು ಕರೆದದ್ದು ನಾನು ಜನಿಸಿದಾಗ ಹಾಗೆ ಗೂಗೆಗಳ ರವಳೆಯಿಂದ ನನಗೆ ಕೌರವ ಅಂತ ಬಂದದ್ದಲ್ಲ. ಗುರುಕುಲಕ್ಕೆ ಅನ್ವಯವಾದಂತಹ ತಿಲಕ ಸದೃಶರಾಗಿ ಲೋಕದ ಬೆಳಕನ್ನು ಕಂಡದ್ದರಿಂದ ನನಗೆ ಕೌರವ ಎನ್ನುವಂತಹ ಹೆಸರು ಬಂತು. ಉತ್ತಮೋತ್ತಮರು ನನ್ನನ್ನು ಸುಯೋಧನ ಎನ್ನುವುದಾಗಿ ಕೊಂಡಾಡಿದರು. ಯೋಧನಿಗೆ ಪ್ರತಿಯೋಧನಾಗಿ, ಸಾಧಕನಿಗೆ ಪ್ರತಿ ಸಾಧಕನಾಗಿ, ನನ್ನದಾದಂತಹ ಅದಟನ್ನ, ನನ್ನದಾದಂತಹ ಸಾಮರ್ಥ್ಯವನ್ನ ಆನೆ ಮೆಟ್ಟಿದ್ದೇ ದಾರಿ ಎನ್ನುವ ಹಾಗೆ ಅರಾಜಕತೆ ತಲೆದೋರುವಂತಹ ಕಾಲ. ವೃದ್ಧ ಭೀಷ್ಮಾಚಾರ್ಯರು ಸಂಸಾರವನ್ನೇ ತ್ಯಜಿಸಿ ಜಗದ ನಾರಿಯರೆಲ್ಲ ಮಾತೆ ಗಂಗಾಭವಾನಿಗೆ ಸಮ ಎನ್ನುವಂತ ಮಾತನ್ನಿದ್ದಾಗ, ಆಮೇಲೆ ಕುರುಕುಲಕ್ಕೆ ಮಕ್ಕಳಿಲ್ಲದಂತ ಸಂದರ್ಭದಲ್ಲಿ ಕೃಷ್ಣ ದ್ವೈಪಾಯನರ ಕೃಪೆಯಿಂದ ಸಂಜನಿನರಾದವರು 3, ಪಾಂಡು, ಧೃತರಾಷ್ಟ್ರ, ವಿಧುರ. ಒಬ್ಬ ಕಣ್ಣು ಮುಚ್ಚಿಕೊಂಡ, ಒಬ್ಬ ಬಿಡಿಸಿಕೊಂಡವ ಪಾಂಡವನ, ಕಣ್ಣು ಮುಚ್ಚಿಕೊಂಡವ ಧೃತರಾಷ್ಟ್ರನಾದ, ದಾಸಿ ಪುತ್ರ ವಿಧುರನಾದ. ಅಲ್ಲೂ ಕೂಡ ಪುತ್ರ ವಾಂಛೆ ಶಮನಿಸದಂತ ಸಂದರ್ಭದಲ್ಲಿ ಅರಾಜಕತೆಯ ಬಗ್ಗೆ ಗುರುಕುಲ ತಲ್ಲಣಿಸುವ ಸಂದರ್ಭದಲ್ಲಿ ಅನಭಿಷಿಕ್ತ ದೊರೆಯಾಗಿ ಅಲ್ಲಿಂದ ಇಲ್ಲಿವರೆಗೆ ಭೀಷ್ಮ ದ್ರೋಣಾದಿಗಳು ಒಪ್ಪಿಕೊಳ್ಳುವ ರೀತಿಯಲ್ಲಿ ಗುರುಕುಲವನ್ನ ಆಳಿದವ ಎಲ್ಲರ ಮುಕ್ತಘಟ್ಟದಿಂದ ಕೊಂಡಾಡುತ್ತಾರೆ ನನ್ನನ್ನು. ಕೌರವನ ಆಳ್ವಿಕೆಯಲ್ಲಿ ಲೋಕ ಸುಭಿಕ್ಷಾ. ಇದುವರೆಗೆ ಎಲ್ಲಾದರೂ ಕ್ಷಾಮ ಡಾಮರ ಬಂದದ್ದಿದೆಯೇ? ರೋಗ ರುಜಿನಾದಿಗಳು ಹುಟ್ಟಿದ್ದಿದೆಯೇ? ಬರಗಾಲ ಬಂದದ್ದಿದೆಯೇ? ಯಾವುದೇ ಕಾರಣಕ್ಕೂ ಪಂಚಭೂತಗಳು ಮುನಿದದ್ದಿಲ್ಲ. ಹಾಗಾದರೆ ನನ್ನ ಆಳ್ವಿಕೆಯನ್ನ ದೇವತೆಗಳೇ ಮೆಚ್ಚಿದ್ದಾರೆ ಅಂತ ಅರ್ಥ. ಹೇಳ್ತಾರಲ್ಲ, ಕೌರವನಿಗೆ ಇರುವಂತಹದ್ದು ಒಂದೇ ಒಂದು ಕಪ್ಪು ಚುಕ್ಕೆ, ಅದು ಪಾಂಡವ ದ್ವೇಷ. ಅದು ಜನ್ಮತವಾಗಿ ನನಗೆ ಬಂದಿದೆ. ಯಾಕೆ ಬಂದಿದೆ? ಮೊದಲಾಗಿ ನನ್ನ ಹೆತ್ತವೇ ಗರ್ಭವತಿಯಾಗಿರುವಂತದ್ದು. ನನ್ನ ಹೆತ್ತವೇ ಗರ್ಭವತಿಯಾದಂತಹ ಸಂದರ್ಭದಲ್ಲಿ ಕಾಡಲ್ಲಿ ನಂತರ ಮಂತ್ರಭೂತವಾದಂತಹ ಗರ್ಭ ಬಂದು ಬುದ್ಧಿಗೆ ಸಂಚಲಿತವಾಯಿತು. ಧರ್ಮದ ಮೊದಲು ಲೋಕದ ಬೆಳಕನ್ನ ಕಂಡಂತ ಹೊಟ್ಟಗಿಚ್ಚಿನಿಂದ ನನ್ನವೇ ತನ್ನ ಗರ್ಭವನ್ನೇ ಹಿಚ್ಚುಕಿಕೊಂಡರಂತೆ. ಹಿಚ್ಚುಕಿದಂತ ಗರ್ಭ 100 ಹೋಳಾಗಿ ಬಿತ್ತಂತೆ. 100 ಹೋಳಾಗಿ ಬಿತ್ತಂತ ಸಂದರ್ಭದಲ್ಲಿ ವಿದುರ ಚಿಕ್ಕಪ್ಪನೊಬ್ಬ ಅಪಸ್ವರವನ್ನೆತ್ತಿದರಂತೆ. ನರಿಗಳು ಕೂಗ್ತಾ ಇದೆ, ಈ ಪಿಂಡವನ್ನ ಎಸೆಯಿರಿ ಎನ್ನುವ ಹಾಗೆ ಕಟುಕರಾಗಿ ಮಾತಾಡಿದರಂತೆ ಕೃಷ್ಣ ದ್ವೈಪಾಯನರು. ಅವರು ಗಮನೆಯನ್ನಿಟ್ಟರು. 100 ಘೃತ ಭಾಂಡಗಳಲ್ಲಿ ನಮ್ಮ ಪಿಂಡವನ್ನ ಇಟ್ಟು ಪೋಷಿಸಿ ನಮಗೆ ಲೋಕದ ಬೆಳಕನ್ನು ಕೊಟ್ಟಿದ್ದಾರೆ. ಅದರರ್ಥ ಕೃಷ್ಣ ದ್ವೈಪಾಯನರು ಒಪ್ಪಿದಂತ ಶಿಶು ನಾನು. ಒಂದೇ ಇಷ್ಟಿದೆ, 100 ಒಂದಾಗಿದ್ದರೆ ನನ್ನ ಶಕ್ತಿ ಎಷ್ಟು, ಇದನ್ನು ಲೋಕಮುಖಕ್ಕೆ ಅರ್ಥ ಮಾಡಿಕೊಳ್ಳಬೇಕು. ಪಂಚಮಹಾಪಾತಕಗಳನ್ನು ನನ್ನ ಮೇಲೆ ಆರೋಪಿಸುತ್ತಾರೆ. ಭೀಮನನ್ನ ಕೊಲ್ಲುವುದಕ್ಕೆ
ಕಾಡಲಿಕ್ಕೆ ಹೋದ ವಿಷದ ಲಟ್ಟುಗೆಯನ್ನಿತ್ತ. ಲೋಕದ ಮಂದಿಗಳು ಅರ್ಥ ಮಾಡಿಕೊಳ್ಳಬೇಕು, ಯಾಕೆ ಈ ಕೌರವ ಭೀಮನಿಗೆ ವಿಷದ ಲಟ್ಟುಗೆಯನ್ನಿತ್ತ. ನಾಡಿನಲ್ಲಿ ಸುಖದಿಂದ ಮಕ್ಕಳಾಟದಲ್ಲಿ ನಾವಿರುವಂತಹ ಸಂದರ್ಭದಲ್ಲಿ ಋಷಿಮುನಿಗಳನ್ನೇ ಸಾಕ್ಷಿಯನ್ನಾಗಿಸಿ ಕುಂತಿ ತನ್ನ 5 ಪುತ್ರರೊಂದಿಗೆ ಮಾತೃಸುತರೊಂದಿಗೆ ಆಗಮಿಸಿದರು. ಆ ಸಂದರ್ಭದಲ್ಲಿ ಬಲಿಷ್ಠನಾದಂತ ಭೀಮ ನನ್ನ 100 ಮಂದಿ ತಮ್ಮಂದಿರು ಮರವನ್ನೇರಿ ಆಟವನ್ನು ಆಡುತ್ತಾ ಇರುವಾಗ ಮರವನ್ನ ಅಲ್ಲಾಡಿಸಿ ನನ್ನ ತಮ್ಮಂದಿರನ್ನು ನೆಲಕ್ಕುರುಳಿಸ್ತಾ ಇದ್ದ. ನನ್ನ ತಮ್ಮಂದಿಗೆ ಆದಂತ ನೋವನ್ನು ನಾನು ಸಹಿಸಿಕೊಳ್ಳಬೇಕೆ? ಪದೇ ಪದೇ ಎಷ್ಟು ಬುದ್ಧಿ ಹೇಳಿದರು ಅವನೊಂದಿಗೆ ಕಾದಾಟಕ್ಕೆ ಅಸಾಧ್ಯವಾದಂತ ಆ ಚಿಕ್ಕ ಕೈಗಳಲ್ಲಿ ಏನು ಮಾಡುವುದಿಲ್ಲ ಆದಾಗ ಆವಾಗ ಕಂಡಂತ ದಾರಿಯೊಂದೇ ಆತನಿಗೆ ವಿಷದ ಲಟ್ಟುಗೆಯನ್ನು ಉಣಿಸಿರುವಂತದ್ದು. ಹೌದು, ಒಪ್ಪಿಕೊಳ್ಳುತ್ತೇನೆ, ಆತ ಮಾಡಿದ ಅಪರಾಧಕ್ಕೆ ತಕ್ಕ ಶಾಸ್ತಿ. ಗಟ್ಟಿ ಪಿಂಡ ಆತ, ತಾಯ ಗರ್ಭದಿಂದ ಬಿದ್ದಂತ ಆತನಿಗೆ ಬಂಡೆಯ ಒಡೆದು ಹೋಗಿದಂತೆ ಮರುತನಿಗೆ ಹುಟ್ಟಿದವ. ಆಯ್ತು ಬಿಡಿ, ದ್ರೌಪದಿಯ ಸೀರೆಯ ಸೆರಗನ್ನ ಸೆಳೆದಿದ್ದಾರೆ ಅನ್ನುವಂತ ಅಪರಾಧ ಕೌರವನಿಗೆ ಹೇಳ್ತಾ ಇದ್ದಾರೆ. ಯೂತದ ವ್ಯಾಮೋಹದಿಂದ ಬಂದವ ಧರ್ಮಜ ನಾನಲ್ಲ, ನಾನು ಯೂತವನ್ನು ಆಡಲಿಲ್ಲ. ನನ್ನ ಬದಲಾಗಿ ಯೂತಕ್ಕೆ ನಾನು ನಿಲ್ಲಿಸಿದ್ದು ಶಕುನಿ ಮಾಮನನ್ನ. ಆಗುವುದಿಲ್ಲ ಎನ್ನುವುದಾಗಿ ವಿರೋಧಿಸಬೇಕಿತ್ತು ಪಾಂಡವರು ಮತ್ತು ಧರ್ಮಜ. ಈತನಿಗೆ ಯೂತದ ವಾಂಛೆ, ಕೆಟ್ಟ ಚಟ. ಯೂತಕ್ಕೆ ಬಂದ ಆಡಿಸಬಹುದಿತ್ತಲ್ಲ, ಕೃಷ್ಣನನ್ನ ಕಳಿಸಬಹುದಿತ್ತಲ್ಲ. ಈತನಿಗೆ ಯೂತದ ಚಟವಿದ್ದ ಕಾರಣದಿಂದಲೇ ಯೂತಕ್ಕೆ ಬಂದ, ಎಲ್ಲವನ್ನೂ ಕಳೆದುಕೊಂಡ. ಆವಾಗ ನನ್ನಪ್ಪ ಕಟ್ಟಗಳಿಗೆ ಕೊಟ್ಟಂತ ವರವನ್ನ ಸದುಪಯೋಗ ಪಡಿಸಿಕೊಂಡ. ಕೇವಲ ಯುದ್ಧದಲ್ಲಿ ಸೋತದ್ದು ಮಾತ್ರವಲ್ಲ, ಎಲ್ಲಿವರೆಗೆ ಅಡವಿಡುವ ಹುಚ್ಚು ಅವನಿಗೆ ಇದ್ದು ಅಂತ ಹೇಳಿದ್ರೆ ಮಡದಿಯನ್ನೇ ಅಡವಿಟ್ಟಂತ ಪಾಪಿ. ಯಾರಾದರೂ ಮಡದಿಯನ್ನು ಅಡವಿಟ್ಟಾರ, ಹೆಂಡತಿಯನ್ನೇ ಅಡವಿಟ್ಟಂತ ಈತ ಒಳ್ಳೆಯವನು ಅಲ್ಲ. ಯೂತದಲ್ಲಿ ದ್ಯೂತವಾಡಲಿಕ್ಕೆ ಸಾಕ್ಷಿಯಾಗಿ ನಿಂತಂತ ನಾನು ಒಳ್ಳೆಯವನ ಅರ್ಥ ಮಾಡಿಕೊಳ್ಳಬೇಕು. ನಾನಲ್ಲಿ ಹೇಳಿದ್ದು ಇಷ್ಟೇ, ಯೂತದಲ್ಲಿ ಸೋಲವಾದಂತಹ ದ್ರೌಪದಿ ಅವಳು ನಮ್ಮ ಸ್ವತ್ತು, ಅವಳನ್ನು ಸಭೆಗೆ ಕರೆತನ್ನಿ. ನನ್ನ ತಮ್ಮ ಸ್ವಲ್ಪ ಕೈ ಉದ್ದ ಮಾಡಿದ, ಬರ್ಲಿಕ್ಕೆ ಕೇಳಿಲ್ಲ, ಬಂದಂತಹ ಸೆರಗಿಗೆ ಕೈ ಹಾಕಿದ. ಸರಿ, ಯಾಕೆ ಕೈ ಹಾಕಿದ್ದು? ದ್ರೌಪದಿಯನ್ನು ಅವಮಾನಿಸುವುದು ಯಾಕೆ? ಒಂದು ಕಥೆ ಇದೆ, ಎಲ್ಲರೂ ಕೇಳಿಕೊಳ್ಳಬೇಕು, ತಿಳ್ಕೊಳ್ಬೇಕು. ಅವರ ಅರಮನೆಗೆ ನಾನು ಹೋದಂತಹ ಸಂದರ್ಭ, ಮಯ ನಿರ್ಮಿಸಿದಂತ ಅರಮನೆ, ತೆರಳಿದಂತ ವಿಶ್ವಕರ್ಮ ನಿರ್ಮಿತವಾದ ಅರಮನೆಗೆ ತೆಳೆದಾಗ ನೀರಿದ್ದಲ್ಲಿ ಕಾಲಿಟ್ಟದು ನೆಲವಾಗ್ತದೆ, ನೆಲವಿದ್ದಲ್ಲಿ ಕಾಲಿಟ್ಟದು ನೀರಾಗಿ ಪರಿಣಮಿತವಾಗ್ತದೆ. ನಾನು ನೀರಿದೆ ಅಂತ ನನ್ನ ಉತ್ತರೀಯವನ್ನು ಎತ್ತಿ ನಡೆದ್ರೆ ಅಲ್ಲಿ ನೀರಿರಲಿಲ್ಲ. ನೀರಿಲ್ಲ ನೆಲವೆಂದು ಭ್ರಮಿಸಿ ನಾನು ಕಾಲಿಟ್ಟಾಗಿ ಎಡವಿ ಬಿದ್ದಾಗ ಗಹ ಗಹನೆ ನಕ್ಕಳು ಆ ದ್ರೌಪದಿ. ಕುರುಡನೆ ಕುರುಕುಲ ದೇವಾ ಅನ್ನುವ ಹಾಗೆ ನನ್ನನ್ನು ಹಂಗಿಸಿದ್ರು. ಕುರುಕುಲಾನ್ವಯದ ಶಿಶುವಾದ ಕುಡಿಯಾದ ನನ್ನನ್ನು ತರುಣಿಯವರ ಹಂಗಿಸಿದ್ದೆ. ಯಾವ ಗಂಡಸಿಗೆ ಕೋಪ ಬರುವುದಿಲ್ಲ. ಇದನ್ನೇ ಈ ವೈರವನ್ನೇ ನೆಪವಾಗಿಟ್ಟುಕೊಂಡು ದುಶ್ಯಾಸನ ಸೆರಗಿಗೆ ಕೈ ಹಾಕಿದಾಗ ನಾನು ಯಾಕೆ ಸುಮ್ಮನಿರ್ಬೇಕು? ಭೀಷ್ಮರು ಸುಮ್ಮನಿದ್ರು, ಕೃಪರು ಸುಮ್ಮನಿದ್ರು, ಎಲ್ಲರೂ ಸುಮ್ಮನಿದ್ದರು. 5 ಗಂಡಂದಿರು ತಲೆ ತಗ್ಗಿಸಿ ಕುಳಿತುಕೊಳ್ಳುವಾಗ ನಾನೇಕೆ ಸುಮ್ಮನಿಗೆ ಮಾತಾಡಬೇಕು? ಯಾವುದೇ ಪಾಠಕಗಳು ನನಗೆ ಅನ್ವಯವಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ, ಲಾಸ್ಯಾಗ್ರಹವನ್ನು ಪ್ರವೇಶಿಸಿದಾಗ ಅದನ್ನು ಸುಟ್ಟು ಅವರನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಪಟ್ಟ ಅಂತ ಹೇಳಿದ್ರು. ಅದರಲ್ಲಿ ಪಾಪಿಗಳು ಯಾರು ಕೇಳಿದ್ರೆ ಪಾಂಡವರೇ. ಯಾಕೆ ಪಾಪಿಗಳು? ಅಲ್ಲಿ ಕುಂತಿಯೊಂದಿಗೆ 5 ಮಕ್ಕಳು ಮಲಗಿದ್ದನ್ನ ಭೀಮ ಇವರೆಲ್ಲರನ್ನ ಎತ್ತಿಕೊಂಡು ಹೋಗುವಾಗ ಅಲ್ಲಿ ಸಾಮಾನ್ಯ ಪಾಪದ ಬೇಡರ ಮಕ್ಕಳನ್ನಲ್ಲಿ ಕುಳಿಸಿ ಅವರನ್ನು ಸುಟ್ಟು ಹಾಕಿದಂತ ಅಲ್ಲಿ ಬೆಂಕಿ ಕೊಟ್ಟದ್ದು ಇವರೇ. ಆ ಪಾಪವನ್ನು ನನ್ನ ತಲೆಗೆ ಕಟ್ಟುವಂತ ಇವರ ಬುದ್ಧಿವಂತಿಕೆಯನ್ನು ಲೋಕ ಅರ್ಥ ಮಾಡಿಕೊಳ್ಳಬೇಕು. ನಡೆದು ಹೋಯಿತು ಘಟನೆ ಮುಂದುವರೆದು ಹೋಯಿತು. ಪಾಂಡವ ದ್ವೇಷ ನಮ್ಮಲ್ಲಿ ಗಟ್ಟಿಯಾಯಿತು. ನಿಷ್ಪಾಂಡವ ಪೃಥ್ವಿ, ಇದು ನನ್ನ ಧ್ಯೇಯ. ಬಂದನಲ್ಲ ಸಂಧಾನಕ್ಕೆ ಶ್ರೀಕೃಷ್ಣ ಪರಮಾತ್ಮ. ಬಂದಂತ ಶ್ರೀಕೃಷ್ಣ ಪರಮಾತ್ಮನಿಗೆ ಸರಿಯಾದಂತ ಉತ್ತರವನ್ನು ಇದ್ದು ಕಳಿಸಿದ್ದೇನೆ.
ಸರ್ವದ ಕೋಲುಳದಿ ನಿನ್ನ ಧರೆಯ ಭಾರವ ಮನೆಯಲ್ಲಿ ಅವಸರಿಸಿದ ಮಾಯಾ ಮನುಜ ನೀನೆಂದು ಬಲ್ಲೆ. ಆದರೆ ಯಾವುದೇ ಕಾರಣಕ್ಕೂ ಸುಚಕ್ರ ಪರಿವೇಶಿತ ಧಾರಣಿಯನ್ನು ಕೊಡೆ 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 ಎನ್ನುವುದಕ್ಕಾಗಿ ಹುಡುಗಿದ್ದೇನೆ. ಯಾಕೆ ಅರ್ಥ ಮಾಡಿಕೊಳ್ಳಬೇಕು. ಇದುವರೆಗೆ ಚಂದ್ರವಂಶ ಈಗಾಗಲೇ ಆಗಿದ್ದ ಈ ಚಂದ್ರವಂಶವನ್ನು ಒಡೆಯುವಂತಹ ಷಡ್ಯಂತ್ರ ಈತ ಮಾಡ್ತಾನಂತಂದ್ರೆ ನಾನು ಸತ್ರು ಪರವಾಗಿಲ್ಲ, ನನ್ನನ್ನು ಆತ ಕೊಲಿಸಿದ್ರು ಪರವಾಗಿಲ್ಲ, ಒಂದು ನಾನು ಗುರುಕುಲವನ್ನು ಆಳಬೇಕು, ಇಲ್ಲದಿದ್ದರೆ ಇವರ ವಹಿಸುವಂತಹ ಧರ್ಮದ ಗುರುಕುಲವನ್ನು ಆಳಬೇಕು, ಗುರುಕುಲಕ್ಕೆ ಒಬ್ಬನೇ ಕಿರೀಟಧಾರಿಯಾಗಬೇಕು. ಬಂದದ್ದು ಬರಲಿ, ಮರಣ ಎನ್ನುವುದು ಯಾರಿಗೂ ಶಾಶ್ವತವಲ್ಲ. ಕೊಲಿಸಲಾರೆನು ಸರ್ವದಾ ಕುಲಕುಲದಿ ನಿನ್ನ ಅಂತ ಹೇಳಿದಂತ ಕೃಷ್ಣನಿಗೆ ಮರಣ ಇಲ್ವಾ? ಯಾವ ಕಾರಣಕ್ಕೆ ದೇವಕಿ ದೇವಿಯ ಅಸ್ತಮ ಗರ್ಭದಲ್ಲಿ ಸಂಜನಿಸಿದರೆ ಮಾತ್ರ ಕಂಸನಿಗೆ ಮರಣ? ಆತ ಗರ್ಭಸ್ಥ ಶಿಶುವಾಗಿ ಲೋಕದ ಬೆಳಕನ್ನು ಕಂಡವ. ಕೃಷ್ಣನಿಗೆ ಜನನವಿದೆ, ಕೃಷ್ಣನಿಗೆ ಮರಣವಿದೆ. ಹಾಗಿದ್ದಲ್ಲಿ ಒಬ್ಬ ಮರಣವುಳ್ಳವ ನಿನ್ನನ್ನು ಕೊಲಿಸ್ತೇನೆ ಅಂತ ಹೇಳಿದ್ರೆ ನನ್ನ ಗುರುಕುಲಕ್ಕೆ ಮಾಡುವಂತ ಅವಮಾನ ಅಂತ ತಿಳ್ಕೊಂಡು ನನ್ನ ಅಜ್ಜ ಭೀಷ್ಮಯ್ಯನ ಮೇಲೆ ನನಗೆ ಬಹಳ ಮಮತೆ ಇದೆ. ಅವರ ಮಾತನ್ನು ಒಪ್ಪುತ್ತೇನೆ, ಅವರಿಗೆ ಹೇಳಿದ್ದೇನೆ, ನೀನು ಬಂದದ್ದು ಹೌದು, ನಿನಗೆ 5 ತಲೆಯನ್ನು ನಿನಗೆ 5 ಸಮರ್ಪಿಸುವೆ ಅಂತ ಹೇಳಿದೆ. ಒಂದು ವೇಳೆ ನಾನು ಸೋತ್ರೆ ನನ್ನ ತಲೆಯನ್ನು 5 ಸಮರ್ಪಿಸುವೆ ಎನ್ನುವ ಹಾಗೆ ಮಾತು ಕೊಟ್ಟು ಬಂದಿದ್ದೇನೆ. ದುಷ್ಟರ ನಿಗ್ರಹಕ್ಕೆ ಶಿಷ್ಟರ ಪರಪಾಲನೆಗಾಗಿ ಧರೆಗಿಳಿದು ಬಂದಂತ ಭಗವಂತ ಕೃಷ್ಣಸ್ಥ ಭಗವಾನ್ ಸ್ವಯಂ ಹೌದಾಗಿದ್ರೆ ಧರ್ಮದಲ್ಲೇ ನನ್ನ ಶಿರವನ್ನು ತೆರ್ತೇನೆ ಅನ್ನುವ ಹಾಗೆ ಬಂದವ. ಆದರೆ ಏನು ಮಾಡಲಿ ನಾನು ಕೈದಂತ ಈ ಶಪಥ, ನನ್ನ ಈ ಹಠ, ಛಲದೊಳು ದುರ್ಯೋಧನ ಅನ್ನುವ ಹಾಗೆ ಲೋಕದಲ್ಲಿ ಕೊಂಡಾಡಿದ ಮಾತು ಇದುವರೆಗೆ ಸಿಂಹದೋಪಾದಿಯಲ್ಲಿ ನಡೆಸಿಕೊಂಡು ಬಂದಿದ್ದೇನೆ. ಬಿಡದೆ ಬಾಗುತ ನೃಪರು ಮುಕುಟ ಮಣಿಗಳಿಂದ ನನ್ನ ಪಾದವನ್ನ ಅಭಿಷೇಕನವೆಂದು ಪೂಜಿಸಿದಂತ ಕರ, ಛತ್ರ ಚಾಮರ ವ್ಯಜನ ಪರ್ಯಂತಾದಿಗಳಿಂದ ನನ್ನನ್ನು ಎಲ್ಲ ಲೋಕದ ಜನ ಮಂದೆಗಳು ನನ್ನನ್ನು ಕಟ್ಟುಕೊಂಡಂತ ಅರಸನಾಗಿ ಮೆರೆದವನ. ನಡೆದು ಹೋಯಿತು. ಭೀಷ್ಮಾಚಾರ್ಯರು ನನಗೆ ಬೇರೆ ಬೇರೆ ರೀತಿಯಲ್ಲಿ ನನ್ನನ್ನು ಸಮಾಧಾನಿಸುತ್ತ ಯುದ್ಧದಿಂದ ವಿಮುಖನಾಗುವ ಹಾಗೆ ಪ್ರೇರೇಪಿಸಿದ್ರು ಕೂಡ ಯಾವುದೇ ಕಾರಣಕ್ಕೆ ಒಪ್ಪಲಿಲ್ಲ. ಅಂಬರವೇ ಖುಷಿಯಲ್ಲಿ ಭೂಮಿಯ ಬಾಯಿ ಬಿಡಲಿ, ಧರೆಯನ್ನು ಸಾಮದಿ ಕೊಡೆ 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 ಅನ್ನುವ ಹಾಗೆ ಭೀಷ್ಮಾಚಾರ್ಯರಿಗೆ ಮಾತನಾಡುತ್ತಿದ್ದೇನೆ. ಎಲ್ಲವೂ ಆಯಿತು. ಆದರೆ ನಡೆದದ್ದೇನೂ ಕುಂಭ ಸಂಭವವೇ. ವಿಶೇಷವಾದಂತ ರಣವೇ ಕುರುಭೂಮಿಯಲ್ಲಿ ನಡೆದು ಬಂತು. ನಮ್ಮ ಹಿರಿಯರಾದಂತ ಕುರು ಯಮಜನ ಎತ್ತನ್ನೇ ಶಿವನ ಕೋಣವನ್ನೇ ಕಟ್ಟಿ ಬಂಗಾರದ ನೇಗಿಲನ್ನು ಕಟ್ಟಿ ಉತ್ತರಂತೆ ಧರ್ಮದ ಬೀಜವನ್ನು ಬಿತ್ತುತ್ತೇನೆ, ಧರ್ಮದ ಬೆಳೆಯನ್ನು ಬೆಳೆಯುತ್ತೇನೆ. ಧರ್ಮದ ಬೆಳೆಯನ್ನು ಬೆಳೆಯುವ ಅಪರಾಧವೇ? ಧರ್ಮದ ಬೆಳೆಯನ್ನು ಬೆಳೆಯುತ್ತೇನೆಂದು ಹೊರಟಂತ ಆತನನ್ನ ಚಕ್ರಾಘಾತದಿಂದ ಶ್ರೀಮನ್ನಾರಾಯಣ ನಾಶಪಡಿಸಿದ. ಆದ್ದರಿಂದ ಕುರು ಅಂತ ಹೇಳಿದ್ರೆ ಮಾಡು 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 ಅಂತ.
ಈ ಕುರುಕ್ಷೇತ್ರದಲ್ಲಿ ಒಂದು ಸಂಕಲ್ಪವನ್ನು ಮಾಡಿದ್ರೆ ಅದನ್ನು ವಿರಮಿಸುವ ಹಾಗಿಲ್ಲ. ಕುರುಕ್ಷೇತ್ರದಲ್ಲಿ ಕದನವೇ ಸಂಪನ್ನಗೊಂಡಿತಲ್ಲ. 11 ಅಕ್ಷೋಹಿಣಿ ಸೈನ್ಯವನ್ನ ನನ್ನ ಬೆಂಬಲಿಗೆ ಬಂದಿದ್ದಾರೆ. 7 ಅಕ್ಷೋಹಿಣಿ ಸೈನ್ಯ ಪಾಂಡವರ ಪಡೆಗಾರ. ಅದರಲ್ಲೂ ಕೂಡ ನಮ್ಮಲ್ಲಿ ಹೆಚ್ಚಿಗೆಯೇ ಆಗುತ್ತಾ ಇತ್ತು. ದ್ವಾಪರಕ್ಕೆ ಹೋದಾಗ ಮಾಡಿದ್ದೇನು? ಕೃಷ್ಣನ ತಲೆಯ ಮೇಲೆ ನಾನು ಕುಳಿತೆ ಕಾಲಬದಿಯಲ್ಲಿ, ಅರ್ಜುನ ಕುಳಿತ. ನಾನು ಬೇಕು, ನನ್ನ ಸೇನೆ ಬೇಕಂತ ಕೇಳಿದಾಗ ಮೊದಲು ಅವನಿಗೆ ಅವಕಾಶ ಕೊಟ್ಟದ್ರಿಂದ ಕೃಷ್ಣ ಬೇಕು ಅಂತ ಕೇಳಿದ. ಅಲ್ಲಿ ಆತನ ಸೇನೆ ಅವರ ಪಾಲಾಯಿತು. ಬಿಡಿ, ಏನೇ ಇರಲಿ, ಅಲ್ಲಿಂದ ಮುಂದೆ ಕುರುಕ್ಷೇತ್ರದಲ್ಲಿ ಸಮರಾಂಗಣವೇ ಸಂಪನ್ನಗೊಂಡು ಎಲ್ಲರನ್ನೂ ಕಳೆದುಕೊಳ್ಳುವಂತ ಸ್ಥಿತಿ ನನಗೆ ನಿರ್ಮಾಣ ಆಯಿತು. ಹಾಗೆ ಹೋಯಿತಲ್ಲ. ಶಿವನೇ, ಯಾವ ರೀತಿ ನಾನು ಈ ದುಃಖವನ್ನ ಮರೆಯಲು? ನನ್ನ ಅಜ್ಜಯ್ಯನಲ್ಲಿ ಪ್ರಾರ್ಥಿಸಿಕೊಂಡೆ, ಬೇಡಿಕೊಂಡೆ. ಕಟ್ಟ ಕಡೆಗೆ ದಿನವೊಂದಕ್ಕೆ 10,000 ಮುಕುಟ ದಾರಿಗಳ ಶಿರ ಹಾರಿದ್ದೇನೆ. ಪಿಡಿಯಂ ಚಕ್ರಂ ಎನ್ನುವವನ ಕೈಯಲ್ಲಿ ಚಕ್ರವನ್ನು ಹಿಡಿಸುತ್ತೇನೆ ಎನ್ನುವ ಪ್ರತಿಜ್ಞೆಯೊಂದಿಗೆ ನಾಯಕತ್ವವನ್ನು ಪಡೆದು ಬಂದಂತಹ ನಮ್ಮ ಅಜ್ಜಯ್ಯ 10 ದಿವಸಗಳ ಕಾಲ ಕುರುಕ್ಷೇತ್ರದಲ್ಲಿ ಹೋರಾಟವನ್ನು ಮಾಡಿದರು. ಹೇಳಿದ ಮಾತಿನಿಂದಲೇ ದಿನವೊಂದಕ್ಕೆ 10,000 ಮುಕುಟಧಾರಿಗಳ ಶಿರವನ್ನು ಹರಿಸಿದರು. ನಮ್ಮ ಅಜ್ಜಯ್ಯ ಇಚ್ಛಾಮರಣ, ಅಲ್ಲೂ ಕೂಡ ಮೋಸ ಮಾಡಿದರಲ್ಲ. ಅಜ್ಜಯ್ಯ ರಣರಂಗದಲ್ಲಿ ಮಲಗುವುದಕ್ಕಿಂತ ಮುಂಚಿನ ದಿವಸ ಅಜ್ಜನ ಬಿಡಲಿಗೆ ತೆರಳಿದರಂತೆ ಕೃಷ್ಣ ಸಹಿತವಾಗಿ ಇವರು. ಗಂಡು ಅಲ್ಲದ ಹೆಣ್ಣು ಅಲ್ಲದ ಇನ್ನೊಂದು ಬಂದು ನನ್ನ ಮುಂದೆ ಬಂದು ನಿಂತಾಗ ನಾನು ಯುದ್ಧದಿಂದ ವಿಮುಖನಾಗುತ್ತೇನೆ. ಅಜ್ಜನೂ ಮೋಸ ಮಾಡಿ ಬಿಟ್ಟರಲ್ಲ. ಇಲ್ಲಿ ಅಜ್ಜಯ್ಯ ಈವಾಗಲೂ ಶುಭ ಪ್ರತೀಕ್ಷೆಯಲ್ಲಿ, ಉತ್ತರಾಯಣದ ಶುಭ ಪ್ರತೀಕ್ಷೆಯಲ್ಲಿ ಶರಶೈಯಲ್ಲಿ ಮಲಗಿದ್ದಾರೆ. ಕುಂಭ ಸಂಭವರು ನಮ್ಮೆಲ್ಲರಿಗೂ ವಿದ್ಯಾಭ್ಯಾಸವನ್ನು ಕಲಿಸಿಕೊಟ್ಟವರು ದ್ರೋಣಾಚಾರ್ಯರು. ಯಾವುದೇ ಕಾರಣಕ್ಕೂ ಗುರುಕುಲದ ಒಂದು ಸಂಬಂಧ, ಒಂದು ಭಾವನಾತ್ಮಕವಾದಂತಹ ಬೆಸುಗೆ ಅಲ್ಲದಿದ್ದರೆ ಹಾಗೂ ಅವರಿಗೆ ಇದ್ದೇ ಇದೆ. ರಣಾಂಗಣದಲ್ಲಿ ಬಹಳ ಅತ್ಯುನ್ನತ ರೀತಿಯಲ್ಲಿ ಹೋರಾಟ ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ಧರ್ಮಜಾತ ಸತ್ಯಸಂಧ ಎಂದು ಕೊಂಡಾಡುವಂತ ಧರ್ಮಜನೇ ತಪ್ಪು ಮಾಡಿಬಿಟ್ಟನಲ್ಲ. ಘೋಷಣೆ ಮಾಡಿದಂತೆ ಶ್ರೀಕೃಷ್ಣ ಮಾಡಿದಂತಹ ಪ್ರೇರಣೆ. ಅಶ್ವತ್ಥಾಮ ಹತೋಗತಃ ಮುಂದಿನ ವಾಕ್ಯಕ್ಕಾಗುವಾಗ ಕೃಷ್ಣ ಪಾಂಚಜನ್ಯವನ್ನು ಓದಿದ ನಾರದವ ಕುಂಜರನು. ಅದುವರೆಗೆ ಧರ್ಮಜನ ರಥ ನೆಲದಿಂದ ಮೇಲಕ್ಕಿತ್ತು. ಯಾವುದೇ ಕಾರಣಕ್ಕೂ ಧರ್ಮಜನ ರಥ ಭೂಸ್ಪರ್ಶವಾಗುತ್ತಾ ಇರಲಿಲ್ಲ. ಧರ್ಮಜ ಆತ ಹೌದು. ಯಾವಾಗ ಅಶ್ವತ್ಥಾಮ ಹತೋಗತಃ ನರನೋ ಕುಂಜರನು ಎನ್ನುವಂತ ಮಾತು ಸುಳ್ಳು ಹೇಳಿದನು ಧರ್ಮರಾಜ, ಆವಾಗಲೇ ರಥ ಭೂಸ್ಪರ್ಶವಾಯಿತು. ಇದರಿಂದ ಧರ್ಮಜ ಸುಳ್ಳು ಹೇಳಿದ ಎನ್ನುವುದು ಸತ್ಯವಾಯಿತು. ತನ್ನ ಮಗನನ್ನೇ ಅರಸಿಕೊಂಡು ಹೊರಟಂತಹ ದ್ರೋಣಾಚಾರ್ಯರು ಕುಂಭ ಸಂಭವರು ಆ ಹೊತ್ತಿನಲ್ಲಿ ಹಗೆಯನ್ನೇ ಬಗಲಲ್ಲಿ ಇರಿಸಿಕೊಂಡಂತ ದೃಪದ ಸುತ್ತ ಬಂದು ಕೇವಲ ಯೋಗ ಶರೀರಿಯಾದಂತಹ ಶರೀರವನ್ನೇ ತುಂಡರಿಸಿಬಿಟ್ಟು ಮೋಸ ಮಾಡಿದರು. ದ್ರೋಣಾಚಾರ್ಯರಿಗೂ ಅರಿಯದೆ ಹೋಯಿತೆ. ನನ್ನ ಮಗ ಅಶ್ವತ್ಥಾಮ ಚಿರಂಜೀವಿ ಇದ್ದಾನೆ, ಯಾವುದಕ್ಕೂ ಮರಣ ಸಂಭವಿಸುವುದಿಲ್ಲ ಎನ್ನುವುದು ತಿಳಿದು ಕೂಡ ಅವರು ಮೋಸ ಹೋದರೆಲ್ಲ ನನಗೆ ಮೋಸ ಮಾಡಿದ್ದಾರೆ. ಅಳಿದು ಹೋದರು ಕುಂಭ ಸಂಭವರು. ಮುಂದೆ ಬಂದು ನೋಡುವಾಗ ಶತ್ರುವಿನ ಪಾಳಯದಲ್ಲಿ ಇದ್ದವನು ಆಗಿದ್ರು ಕೂಡ ಭಾರತ ವರ್ಷದ ಭಾರತ ರತ್ನ ಚಕ್ರವ್ಯೂಹವನ್ನ ಭೇದಿಸಿದವ ಅಭಿಮನ್ಯು ಕುಮಾರ. Yeah.
ಸೂತ ಜಾತ ಸೂತ ಜಾತನನ್ನು ನಿಂದ
ನಾವು ಕಿರೀಟವನ್ನ ಕೈ ಇಟ್ಟವನ ಅರಸನಿಗೆ ಎತ್ತನ ಜಾತಿಯು ಅಂತ ಕೇಳಿದವ ನಾನು. ಆವಾಗ ಎಲ್ಲರೂ ಒಪ್ಪಿದ್ರು ಆತನಿಗೆ ಕೊಟ್ಟಂತ ಆ ಪಟ್ಟಕ್ಕೆ ಯಾರು ಕೂಡ ಆಕ್ಷೇಪಿಸಿಲ್ಲ. ಅದರಲ್ಲಿ ಅರ್ಥವಾಗುತ್ತದೆ ನನ್ನ ಆಡಳಿತದ ವೈಖರಿ. ಕರ್ಣ, ನಿನ್ನ ನನ್ನ ಸಂಬಂಧ ಎಂತದ್ದು ಕರ್ಣ? ನೆತ್ತವ ನಾಡಿ ಭಾನುಮತಿ ಸೋತ್ತರೆ ಸೋದವನ್ನು ಏವುದು ಎಂದು ಕಾಡುತ್ತೀರೆ. ಲಂಬನನ್ನು ಪರಿಯ ಮುತ್ತಿನ ಕೇಳದೆ ನೋಡಿ ನೋಡಿ ಬದುಕುತ್ತೀರೇ. ಏವಂ ಇಲ್ಲದಿವ ನಾಯುವುದು ತಪ್ಪದೆ ಬೇಳೆಂದೆಂಬ ಉಪೋತ್ತಮನನ್ನು ಬಿಸುತ್ತಿರದೆ ನಿಂಕೊಳ್ಳೆ ಕೊಕ್ಕಳೆ ಬಿಡಲು ಕೃಷ್ಣನಲ್ಲಿ ಹೇಳಿಕೊಂಡೆ ಅದು ಕರ್ಣ. ತನ್ನನ್ನು ಕೈವಶ ಮಾಡಿಕೊಳ್ಳಬೇಕೆಂದು ಕೃಷ್ಣ ಬಂದಾಗ ಅದನ್ನೇ ಹೇಳಿದ್ದಾರೆ. ನೆತ್ತವನ್ನಾಡುವಾಗ ಕೌರವನ ಪತ್ನಿಯಾದಂತಹ ಭಾನುಮತಿಯೊಂದಿಗೆ ಅಂತಃಪುರದಲ್ಲಿ ನೆತ್ತವನ್ನಾಡುವಾಗ ಭಾನುಮತಿ ಸೋಲನ್ನು ಅನುಭವಿಸುವಾಗ ಭಾನುಮತಿಯ ಕತ್ತಿನ ಕಟ್ಟಿಯ ಹಾರವನ್ನು ಸೆಳೆದಾಗ ಆ ಮುತ್ತಿನ ಕೇಳನ್ನು ನೋಡುವಾಗ ನಾನು ಒಂದು ಕೇಳಿದರೆ ಹೆಕ್ಕಿ ಮಾಡಲೇ ನನ್ನ ಕರ್ಣನ ನಿಂತಿರುವ ಅಂತಹದ್ದು ಅಂತ ಕೌರವನಿಗೆ ಮೋಸ ಮಾಡಲೇ ಕೃಷ್ಣ ಎಂದು ಕಣ್ಣೀರು ಗರಿವೆ. ಕರ್ಣ, ರಣರಂಗದಲ್ಲಿ ನಿನ್ನ ಹಾಸು ನೀಗಿದ್ದೆ ಕರ್ಣ, ನಿನ್ನ ಹಾಸು ನೀಗಿದ್ದಲ್ಲ ಕರ್ಣ. ನನ್ನ ಜಂಗಾಬಲವೇ ಉಡುಗಿ ಹೋದದ್ದು. ನಿನ್ನ ಮರಣದ ಬಗ್ಗೆ ಚಿಂತಿಸುತ್ತಾ ಮುಂದೆ ಬರುವಾಗ ಏನನ್ನ ಕಾಣ್ತಾ ಇದ್ದೇನೆ? ಇವತ್ತು ಮಧ್ಯಾಹ್ನ ಮಾವನವರು ಧರ್ಮದಿಂದ ಹತರಾದರು. ಕರ್ಣನಿಗೆ ಸಾರಥ್ಯವನ್ನು ಮಾಡುವಲ್ಲಿ ವಿಮುಖರಾದರು. ಕರ್ಣನ ಕವಚವನ್ನೇ ಕುಂಡಲವನ್ನೇ ಕಿತ್ತು ರನ್ನ ಹತ್ತುಗಳಂತೆ ವೈರಿಗಳು ರಣರಂಗದಲ್ಲಿ ಆತನನ್ನ ಕೊಂದು ಬಿಟ್ಟರು. ಕೃಷ್ಣ ಮಾಡಿದ ಮೋಸ ಒಂದೇ. ಕೃಷ್ಣ ಕರ್ಣ ಸೂತಜಾತ ಆತ ಮೋಸಗಾರ ಅಂತ ಹೇಳಿದ್ರು. ಕರ್ಣನ ಹೃದಯದಲ್ಲಿ ಇರುವಂತ ಅಮೃತ ಕಳಶವನ್ನೇ ಕಿತ್ತುಕೊಂಡನಂತೆ. ಕೊನೆಯ ದಿವಸ ನಮ್ಮವರೆಲ್ಲರೂ ಅಳಿದು ಹೋದರು. ಏನು ಮಾಡುವುದು? ನನಗೆ ನಿರೀಕ್ಷೆಯಲ್ಲಿ ಇರುವಂತ ಒಂದು ಶಕ್ತಿ ಯಾವುದು ಅಂತ ಕೇಳಿದರೆ ನನ್ನ ಗುರುಗಳು ಮಾತ್ರ ಬಲರಾಮ ಸ್ವಾಮಿ ತೀರ್ಥಾಟನೆಗಾಗಿ ಹೇಳಿದ್ದಾರೆ. ಅವರ ನಿರೀಕ್ಷೆಯಲ್ಲಿ ನಾನು ಇರಬೇಕಾಗುತ್ತದೆ. ಹಾಗಂತ ಯುದ್ಧದಲ್ಲಿ ಒಂದು ಕ್ಷಣ ಎಲ್ಲವನ್ನು ಕಳೆದುಕೊಂಡ್ರೆ ನನ್ನ ನೀತಿಯಲ್ಲಿ ಒಂದು ನೀತಿ ಇದೆ. ತನ್ನನ್ನು ತಾನು ಅಡಗಿಕೊಂಡು ಮತ್ತೆ ರಣರಂಗದೊಳಗೆ ಪ್ರಕಟಗೊಳಿಸುವುದು
ನಾನು ಹೆಸರಿಗೆ ಹೋಗುವುದಲ್ಲ ಇದು. ಇಂದ್ರ ದಿಶಾಮುಖನಾಗಿ ಮುಂದುವರಿದು ಬರ್ತಾ ಇದ್ದೇನೆ. ಮೂಢನಕ್ಕೆ ನಡೆದುಕೊಂಡು ಬರ್ತಾ ಇದ್ದೇನೆ. ಹೆದರಿ ಬರುವುದಲ್ಲ. ಹೆದರಿಂದಾದ್ರೆ ಹೇಗೆ? ತರದ ಕಥೆಯನ್ನು ಕಂಕುಳಲ್ಲಿ ಹಿಡಿದುಕೊಂಡು ಓಡಿಕೊಂಡು ಹೋಗುವುದು. ಹಾಗಲ್ಲ. ಕನಕರದ ಲಾಂಛಿತ ಉತ್ತುಂಗದ ಹೆಗಲ ತಿಳಿಸಿ ಮುಂದೆ 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 ಎಲ್ಲಿ ನೋಡಿದರಲ್ಲೂ ಪ್ರಣಮಯ ಮಿದಗಳಿದ್ದವಾಗಿ ವಾರಣಮಯ ಮಿಡಿದಾಡ ಬಟ್ಟೆಗಳ ತ್ರಿಕರಣಮಯ ಅಲ್ಲಲ್ಲಿ ಕರುಳಿನ ರಾಶಿ ಹೆಣಗಳ ರಾಶಿ ರಕ್ತ ದೋಕುಳಿಯ ಮಧ್ಯೆ ಏನನ್ನ ಕಾಣ್ತಾ ಇದ್ದೇನೆ, ಏನನ್ನ ಕಾಣ್ತಾ ಇದ್ದೇನೆ. ಎಲ್ಲರ ಬಿಡದೆ ಆಗುತ್ತಾ ನಗಿಸುತ್ತಾ ಹಂಸಪೂರಿಕ ಕಲ್ಪದಲ್ಲಿ ನಡೆಯುವಂತ ನಮ್ಮ ಕಾಲುಗಳು ಇವತ್ತು ಪಾದಕ್ಕೆ ರಕ್ಷೆಯೇ ಇಲ್ಲದ ಹಾಗೆ ಎಲುಬಿನ ಹಂದರಗಳನ್ನು ನೆಟ್ಟುತ್ತಾ ದಾಟುತ್ತಾ ಬಂದಿದ್ದಾಗ ಅಂದು ಬಿಟ್ಟವಲ್ಲ ಸಂಜಯ ಸದ್ಯಕ್ಕೂ ನನಗೆ ಮಾತಾಯಿತು. ಕುರುಕ್ಷೇತ್ರದಲ್ಲಿ ನಡೆಯುವಂತಹ ಸಮರದ ವಿದ್ಯಮಾನಗಳನ್ನು ವ್ಯಾಸಾನುಗ್ರಹದಿಂದ ಅಂಗೈಯ ಕನ್ನಡಿಯ ಮುಖೇನ ಪೂರ್ಣನಾದಂತಹ ಅನ್ನಪ್ಪಯ್ಯ ಧೃತರಾಷ್ಟ್ರನಿಗೆ ಒಂದು ವಿಧದಲ್ಲಿ ಕಣ್ಣೇ ಆಗಿ ಎಲ್ಲಾ ವಿದ್ಯಮಾನಗಳನ್ನು ತಿಳಿಸ್ತಾ ಇದ್ದ. ಕುರುಕ್ಷೇತ್ರದ ವ್ಯಾಪ್ತಿಯಿಂದ ನಾನು ಹೊರಗೆ ಹೊರಟ ಕ್ಷಣ ಎಲ್ಲಿ ನನ್ನ ಬಗ್ಗೆ ಕಾಣದಾಗಿ ಹೋದನು ಹಾಗೆ ನನ್ನ ಅಪ್ಪಯ್ಯ ಧೃತರಾಷ್ಟ್ರ ಭೂಪತಿಗಳು ಇದನ್ನು ನಡೆಸಿಕೊಟ್ಟರು. ಸಂಜಯದಲ್ಲಿ ಎರಡು ಕೈ ಜೋಡಿಸಿ ಬೇಡಿಕೊಂಡರು. ಶಪಿಸು ಸಂಜಯ ನನ್ನನ್ನು ಧರ್ಮಜನ ಒಟ್ಟೋಳಗದ ಗಣಸಿರಿಯನ್ನು ನನ್ನೆದುರು ಕೊಂಡಾಡಿದಾಗ ನನ್ನ ಸಭೆಯಲ್ಲಿ ಮಮತೆ ಇಲ್ಲದವನಲ್ಲ, ಆದರೂ ಕ್ಷಮಿಸಬೇಕು ಎನ್ನುವ ಹಾಗೆ ಹೇಳಿಕೊಂಡರು. ನನ್ನಪ್ಪಯ್ಯನಿಗೆ ಹೇಳಬೇಕು, ನನ್ನ ಭಾನುಮತಿಗೆ ಹೇಳಬೇಕು, ತಾಯಿಯರಿಗೆ ಏನು ಹೇಳಬೇಕಾದ್ರು ಹೇಳಿದಾಗ ತಂದೆ ಗತಿ ಧೈರ್ಯವನ್ನು ತಾರತಮ್ಯದಿ ಬೇಡು. ನನ್ನ ತಂದೆಯಾದಂತಹ ಧೃತರಾಷ್ಟ್ರ ಭೂಪತಿಗೆ ಧೈರ್ಯವನ್ನು ತಾರತಮ್ಯದಿ ಹೇಳು. ಯಾವುದೇ ಕಾರಣಕ್ಕೂ ಅವರ ಮನಸ್ಸಿಗೆ ನೋವಾಗುವಾಗಿ ಹೇಳಬೇಕು. ಭಾನುಮತಿಗೆ ಅರ್ಥವಾಗುವಾಗಿ ಹೇಳು. ಗಂಡನಿಗೋಸ್ಕರ ಕಣ್ಣಗೆ ಬಟ್ಟೆಯನ್ನು ಕಟ್ಟಿಕೊಂಡಂತಹ ದೃಷ್ಟಿ ಕುಂಠಿತಳಾದಂತ ನನ್ನ ಮಾತೆ ಗಾಂಧಾರಿಯ ಮೇಲೆ ಮೃದು ಮಾತಿ ಅಂತ ಹೇಳು. ಕಂದ ಬರುತ್ತಾನೆ. ಅರಮನೆಯ ಪ್ರಜಾಪತಿಗಳಿಗೆಲ್ಲ ನಿನ್ನೊಡೆಯನಾದಂತ ಕೌರವ ಬರ್ತಾನೆ. ಆತ ಸಿಂಹವಾಗಿ ಇದ್ದಾನೆ. ಆತ ಗೆದ್ದಲು ಸಿಂಹವಾಗ್ತಾನೆ, ಹತ್ತಲು ಸಿಂಹವಾಗ್ತಾನೆ ಎನ್ನುವ ಹಾಗೆ ಅವನಿಗೆ ಎಚ್ಚರಿಸುವಂತ ಹೇಳಿದ್ದೇನೆ. ಆತನಿಗೆ ಉತ್ತರಿಸಿ ನಾನು ಮುಂದಡಿಗೆ ಬಂದಾಗ ನನಗೆ ಮಾಡುವುದಕ್ಕೆ ಅನ್ಯಾಯವನ್ನು ಮಾಡುವುದಕ್ಕೆ ಭೂತ ಪ್ರೇತ ಬೇತಾಳ ಗಣಗಳು ಅಡ್ಡ ನನ್ನನ್ನು ನೋಡಿ ನಗುತ್ತಾ ಇದೆ. ಎಲ್ಲರ ರಕ್ತವನ್ನು ಹೊಂದಿದ್ದೇವೆ ನಾವು, ಎಲ್ಲರ ರಕ್ತದ ರುಚಿಯನ್ನು ಕಂಡಿದ್ದೇವೆ. ನಿನ್ನ ರಕ್ತದ ರುಚಿಯನ್ನು ಕಾಣುತ್ತೇವೆ. ನಿನ್ನ ರಕ್ತದ ರುಚಿಯನ್ನು ಕಾಣುವುದಕ್ಕಾಗಿ ನಾವು ಅಪಹರಿಸುತ್ತಿದ್ದೇವೆ. ತಕ್ಷಣ ಕನಕ ರಥ ಲಾಂಛನ ಗದಾದಂಡದಿಂದ ಅದಕ್ಕೆ ತಪ್ಪಿಸಿಕೊಂಡ ಬೇತಾಳ ಗಣಗಳು ತಪ್ಪಿಸಿಕೊಂಡರು. ಮುಂದೆ ಬರ್ತಾ ಇದ್ದೇನೆ, ಮುಂದೆ ಬರ್ತಾ ಇದ್ದೇನೆ, ಮುಂದೆ ಬರ್ತಾ ಇದ್ದೇನೆ. ನನ್ನ ತಮ್ಮನಾದಂತ ಆತನನ್ನ ಕರುಳನ್ನು ತೆಗೆಯಲಾಗ ದುಶ್ಯಾಸನ ಕರುಳನ್ನ ಕುತ್ತಿಗೆ ಹಾಕಿದಾಗ
ಎಲ್ಲರೂ ಹೆದರಿದ್ದರು, ಕೃಷ್ಣನ ಕೂಡ ಹೆದರಿದ್ದ ಹೌದು. ಮರುತ ಸಂಭವನಿಗೆ ನಾನು 1 ಲಕ್ಷ ಹೆದರಿದ್ದ ಹೌದು. ಹಾಗಾದರೆ ಸಮಯ ವಿಳಂಬಿಸುವುದಲ್ಲ, ನಾಳೆಯ ನಿರೀಕ್ಷೆಗಾಗಿ, ಇನ್ನು ಮುಂದಿನ ಅಘಟಿತ ಘಟನೆ ನಿರೀಕ್ಷೆಗಾಗಿ ನಾವು ತೆರಳಬೇಕಾಗಿರುವ ಎಲ್ಲಿಗೆ ಕಾಣುತ್ತಾ ಇದೆಯಲ್ಲ, ಅದೋ 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 ವೈಶಂಪಾಯನ ಸರೋವರ. ಅದಕ್ಕೆ ದ್ವೈಪಾಯನ ಸರೋವರವೆಂದು ಹೆಸರಿದೆ. ಬಂದಾಗ ಅಜ್ಜ ಭೀಷ್ಮಾಚಾರ್ಯನಲ್ಲಿಗೆ ಹೋಗಿದ್ದೆ. ಭೀಷ್ಮರು ಬೋಧಿಸಿದಂತ ಪಾಠವಕ್ಕೆ ಕಿವಿಯನ್ನು ಆಲಿಸಿದ್ದ ಮಾತ್ರವಲ್ಲ, ಮಸ್ತಿಷ್ಕವನ್ನು ಆಲಿಸಿದ್ದ ಮಾತ್ರವಲ್ಲ, ಹೃದಯವನ್ನೇ ಆಲಿಸಿದ್ದಾರೆ. ಜಲಸ್ತಂಭದ ವಿದ್ಯೆ ಅದನ್ನು ಪಠಿಸುತ್ತಾ ಈ ಸಲಿಲದಲ್ಲಿ ಸಲಿಲ ಸ್ತಂಭ ವಿದ್ಯೆಯಿಂದ ನನ್ನ ವಿರೋಧಿಗಳಿಂದ 1 ಕ್ಷಣ ನಾನು ಅಡಗಬೇಕಾಗಿದೆ. ಕಾಣುತ್ತಾ ಇದ್ದೆಯಲ್ಲ ದ್ವೈಪಾಯನ ಸರೋವರ. ಹೀಗೆ ಹೋಗುವುದೇ, ಹೀಗೆ ಹೋದ್ರೆ ಬಹಳ ಚಾಣಾಕ್ಷರಿದ್ದಾರೆ, ಬಹಳ ಚಾಣಾಕ್ಷರಿದ್ದಾರೆ ಪಾಂಡವರು. ಅದರಲ್ಲೂ ಮೋಸದಲ್ಲೂ ಅವರು ಎತ್ತಿದ ಕೈ. ಇವರನ್ನು ಒಂದು ಕ್ಷಣವಾದರೂ ಮೋಸ ಗಳಿಸಬೇಕಲ್ಲ. ಕಾಣುತ್ತಾ ಇದೆಯಲ್ಲ ಸಲಿಲದ ಮೇಲೆ ಕೆಸರು. ನಾನು ಎದುರು ಎದುರು ಮುಂದೆ ಮುಂದೆ ಇಂದ್ರ ವಿಶಾಲಮುಖನಾಗಿ ತೆರಳಿದರೆ ಏನಾಗ್ತದೆ? ನನ್ನ ಪಾದದ ಹೆಜ್ಜೆ ಗುರುತುಗಳು ನಾನು ಈ ಸಲಿಲದಲ್ಲಿ ಇದ್ದೇನೆ ಎನ್ನುವುದವರಿಗೆ ಅರ್ಥವಾಗುತ್ತದೆ. ಇವರನ್ನು 1 ಲಕ್ಷದ ವ್ಯಸ್ತಗೊಳಿಸಬೇಕಂತಾದ್ರೆ ಏನು ಮಾಡಬೇಕು? ಇಂದ್ರ ದಿಶಕ್ಕೆ ವಿಮುಖನಾಗಿ ಬೆನ್ನು ಹಾಕಿ ಹಿಂದೆ 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 ಅಡಗಿದ್ದೇನೆ ನಾನು. ತನ್ನ ಬದುಕಿನ ಒಂದು ನಿರಾಸೆಯಾದಂತಹ ನಿರ್ಣಯವನ್ನು ಯೋಚಿಸಿದಂತಹ ಕೌರವ ಕೃಷ್ಣನಿಗೆ ರಣವೀರ್ಯವನ್ನು ಕೊಡುವಂತಹ ಧರ್ಮ ಧರ್ಮದ ಯುದ್ಧ ನಡೆಯುತ್ತದೆ ಎನ್ನುವಂತಹ ಸತ್ಯವನ್ನು ಕೌರವ ನಂಬಿದ್ದ. ಅಲ್ಲಿ ಕೌರವ ಸೋತ. ತದನಂತರ ನಡೆದಂತಹ ಈ ಕುರುಕ್ಷೇತ್ರ ರಣದ ನುಡಿಯಲ್ಲ ಧರ್ಮ ಯುದ್ಧ ನಡೆಯುತ್ತೆ ಅಂತ ಕೇಳಿದರೆ ಧರ್ಮ ಯುದ್ಧ ನಡೆಯುತ್ತೆ.
ಸರಿಯಾಗಿ ಯೋಚನೆಯನ್ನು ನಾವು ಮಾಡಬೇಕು. ಯಾಕೆ ಅಂದು ಸೇನಾಧಿಪತ್ಯವನ್ನು ವಹಿಸಿಕೊಂಡಂತಹ ಕುರುಕುಲ ಪಿತಾಮಹರೆನಿಸಿದಂತಹ ದ್ರೋಣಾಚಾರ್ಯ ಭೀಷ್ಮಾಚಾರ್ಯರು ದಿನವೊಂದಕ್ಕೆ 10,000 ಮಸುಳ ಉರುಳಿಸ್ತೇನೆ ಅಂತ ಹೇಳಿದರು. ಆದರೆ ಒಂದು ಮಾತನ್ನು ಅವರು ಹೇಳಿರಲಿಲ್ಲ. 5 ಜನ ಪಾಂಡವರ ತಲೆಯನ್ನು ಕಡಿಯುತ್ತೇನೆ. ಆ ಮಾತು ಯಾಕೆ ಬರಲಿಲ್ಲ? ಅವರಿಗೆ ಮಕ್ಕಳೆಂಬಂತಹ ಮಮಕಾರವನ್ನಿತ್ತು. ಅದನ್ನು ಕೌರವರು ಯೋಚಿಸಲಿಲ್ಲ. ಅಲ್ಲಿ ಅವರನ್ನ ತಪ್ಪಾಯಿತು. ತದನಂತರ ನಮ್ಮಯ್ಯನವರಂತಹ ದ್ರೋಣಾಚಾರ್ಯರಿಗೆ ಪಟ್ಟಾಭಿಷೇಕವನ್ನು ಮಾಡಿದರು. ಆ ಸಂದರ್ಭದಲ್ಲಿಯೂ ಕೌರವ ಯೋಚಿಸಬೇಕಾಗಿತ್ತು. ಗುರು ಪಾಂಡವರನ್ನು ಕಟ್ಟಿಕೊಡ್ತೇನೆ ನಿನಗೆ ಅಂತ ಹೇಳಿದರು. ಅರ್ಜುನನೊಬ್ಬನನ್ನು ತಪ್ಪಿಸಿದರೆ ಯೋಚಿಸಬೇಕಾದಂತಹ ಮಾತು. ಯಾಕೆ ಅಂತ ಹೇಳಿದ್ರೆ ಅವರಿಗೂ ಕೂಡ ತನ್ನ ಶಿಷ್ಯನಿಗೆ ಎನ್ನುವಂತಹ ಮಮಕಾರದಲ್ಲಿ ಇದೆ ಎನ್ನುವುದನ್ನು ಕೌರವ ಯೋಚನೆ ಮಾಡಲಿಲ್ಲ. ಅಲ್ಲಿಯೂ ಕೂಡ ತನ್ನ ಬದುಕಿನಲ್ಲಿ ಆತ ಸೋತ. ತದನಂತರ ತನ್ನ ಆಪ್ತ ಸಂಗಡವಂತಹ ಕರ್ಣನಿಗೆ ಪಟ್ಟಾಭಿಷೇಕವನ್ನು ಮಾಡಿದಂತಹ ಸಂದರ್ಭದಲ್ಲಿಯೂ ಕೂಡ ಸರಿಯಾಗಿ ಯೋಚಿಸಿ ಪಟ್ಟಾಭಿಷೇಕವನ್ನು ಮಾಡಬೇಕಾಗಿತ್ತು. ಪರಾಕ್ರಮಿಯಾದಂತಹ ಕರ್ಣನಿಗೆ ಪಟ್ಟಾಭಿಷೇಕವನ್ನು ಮಾಡಿದ ನಂತರ ಅನ್ನದ ನೆಲೆಗೆ ಬೇಕಾಗಿ ಹೋರಾಡ್ತಾನೆ ಅಂತೇಳಿ ಭಾವಿಸಿದ ಕೌರವ ತಾನು ಕೊಟ್ಟಂತಹ ಮಾತಿಗೆ ಅನುಗುಣವಾಗಿ ನಡೆಯಬೇಕು ಎನ್ನುವಂತಹ ಯೋಚನೆ ಅನ್ನದ ಋಣಾತನಿಗೆ ಬಂದಿರಲಿಲ್ಲ. ತಾನು ಯಾರೂ ಇಲ್ಲ ಎನ್ನುವುದಾಗಿ ಯೋಚಿಸ್ತಾ ಇರುವಂತಹ ಸಂದರ್ಭದಲ್ಲಿ ಪರೀಕ್ಷಾ ರಂಗದಲ್ಲಿ ಮಾಡಿದ್ದೇನೆ ಅಂಗರಾಜ್ಯದ ಅಭಿಷೇಚನವನ್ನು ಮಾಡಿದಾಗ ಇವ ಯಾವ ಊರಿನ ಅರಸ ಅಂತ ಕೇಳಿದವರಿಗೆ ಸರಿಯಾದ ಉತ್ತರವನ್ನು ಕೊಟ್ಟವ ಕೌರವೇಶ. ಆತನ ಮಾತು ಆತನಿಗೆ ಸತ್ಯವಾಗಿಲ್ಲ. ಅವನಿಗೆ ಬೇಕಾದದ್ದು ತಾನು ಕೊಟ್ಟಂತಹ ಮಾತು ಸರಿಯಾಗಿಲ್ಲ. ಅಲ್ಲಿಯೂ ಕೂಡ ಆತನ ಬದುಕು ಹೀಗಾಗಿ ಹೋಯಿತು. ನಂತರ ನಡೆದಂತಹ ಪ್ರತಿಯೊಂದು ವಿಚಾರವನ್ನು ಯೋಚಿಸುವಾಗ ತಪ್ಪಿದ್ದೆಲ್ಲಿ ಅಂತೇಳಿ ಅವ ಯೋಚಿಸಬೇಕಾಗಿತ್ತು. ಸರಿಯಾದ ಜನಕ್ಕೆ ಸರಿಯಾದ ಪಟ್ಟಾಭಿಷೇಕವನ್ನು ಮಾಡಿದ್ರೆ ಇಷ್ಟು ಹೊತ್ತಿಗಾಗಲೇ ಆತನಿಗೆ ಪಟ್ಟಾಭಿಷೇಕ ಮಾಡಿದ್ದೇನೆ. ಯಾಕೆ ಒಂದು ವೇಳೆ ಕ್ಷೇತ್ರದಲ್ಲಿ ಆ ಶಿವನೇ ಎದುರಾಗಿ ಬಂದರೂ ಕೂಡ ಆತನೊಂದಿಗೆ ಹೋರಾಟವನ್ನು ಮಾಡಿ ಜಯದೊಡನೆಯನ್ನು ಕೌರವನಿಗೆ ಒದಗಿಸಿಕೊಡುವಲ್ಲಿ ನಾನು ಸಮರ್ಥನಿದ್ದೇನೆ ಎನ್ನುವುದನ್ನು ಕೌರವ ಯೋಚಿಸಲೇ ಹೊರದಲ್ಲ. ಏನೇ ಇರಲಿ ಅನ್ನದ ಋಣ ಎನ್ನುವಂಥದ್ದು ಕರ್ಣನೂ ಕೂಡ ಬಾಧಿಸ್ತದೆ ಅಂತೇಳಿ ಯಾವಾಗ ಕೊಡುವುದಿಲ್ಲ ಇದನ್ನು ನಾನಾದರೂ ಕೇಳಿಸಿಕೊಳ್ಳಬೇಕು. ಅದಕ್ಕೆ ಬೇಕಾಗಿಯೇ ಎಲ್ಲಿಯೂ ಕೂಡ ಹುಡುಕಿದರೂ ಕೂಡ ಕೌರವ ಕಾಣಿಸ್ತಾ ಇಲ್ಲ. ಎಲ್ಲಿ ಅಂತೇಳಿ ಜ್ಞಾನದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ದ್ವೈಪಾಯನ ಸರೋವರದಲ್ಲಿದ್ದಾನೆ ಎನ್ನುವಂತಹ ವಿಚಾರವು ತಿಳಿದಿದೆ. ನೇರವಾಗಿ ದ್ವೈಪಾಯನ ಸರೋವರದ ಹತ್ತಿರಕ್ಕೆ ಗುರುರಾಜ
ಅಶ್ವತ್ಥಾಮಾಚಾರ್ಯರು. ಯಾಕೆ ಗುರುರಾಯ ಅಂತ ನಿನ್ನನ್ನು ಕರೆದೆ? ಯಾಕೆ? ಗುರು ಪಾಂಡವರಲ್ಲಿ ಚಂದ್ರವಂಶದಲ್ಲಿ ಇಷ್ಟರವರೆಗೆ ಒಬ್ಬ ಸಮರ್ಥ ನಾಯಕತ್ವ ಇಲ್ಲದೆ ಇರುವಂತಹ ಸಮಯದಲ್ಲಿ ಅನಭಿಷಿಕ್ತ ರಾಜನಾಗಿ ಗುರುರಾಯ ಎಂದೆನಿಸಲ್ಪಟ್ಟವನಿದ್ರೆ ಅದು ಗೌರವ ಮಾತ್ರ. ಅದಕ್ಕಾಗಿ ಅಂತಹ ವೈಭವೋಪೇತವಾದಂತಹ ಬದುಕನ್ನು ಕಂಡುಕೊಂಡಂತಹ ನಿನ್ನಂತಹ ಜನರಿದ್ದರು ಇಂದಿನ ದಿವಸ ನಿನಗೆ ಬಂದಂತಹ ಈ ಕರ್ತವ್ಯ ಸರಿಯಾಗಿದೆಯೋ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಏನದು? ಅದೆಷ್ಟೋ ಮಂದಿ ಸಾಮರ್ಥ್ಯಗಳು ನಿನ್ನ ಪದ ದಳದಲ್ಲಿ ತಮ್ಮಂತಹ ಕಪ್ಪ ಕಾಣಿಕೆಗಳನ್ನು ತಂದು ಅವರ ಮಕ್ಕಳನ್ನು ನಿನ್ನ ಕಾಲ ಕೆಳಗಡೆ ತಂದು ಬಿಸಿದಾಗ ನೀಲಾಂಜನದಲ್ಲಿ ಅಂತಹ ಸಂದರ್ಭದಲ್ಲಿ ಅದನ್ನು ಕಂಡು ಸಂತೋಷಪಟ್ಟವರು ಅಷ್ಟು ಮಾತ್ರವಲ್ಲ, ಬದುಕಿನುದ್ದಕ್ಕೂ ಕೂಡ ಯಾರಿಗೂ ಕೂಡ ತಲೆ ತಗ್ಗಿಸದೆ ಎರೀತಾ ಇದ್ದವನಿದ್ರೆ ಅದು ಕೌರವನಾದಂತಹ ನಿನ್ನಲ್ಲಿ ದೋಷ ಏನು ಅಂತ ಕೇಳಿದ್ರೆ ಉತ್ತಮವಾದಂತಹ ಆಡಳಿತವನ್ನು ನೀವು ಮಾಡಿದ್ರೂ ಕೂಡ ಕೇವಲ ಪಾಂಡವ ದ್ವೇಷಿಯಾಗಿ ಬದುಕಿದ್ದೇ ನಿನ್ನ ತಪ್ಪು ಎನ್ನುವಂತಹ ನೆಲೆಯಲ್ಲಿ ಎಲ್ಲರೂ ಆಡಿಕೊಂಡರೂ ಇದೆ. ಆದರೂ ಕೂಡ ಚಂದ್ರವಂಶದಲ್ಲಿ ಉತ್ತಮ ನಾಯಕತ್ವದ ಗುಣವನ್ನು ಹೊಂದಿರುವಂತಹ ನೀವು ಇಂದು ಸೋಲಿನ ಹತಾಶೆಯಿಂದಲೋ ಇಂದು ಈ ದ್ವೈಪಾಯನ ಸರೋವರದಲ್ಲಿ ಹೇಳ್ತಾ ಇದ್ದೇನೆ, ಸಾಮಗವಾಡಿಯಿಂದ ಮೇಲೆದ್ದು ಬಂದು ನನ್ನನ್ನು ಗಣಕ್ಷೇತ್ರಕ್ಕೆ ಕಳುಹಿಸುವುದು ಕಂಡು. ಅಶ್ವತ್ಥಾಮಾಚಾರ್ಯರೇ, ದ್ವೈಪಾಯನ ಸರೋವರದಲ್ಲಿ ಸಲಿಲ ಸ್ತಂಭ ವಿದ್ಯೆಯಿಂದ ಸಲಿಲ ಸ್ತಂಭನ ಮಂತ್ರವನ್ನ ಪಠಿಸುತ್ತಾ ಅಡಗಿದ್ದವನ ಅಡಗುವುದಂತೆ ಹೇಳಿದ್ರೆ ತಪ್ಪಿಸಿಕೊಳ್ಳುವುದೆಂದು ಅರ್ಥವಲ್ಲ. ಖಂಡಿತ ಈ ಸಲಿಲ ಸ್ತಂಭ ವಿದ್ಯೆಯಿಂದ ನಾನು ನೀರೊಳಗೆ ಇರುವಂತದ್ದು ಯುದ್ಧ ನೀತಿಯಲ್ಲೂ ಇದು ಕೂಡ ಒಂದು. ಕುಂಭಸಂಭವರ ಧೀಮಂತ ಪುತ್ರ ನೀರೊಳಗೆ ನಾನು ಇದ್ದೇನೆ ಎನ್ನುವುದು ಅರಿತು ಬಂದು ನನ್ನಲ್ಲಿ ಮಾತನಾಡ್ತಾ ಇದ್ದೀನಿ. ಮೇಲೆ ಬರಬೇಕು, ಭೀಮ ಅರ್ಜುನಾದಿಗಳನ್ನ ಕೊಂದುಕೊಳ್ಳುವೆ. ನಿಮ್ಮ ಮಾತುಗಳು ಹೇಗುಂಟು ಗೊತ್ತುಂಟೆ? ಕಥನದ ಮಾತಲ್ಲ ಇದು.
ಎನ್ನುವಂಥದ್ದು ಅದಕ್ಕೆ ಅದರದ್ದೇ ಆದಂತಹ ಒಂದು ಚೌಕಟ್ಟಿದೆ. ಇದು ಕುರುಕ್ಷೇತ್ರ, ಇದು ಧರ್ಮಯುದ್ಧ. ಈ ಧರ್ಮಯುದ್ಧದಲ್ಲಿ ಧರ್ಮದ ಚೌಕಟ್ಟನ್ನ ಮೀರಿ ನಾವು ಹೋಗುವ ಹಾಗಿಲ್ಲ. ಆದ್ದರಿಂದ ಒಂದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಈಗಾಗಲೇ ಈ ವೈಶಂಪಾಯನ ಸರೋವರದಲ್ಲಿ ನಾವು ಇಲ್ಲಿ ಯಾವುದೋ ಒಂದು ಗಮ್ಯದ ನಿರೀಕ್ಷೆಯಲ್ಲೇ ನಾನು ಕಾಯುತ್ತಾ ಇದ್ದೆ. ಇದುವರೆಗೆ ಆದಂತ ಎಲ್ಲಾ ಸಂಗ್ರಾಮದಲ್ಲಿ ಬೇಕಾದಂತ ಯುದ್ಧರಂಗದಲ್ಲಿ ಎಲ್ಲ ವಿಭಾಗದ ಹೋರಾಟಗಳು ನಡೆದು ಹೋಯಿತು. ಏನು ಮಾಡಲಿ ಯಾವುದೇ ಕಾರಣಕ್ಕೂ ಕದನ ಎನ್ನುವಂಥದ್ದು ಅದು ರಾತ್ರಿ ಕದನ, ಅದು ಪೈಶಾಚಿಕ ಕದನ. ಮಾಡಲಿಲ್ಲ ಅಂತ ಹೇಳಿದ್ರೆ ಕುರುಕ್ಷೇತ್ರದಲ್ಲಿ ಎಲ್ಲವೂ ನಡೆದು ಹೋಗಿದೆ. ನಿಮಗೆ ಅರಿವಿರಬಹುದು, ರಾತ್ರಿ ನಡೆದ ಕದನ, ರಣರಂಗದಲ್ಲಿ ನಡೆದಂತಹ ಮೋಸದ ಕದನ, ಎಲ್ಲದರ ಬಗ್ಗೆ ನಾವು ವಿವರಿಸುತ್ತಾ ವಿಸ್ತರಿಸುತ್ತಾ ಎಷ್ಟು ಕೂಡ ಹೋಗಬಹುದು. ಅಶ್ವತ್ಥಾಮಾಚಾರ್ಯರೇ, ಈಗ ಕದನದಲ್ಲಿರುವಂತಹ ಸಮಯ ಅಲ್ಲ ಇದು. ಯಾಕೆ? ಈ ಕದನದ ಬಗ್ಗೆ ನಾಳಿನ ದಿವಸ ನೀವು ಕಾತರಿಂದ ಕಾಯ್ದಿರಬೇಕು. ನೀವು ಹೋರಾಟದಲ್ಲಿ ಎಷ್ಟು ಪ್ರಬಲರಿದ್ದೀರಿ ಎಲ್ಲವೂ ನನಗೆ ಅರಿವಿದೆ. ಆದರೂ ನೀವೀಗ ನಡೆಯಬೇಕಾಗಿರುವಂಥದ್ದು ಸದನಕ್ಕೆ. ನೀವು ನಿಮ್ಮ ಬಿಡಾರಕ್ಕೆ ತೆರಳಿ. ಯಾಕೆ ಬಿಡಾರಕ್ಕೆ ತೆರಳಬೇಕು? ಭೀಮನಾಗಲಿ ಪಾರ್ಥನಾಗಲಿ ಬಿಡಾರಕ್ಕೆ ಒಂದು ಹೋರಾಟ ಮಾಡುವ ಹಾಗಿಲ್ಲವಲ್ಲ. ಆದ್ದರಿಂದ ನಮ್ಮ ಬಲ ಕುಂದಿದೆ. ನಮ್ಮದ್ದಾದಂತಹ 11 ಅಕ್ಷೋಹಿಣಿ ಸೈನ್ಯ ಅದು ಯಾವುದು ಉಳಿದಿಲ್ಲ. ಅವರದ್ದಾದಂತಹ 7 ಅಕ್ಷೋಹಿಣಿ ಸೈನ್ಯ ಅದರಲ್ಲೂ ಇರುವಂತದ್ದು ಬೆರಳಿಗೆ ಮಾತ್ರ. ಎಲ್ಲವೂ ಉಳಿದಿದೆ ಅಂತ ಹೇಳಿಕ್ಕೆ ಆಗುವುದಿಲ್ಲ. ಪಾಂಡವರನ್ನು ಹೊರತುಪಡಿಸಿ ಬೆರಳಿಗೆ ಅವರು ಉಳಿದಿದ್ದಾರೆ. ಹಾಗಾದರೆ ಈ ಕದನದಿಂದ ನಾನು ವಿಮುಖನಾಗುವುದಿಲ್ಲ. ಸರಿಯಾದಂತಹ ಸಮಯವನ್ನು ಕಾಯ್ದು ಶತ್ರುವಿನ ಮೇಲೆ ನಾನು ಮತ್ತೆ ಮುಗಿಬೀಳುವುದಕ್ಕಿದ್ದೇನೆ. ಸರಿಯಾಗಿ ಗಮನಿಸಬೇಕು ಅಶ್ವತ್ಥಾಮಾಚಾರ್ಯ. ಸಿಂಹವೊಂದು ತನ್ನ ಬೇಟೆಯ ಮೇಲೆ ಹಾರುವುದಕ್ಕಿಂತ ಮುಂಚಿತವಾಗಿ 10 ಹೆಜ್ಜೆ ಹಿಂದೆ ಬರ್ತದೆ ಅಂತ ಅಂದಾಕ್ಷಣ ರಣದಿಂದ ವಿಮುಖರಾಗಿದ್ದಾನೆ ಎನ್ನುವುದರ ಅರ್ಥವಲ್ಲ. ಆದರೆ ಹಿಂದೆ ಬಂದು ಆ ತನ್ನ ಬೇಟೆಯ ಮೇಲೆ ಮುಗಿಬೀಳುತ್ತದೆ ಎಂದರ್ಥ. ಇದು ನಾನು ಸಮಯಕ್ಕಾಗಿ ಕಾಯ್ತಾ ಇದ್ದೇನೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ನೀವು ನನ್ನನ್ನು ಕದನಕ್ಕೆ ಈ ಹೊತ್ತಿನಲ್ಲಿ ಎಳೆಯಬಾರದು, ನನ್ನನ್ನು ಮೇಲಕ್ಕೆ ಕರೆಯಬಾರದು. ನೀವು ಕೂಡ ಇಲ್ಲಿ ನಿಲ್ಲಬಾರದು. ನೀವು ಸದನಕ್ಕೆ ತೆರಳಿ. ಇಷ್ಟರವರೆಗೆ ನಡೆದಂತಹ ಯುದ್ಧದಲ್ಲಿ ಅದು ಕೇವಲ ಧರ್ಮಯುದ್ಧವಾಗಿತ್ತು ಅಂತ ಹೇಳಿ
ಪುತ್ರರೇ. ಈ ಲೋಕದ ಬೆಳಕನ್ನು ಕಂಡಂತಹ ಪ್ರತಿಯೊಂದು ಜೀವರಾಶಿಯೂ ಕೂಡ ಹ ಬದುಕುವುದಕ್ಕೆ ಹೀಗೆ ಎನ್ನುವಂಥದ್ದು ಪ್ರಾಥಮಿಕವಾಗಿ ತಿಳಿಸಲ್ಪಟ್ಟது. ಹೌದು. ಪೂರ್ವ ಜನ್ಮದ ಪುಣ್ಯದ ಫಲವಿಶೇಷದಿಂದ ಬದುಕು ಹೀಗೆ ಅಂತ ಇರ್ತದೆ. ಈಗಾಗಲೇ ಸಂಜೆಯಲ್ಲಿ ನಾನು ಹೇಳಿದೆ, ಅಲ್ವಾ? ಆದಿ ಸುಕೃತ ವಿಶಾಲಿ ವನವದು ಸೀದು ಹೋದರೆ ಜಯಸಿರಿಯು ಜಂಗುಳಿಯ ಜಾರಿದರೆ ಮಾಡುವುದಿನ್ನೇನು ಹೇಳಿ ಆಗಿದೆ. ಯಾಕೆ ಈ ಮಾತನ್ನು ಹೇಳಿದರು? ಯಾಕೆ? ನಿನ್ನ ಮಾತಿನಲ್ಲಿ ಬೇಸರದ ಛಾಯೆಯು ಕಾಣ್ತಾ ಉಂಟು. ಹಾ ಹಾ. ಯಾಕೆ? ಯಾಕೆ? ನನ್ನ ಬದುಕಿನಲ್ಲಿ ನಾನು ಎಣಿಸಿಕೊಂಡದ್ದು ಅಲ್ಲಿಲ್ವಲ್ಲ ಎನ್ನುವಂತಹ ಹ ಆ ನೋವು ನಿನ್ನನ್ನು ಈ ರೀತಿಯಾಗಿ ಮಾತನಾಡಿಸ್ತದೆಯೋ ಎನ್ನುವ ಒಂದು ಭಾವನೆ ನನಗೆ ಬರ್ತಾ ಉಂಟು. ಆಹಾ. ಯಾಕೆಂತ ಹೇಳಿದ್ರೆ ಯಾಕೆ? ನಿನ್ನ ಪ್ರತಿಯೊಂದು ಮಾತಿನಲ್ಲಿಯೂ ಕೂಡ ಒಂದು ರೀತಿಯ ಚುಚ್ಚುತನ ಇದೆ ನಮ್ಮಲ್ಲಿ. ಆಹಾ. ನಮ್ಮಲ್ಲಿ ಯಾವುದೋ ಒಂದು ದೋಷವನ್ನು ನೀನು ಕಾಣ್ತಾ ಇದ್ದೀಯ. ಆಹಾ. ಯಾಕೆ ಈ ರೀತಿಯ ಮಾತು? ಯಾಕೆ? ಯಾವುದೇ ಒಂದು ಮನುಷ್ಯ ಹಾವನ್ನು ಕಂಡವ ಹಾ ಎದುರಿಗೆ ಹಗ್ಗವನ್ನು ಕಂಡರೂ ಕೂಡ ಹಾವು ಅಂತೇಳಿ ಭ್ರಮಿಸಿ ಹಾ ಒಮ್ಮೆ ಹಿಂದಕ್ಕೆ ಹೋಗ್ತಾನೆ. ಹಾ ಹಾ. ಹಾಗೆ ನಮ್ಮ ಬದುಕಿನಲ್ಲಿ ನಡೆಯುವಂತಹ ಪ್ರತಿಯೊಂದು ವಿಶೇಷವಾದಂತಹ ಸಂದರ್ಭ ಏನಿದೆಯೋ ಅಥವಾ ನಡೆಯಬಾರಂತಹ ಅಘಟಿತ ಘಟನೆ ಏನಿದೆಯೋ ಅದನ್ನು ಮತ್ತೊಬ್ಬರಿಗೆ ಪ್ರೇರೇಪಿಸುವಂಥದ್ದು ತಪ್ಪಾಗುತ್ತದೆ. ಹಾ. ನಮ್ಮ ಬದುಕಿನಲ್ಲಿಯೂ ಹಾಗೆ ಓಹೋ. ಪುಣ್ಯದ ಫಲವಿಶೇಷದಿಂದಲೋ ಒಂದು ಊರಿನ ಅರಸನಾಗಿ ನಾವು ಮೆರೀತಾ ಇರುವಾಗ ಹಾ. ಅದು ತನ್ನಂತೆ ಎನ್ನುವಂತಹ ನಾನು ಮಾಡಿದ್ದೆ ಎನ್ನುವಂತಹ ಯೋಚನೆ ನಮಗಿರ್ತದೆ. ಓಹೋ. ಅದೇ ಕಷ್ಟ ಬಂದಾಗ ಅದು ಮತ್ತೊಬ್ಬರ ತಲೆಗೆ ಬಯಸುವಂತಹ ಕೆಲಸವಾಗುತ್ತದೆ. ಆಚಾರ್ಯರೇ, ಅದರಿಂದ ನಿಮಗೆ ಹೇಳ್ತಾ ಇರುವುದು ಆಚಾರ್ಯರೇ, ಲೋಕದಲ್ಲಿ ಒಂದು ಮಾತಿದೆ. ಏನು? ತಾಯಿ ತಂದೆಯರ ಮಧ್ಯೆ ನಡೆ ಬರುವಂತ ಮಾತುಗಳು. ಮಗನೊಬ್ಬ ಒಳ್ಳೆ ಕೀರ್ತಿಶಾಲಿಯಾಗಿ ಸಮಾಜದಲ್ಲಿ ನೆರೆದರೆ ನೋಡಿ, ನನ್ನ ಮಗ ಆತ ಏನಾದರೂ ತಪ್ಪೆಸಗಿದರೆ ನೋಡಿ ನಿಮ್ಮ ಮಗನ ಹಾರಾಟ ನೋಡಿ, ನಿಮ್ಮ ಮಗನ ಹುಚ್ಚಾಟ ನೋಡಿ, ಹೇಗೆ ನೀವು ಮಗನಿಗೆ ಜನ್ಮವಿತ್ತೀರಿ ಎಂದು ನನಗೆ ಅಪವಾದಗಳು ಬರ್ತದೆ. ಅಪವಾದ ಕಂಜುವುದು ಜೀವನ ಅಲ್ಲ ಆಚಾರ. ಅಲ್ಲ, ಅಪವಾದ ಅಂತ ನಿನಗೆ ಹೇಳಿದ್ದಲ್ಲ. ಮತ್ತೆ ನಿನ್ನ ಮಾತುಗಳನ್ನು ನಾನು ಕೇಳಿದಾಗ ಹಾ ಇಲ್ಲಿಯವರೆಗೆ ಬಂದವರೆಲ್ಲ ಏನು ಮಾಡಿದ್ರು ಎನ್ನುವಂತಹ ವಿಚಾರದಲ್ಲಿ ನೀನು ಮಾತನಾಡ್ತಾ ಇದ್ದೀನಿ. ಹಾ ಆದ್ದರಿಂದ ನಾನು ಮಾಡಿದಂತಹ ಪುಣ್ಯಗಳೆಲ್ಲವೂ ಹಾ ನನಗೆ ಸಿಕ್ಕಿದಂತಹ ಫಲ ಎನ್ನುವುದನ್ನು ಯೋಚಿಸದೆ ನಡೆದಂತಹ ಎಲ್ಲ ಸೋಲುಗಳು ಹಾ ನಾನು ನಂಬಿದವರಿಂದ ಆಯಿತು ಎನ್ನುವಂತಹ ಮಾತಿನಿಂದ ಬಂದ ಓಹೋ. ಕಾರಣ ಆದ್ದರಿಂದ ಹಾ. ನಿನ್ನ ಮುನಿಸನ್ನು ಬಿಟ್ಟು ಹಾ ನನಗೆ ರಣರಂಗವನ್ನು ನೀನು ಕೊಟ್ಟೆ ಅಂತ ಹೇಳಿದ್ರೆ ರಣರಂಗದಲ್ಲಿ ನಾನು ಜಯಶೀಲನಾಗಬರ್ತೇನೆ. ಹಾ. ಮತ್ತೊಂದು ಮಾತು ನೀವು ಹೇಳಿದೆ, ಏನದು? ಧರ್ಮಯುದ್ಧ ನಡೆಯುತ್ತಾ ಇದೆ, ಹಾ ಸರಿಯಾಗಿ ಯೋಚಿಸುತ್ತ ಗೌರವ. ಹಾ ಅಂದು ಹಾ ರಣಕ್ಷೇತ್ರದಲ್ಲಿ ಅಜ್ಜಯ್ಯ ಭೀಷ್ಮ ಮಲಗಿರುವಂತಹ ಸಂದರ್ಭದಲ್ಲಿ ಹಾ ಬಾಣವನ್ನು ಹೊಡೆದಾಗ ಹಾ. ಧರ್ಮಯುದ್ಧವಾಗಿತ್ತು. ಸರಿಯಾಗಿ ಯೋಚಿಸು. ಖಂಡಿತ ಅಲ್ಲ. ನನ್ನ ತಂದೆ ಹಾ ದ್ರೋಣಾಚಾರ್ಯರು ಗುರುಗಳಾದಂತಹ ಅವರು ಹಾ. ತನ್ನ ಶರೀರವನ್ನು ಬಿಟ್ಟು ಹೋದಂತಹ ಸಂದರ್ಭದಲ್ಲಿ ಹಾ. ಬಾಣವನ್ನು ಎಸಗಿದ್ದು ಅದು ಧರ್ಮಯುದ್ಧವಾಗಿತ್ತು. ಹಾ. ಹಾಗಾದ್ರೆ ಈ ಕುರುದಾರು ರಣಕ್ಷೇತ್ರದಲ್ಲಿ ನಡೆದಂತಹ ಪ್ರತಿಯೊಂದು ಘಟನಾವಳಿಗಳನ್ನು ನಾವು ಸರಿಯಾಗಿ ಯೋಚಿಸಿದ್ರೆ ಹಾ. ನಡೆದದ್ದು ಕೇವಲ ಧರ್ಮಯುದ್ಧವಲ್ಲ, ಅಧರ್ಮಯುದ್ಧವೂ ನಡೆದಿದೆ ಅಂತ ಹೇಳಿ ಆಗುವಾಗ ಹಾ. ಇಂದಿನ ಈ ಹೊತ್ತಿನಲ್ಲಿ ಹಾ. ನಾನು ಯುದ್ಧವನ್ನು ಮಾಡುವಂಥದ್ದು ಸರಿಯಾದಂತೆ ಇದೆ. ಆದ್ದರಿಂದ ಹಾ. ರಣವೀರ್ಯವನ್ನು ನೀನು ಕೊಟ್ಟೆ ಅಂತ ಹೇಳಿ ಆದರೆ ಕಾಡಾಕಾಡಿಯಾಗಿ ಹೋರಾಟ ಜಯ ರಮಣೆಯನ್ನು ನೀವು ಒದಗಿಸಿಕೊಡ್ತೇನೆ. ಅಶ್ವತ್ಥಾಮಾಚಾರ್ಯರೇ, ನನ್ನ ಮಾತುಗಳನ್ನ ಕೇಳುವಾಗ ನಿಮಗೆ ನಿಮ್ಮ ಮೇಲೆ ನನಗೆ ಮುನಿಸೆನ್ನುವುದಾಗಿ ಭಾಸವಾದ ಕಾರಣ ಇದೆ. ಮುನಿಸಲ್ಲ ಇದು ಜೀವನಾನುಭವ. ನಾನು ನಂಬಿದೆ 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 ಮತ್ತೆ
ಎಂದು ಕೇಳಿದ ಕ್ಷಣ ನನ್ನ ಸಖ ಇತ್ತು ಬಂದ ಕರ್ಣ ಕೊಡು ಜೀಯ ಬಡಿವೆ ರಿಪುಗಳ ಹೇಳಿದ ಕ್ಷಣ ಎದ್ದು ನಿಂತರು ನಿಮ್ಮ ಅಯ್ಯ ದುರವನಾಗ ಗೆಲ್ಲಿದ ಕಾರಣವನ್ನು ಇನ್ನು ರಣಯಾರಿಗೆ ಅಂತ ಕೇಳಿತು ಅಲ್ವೇ. ಆವಾಗ ಅವರು ಕಟ್ಟಗಳಿಗೆ ಹೇಳಿದ ಮಾತೇನು? ಹರಿಯ ಮಾಯೆಯ ನುಳಿದು ಪಾಂಡವರ ಸೇನೆಯನ್ನು ಗೆಲ್ಲುವವನೋರ್ವನೇ ಗಾಂಗೆಯ ಶೂರ. ಅಂದ್ರೆ ಅಚ್ಚಯ್ಯನಾದಂತಹ ಭೀಷ್ಮಾಚಾರ್ಯರಿಗೆ ಸೇನಾಧಿಪತ್ಯವನ್ನು ಕಟ್ಟಿಕೊಡು, ಗೆಲುವು ನಿನಗೆ ಪ್ರಾಪ್ತಿಯಾಗುತ್ತದೆ. ಕೇವಲ ಭುಜದ ಶೌರ್ಯ ಸಾಕಾಗುವುದಿಲ್ಲ. ಎರಡರ್ಥವನ್ನು, ಒಂದು ಹರಿಯ ಮಾಯೆಯನ್ನು ಉಳಿದು ಶ್ರೀಹರಿಯ ಮಾಯೆಯನ್ನು ಬಿಟ್ಟು ಇನ್ನುಳಿದ ಎಲ್ಲವರಲ್ಲೂ ಇವರು ಗೆದ್ದು ಬರ್ತಾರೆ ಎನ್ನುವ ಒಂದು ಮಾತು. ಇನ್ನೊಂದು ಹರಿಯ ಮಾಯೆಯನ್ನು ಉಳಿದು ಹರಿಯನ್ನು ಒಲಿಸಿಯೋ ಓಲೈಸಿಯೋ ಭಜನೆಯಿಂದಲೂ ಅವರನ್ನು ಮೆಚ್ಚಿಸಿ ಗೆಲ್ಲಿಸಿಕೊಡುವವರು ಉಭಯ ಕುಲ ಇಲ್ಲೋಜರಾದಂತಹ ಗಂಧರ್ವ ಲೋಕವನ್ನೇ ಇಲ್ಲಿಂದ ಎತ್ತಿದ ಕಾಲಕ್ಕೆ ನಡುಗಿಸಿದಂತಹ ಭೀಷ್ಮಾಚಾರ್ಯರಿಗೆ ಗಣಪತಿತ್ವವನ್ನು ಸರಿ ಅಂತ ನಾನು ನಿಶಿಯಲ್ಲಿ ಹೊರಟದ್ದು, ಕತ್ತಲೆಗೆ ಹೊರಟದ್ದು. ನಿಶಿಯಲ್ಲಿ ಹೊರಟಂತ ನನ್ನನ್ನು ಅವರನ್ನು ಮೆಚ್ಚಿಸಿ, ಅವರನ್ನು ಒಪ್ಪಿಸಿ, ಅವರನ್ನು ವೇದಿಸಿ ಕಟ್ಟಗಳಿಗೆ ಸಿಟ್ಟಿನಿಂದ ಮಾಡಿರುವಂತಹ ಘೋಷಣೆ ಮಾಡಿದ್ರು. ನೀವು ಹೇಳಿದ ಹಾಗೆ ಎಲ್ಲವನ್ನೂ ಘೋಷಣೆ ಮಾಡಿದ್ರು. ದಸಸಹಸ್ರ ಮುಗುಡಧಾರಿಗಳ ಶಿರವನ್ನು ಹರಿಸಿಕೊಡುತ್ತೇನೆ, ಪಾಂಡವನವರ ಶಿರವನ್ನು ಹರಿಸಿಕೊಡುತ್ತೇನೆ ನಾನು ಹೇಳಿದ್ದೇ ಇಲ್ಲ. ಅಷ್ಟು ಮಾತ್ರವಲ್ಲ, ಯೋಚಿಸಬೇಕು ಅವರಲ್ಲಿದ್ದಂತ ಶರವರ್ಷಗಳು ಯಾವುದೇ ಕಾರಣಕ್ಕ ಪಾಂಡವನೋರ್ವರ ಶರೀರದ ರೋಮವನ್ನು ಘಾತಿಸಲಿಲ್ಲ. ಬಿಡಬೇಕಾದಂತಹ ಹಸಿರಂತ ಸರವನ್ನು ಬಿಟ್ಟದ್ದಲ್ಲಿಗೆ ಆ ಕೃಷ್ಣನ ಹದೆಗೆ ಬಿಟ್ಟ. ಬಿಳಿಯನೆ ಚಕ್ರಿಯ ಕೈಯಲ್ಲಿ ಚಕ್ರಿಯ ಬಿಡಿಸುವಂತ ಮಾತಿಗೆ ಮಧ್ಯಮ ಪಾಂಡವನನ್ನು ಘಾತಿಸಬಹುದಿತ್ತಲ್ಲ. ನಂಬಿದೆ ಭೀಷ್ಮರ ಕುಂಭ ಸಂಭವರು ಜೀವಾಗ್ರೆ ಚತುರಾವೇದ ಕರಗ್ರೆ ಸಶಲಂ ಧನುಃ ಉಭಯ ದ್ರೋಣ ಸಮರ್ಥಂ ಶಾಪಾದಪಿ ಶರಾದಪಿ. ಶಾಪದಲ್ಲೂ ಶರದಲ್ಲೂ ದ್ರೋಣರು ಸಮರ್ಥರಿದ್ದಾರೆ. ಆದರೆ ಆಚಾರ್ಯರು ನೀವು ಚಿರಂಜೀವಿಗಳನ್ನೋದು ಅವರಿಗೆ ಗೊತ್ತಿರಲಿಲ್ಲ. ಭ್ರಮಾವಶರಾದರು. ಅವ ಹೇಳಿದಂತಹ ಸುಳ್ಳಿಗೆ ಇವರು ತನ್ನನ್ನು ತಾನು ತೆತ್ತುಕೊಂಡರು. ಯೋಗ ಶರೀರಿಗಳಾಗಿ ನಿಮ್ಮನ್ನು ಇಲ್ಲದ ಅಶ್ವತ್ಥಾಮರನ್ನು ಅರಸುವುದಕ್ಕೆ ಲೋಕ ಸಂಚಾರ ಬಗೆಯನ್ನೇ ಬಗೆಯಲ್ಲಿಟ್ಟಂತ ಆತ ಶರೀರವನ್ನು ನಾಶ ಮಾಡಿದೆ. ನಂಬಿದೆ ಕರ್ಣನನ್ನು ನಂಬಿದೆ. ಎಲ್ಲರೂ ಈ ಕುರುಕ್ಷೇತ್ರ ಸಮರಾಂಗಣದಲ್ಲಿ ಧರಾಶಾಯಿಗಳಾದರು. ಯಾರನ್ನೂ ಕೂಡ ರಕ್ಷಿಸುವುದಕ್ಕೆ ಉಳಿಸಿಕೊಳ್ಳುವುದಕ್ಕೆ ಈ ಗೌರವದಿಂದ ಸಾಧ್ಯವಾಗಿಲ್ಲ. ನಿಮ್ಮ ಶಕ್ತಿಯನ್ನು ಕಡಿಮೆ ಇದೆ ಅಂತ ಹೇಳುವುದಲ್ಲ. ಆದ್ದರಿಂದ ನೀವು ನನಗೆ ಬೇಕು, ನಿಮ್ಮನ್ನು ಉಳಿಸಿಕೊಳ್ಳುತ್ತೇನೆ. ನಮ್ಮ ವಿರೋಧಿಗಳನ್ನು ಸದೆ ಬಡಿಯುವುದಕ್ಕೆ ನಿಮಗೆ ಅವಕಾಶವನ್ನು ಕಲ್ಪಿಸ್ತೇನೆ. ಆದರೆ ಈಗ ಅಲ್ಲ, ಅದಕ್ಕೆ ಒಂದು ಸಮಯ ಇದೆ, ಒಂದು ಕಾಲ ಇದೆ. ಕಾಲ ಅಂತ ಹೇಳಿದ್ರೆ ಅಂತಕದ ವಿಷಯವನ್ನು ಹೇಳುವುದಲ್ಲ, ಇದು ಅಂತಕಾಂತಕ್ಕಿದ್ದಾರಲ್ಲ ಆ ವಿಷಯ ಹೇಳುವುದಲ್ಲ. ಸಮಯವನ್ನು ಮುಂದಿಟ್ಟುಕೊಂಡು ಹೇಳ್ತಾ ಇದ್ದೇನೆ. ಒಂದು ಸಮಯ ಇದೆ, ಆ ಸಮಯದಲ್ಲಿ ನಾನು ನಿಮಗೆ ಅಪ್ಪಣೆಯನ್ನು ಕೊಡ್ತೇನೆ. ಆ ಸಂದರ್ಭದಲ್ಲಿ ಗೌರವ
ಇಷ್ಟರೇ ಹೋದಂತಹ ಭೀಷ್ಮಾಚಾರ್ಯರಿಗೆ ತಾನು ಕೂಡ ತಾನು ಮರಣ ಇದ್ದದೇ ದಿವಸ ಕೂಡ ಅವರು ಯುದ್ಧವನ್ನು ಮಾಡಲಿಲ್ಲ. ಯಾಕೆ? ಅವರಲ್ಲಿ ಒಂದು ರೀತಿಯ ಅಹಂಕಾರ ಇತ್ತು. ನಮ್ಮಯ್ಯನವರಂತಹ ದ್ರೋಣಾಚಾರ್ಯರಿಗೆ ಆತನೊಂದಿಗೆ ಹೋರಾಟವನ್ನು ಮಾಡುವಾಗ ಅವರಿಗೂ ಕೂಡ ಶಿಷ್ಯನಿಗೆ ಎನ್ನುವಂತಹ ಅಹಂಕಾರ ಇತ್ತು. ಪಾಂಡವರಲ್ಲಿ ಅರ್ಜುನನ್ನು ಹೇಳಿದ್ರಂತೆ ಅಲ್ವಾ? ಅಷ್ಟು ಮಾತ್ರವಲ್ಲ, ನಿನ್ನ ಆಪ್ತ ಸಕಲವಂತಹ ಕರ್ಣ ಕ್ಷೇತ್ರಕ್ಕೆ ಹೋದಾಗ ಆ ಖಾಲಿಯ ಮಾಡಲಿಕ್ಕಿಲ್ಲ ಏನು ಆತನ ಮನಸ್ಸು ಕೂಡ ಬದಲಾವಣೆಯಾಗಿ ಕೊನೆಗೆ ಸಿಗುವಂತಹ ಈ ಗುರುಪೀಠ ಹೋಯಿತು ಎನ್ನುವಲ್ಲಿಗೆ ಬೇಸರಿಸಬೇಡ. ಈಗೋ ಶಿವನೇ ಎದುರಾಗಿ ಬಂದರೂ ಕೂಡ ನನ್ನ ಕ್ಷೇತ್ರದಲ್ಲಿ ಹೋರಾಟವನ್ನು ಮಾಡಿ 5 ಜನ ಪಾಂಡವರ ಶಿರವನ್ನು ತಲೆ ಖಾಲಿಗೆ ಬಂದು ಆಚಾರ್ಯರೇ, ನಿಮ್ಮ 5 ಕಾಣುವಾಗ ಬಹಳ ಅರ್ಥವಿದೆ. ನೀವು 5 ನನ್ನ ಪಾದಕ್ಕೆ ಸಮರ್ಪಿಸಿ. ಈಗ ಅಲ್ಲ, ಶಲ್ಯರೂ ಕೂಡ ಇಳಿದು ಹೋದದ್ದು ನಾವು ನೋಡಿದ್ದೇವೆ. ಕರ್ಣನೂ ಕೂಡ ಧರಾಶಾಹಿಯಾದದ್ದು ನಾವು ಕಂಡಿದ್ದೇವೆ. ಎಲ್ಲ ಮೋಸಗಳನ್ನು ಕಂಡಿದ್ದಾರೆ. ಇದೆಲ್ಲ ನಡೆಯುವುದು ಈ ಹರಿ ಯೋಚಿಸಿ ನೀವು ಈ ಒಂದು ಯುಗದಲ್ಲಿ, ಈ ಒಂದು ಕುರುಕ್ಷೇತ್ರದಲ್ಲಿ ನಮ್ಮ ಕೃಷ್ಣನಂತ ಕಪಟಿ ಇನ್ನೊಬ್ಬ ಇಲ್ಲ. ಆತ ಎಷ್ಟೇ ಕಪಟಿಯಾಗಿದ್ರೂ ಕೂಡ ಸರಿಯಾಗಿ ಯೋಚನೆ ಮಾಡು. ಹೋದಂತಹ ಪ್ರತಿಯೊಬ್ಬರಿಗೂ ಕೂಡ ಅವರದ್ದಾದಂತಹ ಒಂದು ನಿಲುಮೆತ್ತೆ ನನಗೆ ಹಾಗಲ್ಲ. ಎಲ್ಲರನ್ನೂ ವಂಚಿಸಿಯೇ ಕುರುಕುಲದ ತಿಲಕರಾದಂತ ನಮ್ಮನ್ನು ಮಡುಹಿತು. ಆದರೆ ನಿಮ್ಮ 5 ಅರ್ಥವಾಗಿದೆ. ಅವಕಾಶವನ್ನು ಕಲ್ಪಿಸ್ತೇವೆ. ಮುಂದೊಂದು ದಿನ ಕತ್ತಲೆಯಲ್ಲ ಆದರೆ, ಯಾಕಂದ್ರೆ ಅವರೇ ಮಾಡಿಕೊಟ್ಟ ಪಾಠ. ಮೋಸ ಎನ್ನುವಂಥದ್ದು ಅವರು ಮಾಡಿದ್ದು ಮೋಸ ಅಲ್ಲ ಅಂತ ಆಗ್ತದೆ. ಅದು ಅಧರ್ಮವಾದರೂ ಧರ್ಮವಾಗುತ್ತದೆ. ಅದನ್ನು ತೋರಿಕೊಟ್ಟದ್ದು ಯಾರು? ಪಾಂಡವ ಪ್ರತಿಷ್ಠಾಪನಾಚಾರ್ಯರೆನಿಸಿಕೊಂಡ ಆ ಪುರುಷೋತ್ತಮನ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವುದು. ಆ ಪುರುಷೋತ್ತಮನ ಅಧ್ಯಕ್ಷತೆಯಲ್ಲಿ ಅವರು ಮಾಡುತ್ತಾ ಇರುವಂತಹ ಈ ಕಾರ್ಯ, ಅವರು ಎಲ್ಲವನ್ನೂ ಅಧರ್ಮವನ್ನ ನಾಶ ಮಾಡುತ್ತೇನೆ ಎನ್ನುವ ಹಾಗೆ ಬೇರೆ ಬೇರೆ ಲೀಲಾ ನಾಟಕವನ್ನು ಆಡಿಸ್ತಾರೆ. ಆದ್ದರಿಂದ ನಿಮ್ಮ 5ಕ್ಕೆ ನಾನು ಸಮಯವನ್ನು ಕಲ್ಪಿಸ್ತೇನೆ. ಅವರ ವಿಚಾರಕ್ಕೆ ತೆರಳಿ 5 ಕಡಿದು ನನ್ನ ಪಾದಕ್ಕೆ ಅರ್ಪಿಸುವುದಕ್ಕೆ ಅವಕಾಶ ಕಲ್ಪಿಸ್ತೇನೆ. ಆದರೆ ಈಗ ಅಲ್ಲ. ಯಾಕೆ ಗೊತ್ತುಂಟ? ನಾನೊಂದು ನಿರೀಕ್ಷೆಯಲ್ಲಿದ್ದೇನೆ. ವೈಶಂಪಾಯನ ಸರೋವರದಲ್ಲಿ ಅಡಗಿರುವ ನನ್ನ ಮರ್ಮ ನೀವು ಇಲ್ಲಿ ಬಂದು ನೋವಿನಿಂದ ಆಗಿರ್ಬೋದು, ವಿನೋದದಿಂದ ಆಗಿರ್ಬೋದು, ಇಲ್ಲಿ ಮಾತಾಡಿದ್ರು. ಅವ ಇದ್ದಾನಲ್ಲ ಹೊಟ್ಟೆಬಾಕ, ಆ ಹೊಟ್ಟೆಬಾಕ ಭೀಮ ಇದ್ದಾನಲ್ಲ, ಆತನ ಬೇಹಿನ ಚರರು, ಅದರಲ್ಲೂ ಕೆಲವೊಂದು ವಿನೋದ ಮಾಡುವಂತಹ ಬೇಹಿನ ಚರರಿದ್ದಾರೆ. ಅವರ ವಿನೋದಕ್ಕೆ ಯಾವುದಂತಿಲ್ಲ. ಅವನಿಗೆ ಎಲ್ಲವೂ ಆಗ್ತದೆ. ನಾಟಕವೂ ಆಗ್ತದೆ, ಯಕ್ಷಗಾನವೂ ಆಗ್ತದೆ, ಯಾವ ವೇಷವೂ ಆಗ್ತದೆ. ಅಂತವರನ್ನು ಇಲ್ಲಿ ಏನಾದರೂ ಕಿವಿ ಕೊಡ್ತಾ ಇದ್ರೆ ನಾವು ಧರ್ಮಕ್ಕೆ ನಮ್ಮ ಈ ಏನು ಲೆಕ್ಕಾಚಾರ ಇದೆ, ಗೌಪ್ಯವಾಗಿ ನಾಳೆ ಸಾಧಿಸಬೇಕಾಗಿರುವಂಥದ್ದು ಅದು ಬೆಳಕಿಗೆ ಬರ್ತದೆ. ಅದು ನಮಗೀಗ ತೊಡಕಾಗ್ತದೆ ಅಂತೇಳಿ. ಆದ್ದರಿಂದ ಸಮಯ ವಿಳಂಬಿಸುತ್ತಲ್ಲ, ನಿಮಗೆ ಬೇಕಾಗುವಂತ ಅವಕಾಶವನ್ನು ಕಲ್ಪಿಸ್ತೇನೆ. ಅದಕ್ಕೆ ಬೇಕಾಗುವಂತಹ ನಾನು ವ್ಯವಸ್ಥೆಯನ್ನು ಮಾಡ್ತೇನೆ. ನಿನ್ನ ಮಾತನ್ನು ಹೌದು, ಯಾವಾಗ ಹೇಳ್ತೀಯೋ ವಿದ್ಯೆಯೊಂದಿಗೆ ಜನರ ನಿವಾಸನಾಗಿ ಇಲ್ಲೇ ಅಡಗಿ ಕುಳಿತಿರ್ತೇನೆ. ಅಡಗಿ
ಯಾಕೆ ಇದನ್ನು ಉಲ್ಲೇಖಿಸಿದ್ದೇನೆ? ಕಾರಣ ಇಷ್ಟೇ. ಬಲ್ಲವರು ಹೇಳಿದ್ದಾರೆ, ಧರ್ಮ ರಕ್ಷತಿ ರಕ್ಷಿತ. ಯಾರು ಧರ್ಮದಿಂದ ನಡೆಯುತ್ತಾರೆ, ಯಾರು ಧರ್ಮವನ್ನು ಪರಿಪಾಲನೆ ಮಾಡುತ್ತಾರೆ, ಅವರನ್ನು ಧರ್ಮ ಕಾಯುತ್ತದೆ, ಧರ್ಮ ರಕ್ಷಣೆ ಮಾಡುತ್ತದೆ ಎನ್ನುವಂಥದ್ದು ಈ ಮಾತಿನ ತಾತ್ಪರ್ಯ. ನಮ್ಮ ಬದುಕಿನಲ್ಲಿಯೂ ಅಷ್ಟೇ. ಆಗುವುದಕ್ಕೆ ಅರಸುಗುವರರು ನಾವು. ಅರಮನೆಯಲ್ಲಿ ಬೇಕಾದಷ್ಟು ಸುಖ ಸಂತೋಷದಿಂದ ಜೀವನವನ್ನು ಮಾಡಬಹುದಿತ್ತು. ಕೇಳುವವರು ಯಾರು ಇರ್ತಿರಲಿಲ್ಲ. ಆದ್ರೆ ಏನು ಮಾಡುವುದು ಹೇಳಿ? ಪೂರ್ವಾರ್ಜಿತವಾದಂತಹ ಕರ್ಮಫಲವನ್ನು ಯಾವ ಆತನನ್ನು ಬಾಧಿಸುತ್ತದೋ ಅವನು ಅವನ ಜೀವನದಲ್ಲಿ ಅದೆಲ್ಲವನ್ನು ಅನುಭವಿಸಬೇಕಾಗಿ ಬರ್ತದೆ. ಹಾಗಾಗಿ ಪಂಚ ಬಂದವರು ನಾವು ಪೂರ್ವಾರ್ಜಿತ ಕರ್ಮಕ್ಕೆ ಸಿಲುಕಿಕೊಂಡವರೆಂದರೆ ತಪ್ಪಾಗಲಾರದು. ಯಾಕೆ ಹೇಳ್ತಾ ಇದ್ದೇನೆ? ನಾನು ಮೊದಲೇ ಹೇಳಿದ ಹಾಗೆ ಅರಸುಗಾರರಾದಂತಹ ನಮಗೆ ಯಾವುದರಲ್ಲಿ ಕೊರತೆ ಉಂಟು? ಅರಮನೆಯಲ್ಲಿ ಎಲ್ಲವೂ ಇತ್ತು, ಬೇಕಾದಷ್ಟು ತಿಂದು ಉಂಡು ಆರಾಮದಿಂದ ಜೀವನವನ್ನು ಕಳೆಯಬಹುದಿತ್ತು. ಆದ್ರೆ ನಮ್ಮ ದಾಯಾದಿಗಳು ಆ ಕೌರವರು ಮಾಡಿರುವಂತಹ ಒಂದೊಂದು ಕುತಂತ್ರಗಳಿಂದಾಗಿ ಇವತ್ತು ನಾವು ಕಷ್ಟವನ್ನು ಅನುಭವಿಸಬೇಕಾದಂತಹ ಸ್ಥಿತಿ ಒದಗಿ ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯಾದಿಗಳು. ಯಾಕೆ ಹೇಳಿದ್ದಾರೆ? ಎಳವೆಯಲ್ಲಿ ಯಾವುದರ ಪರಿಜ್ಞಾನವೂ ನಮಗಿರುವುದಿಲ್ಲ. ಎಲ್ಲರೂ ಒಗ್ಗಟ್ಟಾಗಿರುತ್ತೇವೆ. ನಮ್ಮಲ್ಲಿ ವಿವೇಚನೆ ಎನ್ನುವಂಥದ್ದು ಇರುವುದಿಲ್ಲ. ಮುಕ್ತರಾಗಿರುತ್ತೇವೆ. ಆಗ ಎಲ್ಲವನ್ನೂ ನಮ್ಮವರು ಎಂದುಕೊಳ್ಳುತ್ತೇವೆ. ಎಲ್ಲವರನ್ನು ಪ್ರೀತಿಯಿಂದ ಕಾಣುತ್ತೇವೆ. ಹಾಗೆಯೇ ಅಣ್ಣ ತಮ್ಮಂದಿರಾಗಿ ನಾವು ಬೆಳೆದವರು. ಬೆಳೆಯುತ್ತಾ ಬೆಳೆಯುತ್ತಾ ನಮ್ಮಲ್ಲಿ ಆಸೆ ಅತಿ ಆಸೆ ಆಗುತ್ತಾ ಹೋಯಿತು. ಅದರಲ್ಲಿಯೂ ಕೌರವರಲ್ಲಿ ದುರಾಲೋಚನೆ ಮೂಡಿತು. ದುರ್ಯೋಧನನಲ್ಲಿ ಈ ದುರಾಲೋಚನೆ ಅಧಿಕವಾದದ್ದರಿಂದ ನಾವು ಇಂಥ ದುಸ್ಥಿತಿಯನ್ನು ಅನುಭವಿಸಬೇಕಾಗಿ ಬಂತು. ಧರ್ಮ ಮಾರ್ಗದಲ್ಲಿ ನಡೆದುದರ ಪರಿಣಾಮವಾಗಿ ಯಾವುದೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ಅದನ್ನು ಎದುರಿಸುವಂತಹ ಶಕ್ತಿ ನಮಗೆ ಸಂಪನ್ನವಾಯಿತು. ಆಗುವುದಕ್ಕೆ ಈ ಭೂಮಿಯನ್ನು ಪಾಲಿಸುವಂತಹ ಧೃತರಾಷ್ಟ್ರನ ಮಕ್ಕಳು ಕೌರವರು 101 ಜನ, ನಾವು ಇದ್ದದ್ದು ಬರೀ 5 ಜನ ಪಂಚಪಾಂಡವರು. ಅದರ ಜೊತೆಯಲ್ಲಿ ಬೇಕಾದಷ್ಟು ಸೇನಾಪಡೆ, ಭರತ ಖಂಡದ ಅದೆಷ್ಟೋ ರಾಜಾಧಿರಾಜರು ಧೃತರಾಷ್ಟ್ರನ ಆಳ್ವಿಕೆಯನ್ನು ಮೆಚ್ಚಿದ್ದು ಮಾತ್ರವಲ್ಲದೆ ಅವನ ಭೂಮಿ ಪಾಲಕ ಎನ್ನುವಂತಹ ಹೆದರಿಕೆಯಿಂದ ಕೌರವನ ಕಡೆಯಲ್ಲಿ ಸೇರಿಕೊಂಡವರು. ಆದರೂ ಧರ್ಮದಿಂದ ನಡೆದಂತಹ ನಮಗೆ ಅವರ ಇದು ಗೆಲುವು ಸಂಪಾದಿಸುವಂತಹ ಕಾಲ ಸನ್ನಿಹಿತ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕೇವಲ ಒಂದು ಭೂಮಿಗಾಗಿ ಇದ್ದ, ಕೇವಲ ಒಂದು ರಾಜ ಆಡಳಿತಕ್ಕಾಗಿ ಈ ಕದನ. ಒಂದಿಂಚು ಭೂಮಿಯನ್ನು ಕೊಡಿ, ಸೂಜಿಯ ಮೊನೆಯಷ್ಟು ಜಾಗವನ್ನು ಕೊಡಿ ಎಂಬುದಾಗಿ ಪ್ರತಿಜ್ಞೆ ಮಾಡಿದವ ಈ ಕೌರವ. ಹಾಗೆಂದು ವನವಾಸವನ್ನು ಅನುಭವಿಸಿ ಆಯಿತು. ಎಲ್ಲವನ್ನೂ ನಮ್ಮ ಬದುಕಿನಲ್ಲಿ ಅನುಭವಿಸಿದೆವು. ಇದೆಲ್ಲ ಹೇಗೆ ಆಯಿತು ಅಂತ ಹೇಳಿದ್ರೆ ಕೇವಲ ಕುತಂತ್ರ ಮಾರ್ಗದಿಂದ. ಕೌರವ ನಂಬಿರುವಂತಹ ಅವನ ಶಕುನಿಯು ಮತ್ತೊಬ್ಬನ ಅಂಥವರ ಕುತಂತ್ರದಿಂದ ನಾವೆಲ್ಲ ಇದನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಒದಗಿ.
ನಾವು ಯುದ್ಧ ಮಾಡುವುದಲ್ಲ, ಧರ್ಮವನ್ನು ಮತ್ತೆ ಸ್ಥಿರಗೊಳಿಸಬೇಕು, ಧರ್ಮವನ್ನು ನೆಲೆಗೊಳಿಸಬೇಕೆನ್ನುವಂತಹ ನಿಟ್ಟಿನಲ್ಲಿ ಕುರುಕ್ಷೇತ್ರ ಯುದ್ಧ ನಡೆಯುತ್ತಾ ಇದೆ. ಇವತ್ತಿಗೆ 18ನೇ ದಿನದ ಯುದ್ಧ. ಎಲ್ಲರೂ ಧರೆಗೊರಗಿದ್ದಾರೆ. ಇನ್ನು ಒಬ್ಬ ಉಳಿದಿದ್ದಾರೆ. ಕುರುವಂಶದ ಕೊನೆಯ ಕುಡಿ. ನಮಗೆ ಯಾವುದು ಬೇಕಾಗಿತ್ತು ಅದು ಒಂದು ಬಾಕಿ ಆಯಿತು. ದುರ್ಯೋಧನ ಮಧ್ಯಾಹ್ನದವರೆಗೆ ನಮ್ಮ ಜೊತೆ ಕದನವನ್ನು ಕೈದು ಆ ಬಳಿಕ ಎಲ್ಲಿ ಹೋಗಿದ್ದಾನೆ ಎಂಬುದು ನಮಗೆ ಅರ್ಥವಾಗದೆ ಹೋಗಿತ್ತು. ನೋಡು, ಎಲ್ಲೇ ಹೋಗಲಿ ನಮ್ಮಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆಯಾ? ಅಷ್ಟು ಅಲ್ಲದೆ ಯುದ್ಧದ ಆಯಾಸವೂ ಕೂಡ ನಮ್ಮನ್ನು ಬಾಧಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯುತ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಬರೇ ವಿಶ್ರಾಂತಿಯಲ್ಲಿ ಮಾತ್ರ ಇರುವುದಲ್ಲ, ಜೊತೆಯಲ್ಲಿ ತಪ್ಪಿಸಿಕೊಂಡಿದ್ದಾನಲ್ಲ ಈ ಕೌರವ, ಇವನನ್ನು ಹುಡುಕುವುದಕ್ಕಾಗಿ ನಮ್ಮವರು ಕೆಲವು ಜನ ಇದ್ದಾರೆ. ಎಲ್ಲಾದ್ರೂ ಕಾಡಿನ ಮಧ್ಯದಲ್ಲೆಲ್ಲಾದ್ರೂ ಹೋಗಿ ಅವಿತುಕೊಂಡಿದ್ರೆ ಅವರನ್ನು ಹುಡುಕಬೇಕಲ್ಲ. ಹೌದು, ಹೇಗಾದ್ರೂ ಮುಗಿಸದೆ ಹೋದ್ರೆ ಈ ಧರ್ಮ ಯುದ್ಧ ಕೊನೆಗಾಣುವುದು ಹೇಗೆ? ಆ ಯೋಚನೆ ಇಲ್ಲ. ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ. ಅದರಲ್ಲಿ ಈ ಭೀಮಸೇನನ ಹಿಂದಿನಿಂದ ಬರುವವರು ಬೇಕಾದ ಹೌದು. ಯಾಕೆ? ನಾನು ಸ್ವಲ್ಪ ಮೋಜುಗಾರನು. ಹೌದು, ಹಾಗಾಗಿ ಸ್ವಲ್ಪ ಆಮಿಷ ಒಡ್ಡಿದ್ರೆ ಸಾಕು, ಎಲ್ಲರೂ ನನ್ನ ಹಿಂದಿನಿಂದ ಬರುವವರು ಇದ್ದಾರೆ. ಹಾಗೆ ಈ ಬೇವಿನ ಚರವನ್ನು ಕಳಿಸಿದ್ದೇನೆ. ಏನು ವರ್ತಮಾನ ಇನ್ನೂ ಕೂಡ ಬರಲಿಲ್ಲ. ಏನೋ ಒಂದು ಶಬ್ದ ಕೇಳ್ತಾ ಉಂಟಲ್ಲ. ಏನ? ನಾನು ನಿಮ್ಮ ಅನುನಾಯಿ. ಏನು? ನಾನು ನಿಮ್ಮ ಅನುನಾಯಿ. ಅದನ್ನೇ ಯಾಕೆ ತಗೊಂಡು ಬಂದದ್ದು? ಅದು ನಾನಲ್ಲ ತಗೊಂಡು. ಈಗ ನೀನು ಅದು ಅದೇ ಅನುನಾಯಿ. ಅನುಯಾಯಿ. ತಪ್ಪಿದ ಮತ್ತೆ ಅನುಯಾಯಿ. ಅಕ್ಷರ ವ್ಯತ್ಯಾಸ ಆದ್ರೆ ಅರ್ಥ ಎಲ್ಲಿಂದ ಎಲ್ಲಿಗೆ ಹೋಗ್ತದೆ ಗೊತ್ತುಂಟ ನಿಮಗೆ? ಅಲ್ಲ, ಸರಿ ಮಾಡಿ ನಿಂತಿದ್ದಲ್ಲ. ಈಗ ನಾನು ಸರಿ ಮಾಡಿದ ಜನ ಇದ್ದೇನೆ ಅಂತ ಹೇಳಿ ನೀನು ತಪ್ಪು ತಪ್ಪು ಹೇಳಿಕೊಂಡು ಹೋಗುದಲ್ವಾ? ಧೈರ್ಯದಲ್ಲಿ ಅದು ಮಾತ್ರ. ಅಷ್ಟು ಧೈರ್ಯ ಉಂಟು ನಿನಗೆ. ಇದು ಬಂದದ್ದೇ ಯಾಕೆ ಗೊತ್ತಾಗ್ತದೆ? ಅದೇ ನನಗೆ ಅರ್ಥ ಆಗಲಿಲ್ಲ. ನನ್ನ ಆಜ್ಞೆಯನ್ನು ಕೈಗೊಂಡು ಹೋದವರು ನೀವು. ನೀವೆಲ್ಲ ಹೇಳ್ತೀವಿ. ಹೌದು, ಬೇವರ್ಸಿ ಪುಣ್ಯ ಉಂಟು. ಹಾಗೆ ಮತ್ತೆ ಬೇವಿನ ಜನರು ಬನ್ನಿ. ಬೇವಿನ ಜನರು ಬನ್ನಿ. ಯಾಕಂತ ಹೇಳಿದ್ರೆ ನೀವು ಕಾಡಿನಲ್ಲಿರುವ ಹೌದು. ಕಾಡಿನ ಬಗೆಗಿಂತಲೂ ಕಾಡಿನ ಬಗ್ಗೆ ಅಪಾರ ಜ್ಞಾನವನ್ನು ಹೊಂದಿರುವರು. ಅದರಲ್ಲಿ ನಮಗೆ ಆಗಬೇಕಾದದ್ದು ಏನು? ನಮ್ಮ ಕಾರ್ಯ ಸಾಧನೆ. ತಪ್ಪಿಸಿಕೊಂಡಿದ್ದಾನಲ್ಲ ಒಬ್ಬ, ಹೌದು, ಅವನನ್ನು ಹುಡುಕಬೇಕಲ್ಲ. ನಾಡಿನಲ್ಲಿ ಎಲ್ಲಿಯೂ ಗೋಚರಿಸಲಿಲ್ಲ. ಇನ್ನಿದ್ರೆ ಕಾಡಿನಲ್ಲಿ ಮಾತ್ರ. ಹಾಗಾದ್ರೆ ಕಾಡಿನಲ್ಲಿ ಅವನನ್ನು ಅರಸಬೇಕು ಅಂತಾರೆ ಯಾರು ಬೇಕು? ನಿಮ್ಮಂತ ಬೇರಿನ ಚರಗೆ ನನಗೆ ಬೇಕಾಗಿದ್ದು. ಅದಕ್ಕೆ ಬೇವರ್ಸಿ. ಹಾಗಲ್ಲ ಪುಣ್ಯ. ಮತ್ತೆ ಬೇವಿನ ಜನರು ಬನ್ನಿ ಎಂಬುದಾಗಿ ನಿಮಗೆ ಆಜ್ಞೆಯನ್ನು ಕೊಟ್ಟದ್ದು. ಹಾಗೆ ಹಾಗೆ ಅದು ಹೌದು. ತಗೊಂಡು ಹೋದದ್ದು ಮಾತ್ರ, ಕೆಲಸ ಏನು ಆಗಲಿಲ್ಲ. ಇಲ್ಲ ಇಲ್ಲ, ವಾಪಸ್ ತಗೊಂಡೇ ಬಂದೆ. ಬಂದಿದ್ದೀರಿ. ಹಾಗಾದ್ರೆ ಮುಲಾಮು ಒಡೆಯ. ಎಂತದು? ಅದೇ ಮುಲಾಮು ಒಡೆಯ. ಅದು ಹಾಗೆ. ಅದೇ ಎಂತದ ಪುಣ್ಯ? ಮುಲಾಮು ಒಡೆಯ. ಅದು ಹೇಗೆ? ಅದೊಂದು ಸನ್ಯಾಸ ಮಾಡಿ ತೋರಿಸಿದ್ರೆ ನನಗೆ ಗೊತ್ತಾಗುದಿಲ್ಲ. ಸಲಾಮ್ ಒಡೆಯ. ನನ್ನನ್ನು ನಮಸ್ಕರಿಸಿದ್ದ.
ಸ್ವಲ್ಪ ಓದಿ ಹಾ. ಮತ್ತೆ ನಿಮ್ಮ ಗೊಬ್ಬಿಗೆ ನೋಡುವಾಗ ಎಲ್ಲರೂ ಹೋದ್ರ ಅಂತ ನೋಡುದು. ಓ ಆಗ ಈಗ ಇದು ಕಾಲ್ಯಾಳದ ಹಾಗೆ 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 ಅವರವರ ಒಬ್ಬನೇ ಎಲ್ಲ ಹೋಗಿ ಆಯ್ತು, ಇನ್ನು ಭೀಮನ ಬಗ್ಗೆ ಸಹಿಸಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಅಲ್ವಾ? ನಾನು ಬರುವಾಗ ಒಂದು ನನ್ನವರಾದ್ರೆ ಸ್ವಲ್ಪ ಇರಲಿ ಅಂತ. ಹಾಗೆ ಸ್ವಲ್ಪ ಜನ ಇದ್ದಾರೆ ಅಲ್ವಾ? ನಾನು ಬರುವುದೇ ಅಪರೂಪ. ನಿನ್ನ ವಿನೋದಗಳನ್ನು ಹೆಚ್ಚು ಜನ ಬೇಕು. ಸೀದ ಲೆಕ್ಕದಲ್ಲಿ ಹೇಳಿದ್ರೆ ಕೇಳ್ತಾರೆ, ಅದೊಂದು ಮಿತಿಯಲ್ಲಿ ಇರ್ಬೇಕು. ಮಿತಿಯಲ್ಲಿ ಇರ್ಬೇಕು. ಹಾ. ಮತ್ತೆ ಜಾಸ್ತಿ ಹೇಳಿದ್ರೆ ಹೇಳ್ತಾರೆ ಹಾ. ಅವರಿಗೆ ಅವರಿಗೆ ಇಲ್ಲ. ಓ, ಹಾಗೂ ಅದು ಸ್ವಭಾವ ಹಾಗೆ ಯಾಕೆ ಗೊತ್ತುಂಟ? ನಿಮಗೆ ಸಂಸ್ಕಾರವನ್ನು ಹೇಳಿ ಗೊತ್ತಾಗಲಿಲ್ಲ, ಜೊತೆಯಲ್ಲಿ ವಿದ್ಯಾಭ್ಯಾಸದ ಕೊರತೆ ಇಲ್ಲ ಇಲ್ಲ. ನಮಗೆ ಅದು ಹಾಗೆ ನರಸುಗುವರ ಗುರುಗಳಿದ್ದಾರೆ ಹೌದು. ಹೇಳುವುದನ್ನು ಕೇಳಿದ್ದೇವೆ. ಹಾಗಂತ ಹೇಳಿ ನಿಮಗೆ ವ್ಯವಸ್ಥೆಯನ್ನು ನಾವು ಮಾಡಲಿಲ್ಲ ಅಂತಿಲ್ಲ, ಹೌದು. ಅದನ್ನು ನೀವು ಉಪಯೋಗಿಸಿಕೊಳ್ಬೇಕು. ಉಪಯೋಗಿಸಿಕೊಳ್ಳುವಲ್ಲಿ ನಿಮ್ಮದು ಕೂಡ ದೌರ್ಬಲ್ಯ ಸ್ವಲ್ಪ ಕಡಿಮೆ ಆಗಿದೆ. ಹೌದು. ಹಾಗೆ ಓದದ್ದು ನಾವು ಹಾ. ನಮ್ಮವರನ್ನು ಅಲ್ಪ ಸ್ವಲ್ಪ ಜನರನ್ನು ಕೂಡಿಕೊಂಡು ಹೋದೆವು. ಹಾ. ಹೋಗುವಾಗ ಅಲ್ಲಿ ಹೋಗಲಿಲ್ಲ. ಅದನ್ನೆಲ್ಲ ಹಿಡಿದುಕೊಂಡೇ ಹೋಗಿದ್ದೇವೆ. ಹೌದಾ? ಮತ್ತೆ ಅಷ್ಟೇ ಸಾಕಾಗುವುದಿಲ್ಲ. ಹಾ. ಕೆಲವು ಓಡುವ ಪ್ರಾಣಿಗಳಿಗೆಲ್ಲ ಬಲೆ ಬೇಕಾಗ್ತದೆ. ಹಾ, 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 ಹಾ. ಕೆಲವೊಂದು ಬಲೆಯನ್ನು ಸಹ ಹಿಡಿದುಕೊಂಡು ಹೋಗಿದ್ದೇವೆ. ಹಾ, ಈಗ ಓಡುವ ಪ್ರಾಣಿಗಳಿಗೆ ಬಲೆ ಹಾಕಬೇಕು. ಬಲೆದ ಹೆಸರು ಬೇಡ, ಈಗ ಕರೀಲಿಕ್ಕೆ ಆಗಿಲ್ಲ. ಹಾ. ಎಲ್ಲ ಆಗ ನಿಮ್ಮ ಭಂಡಾರದಲ್ಲಿ ಎಷ್ಟು ಬಲೆ ಉಂಟು ಅಂತ ಗೊತ್ತಾಗ್ಬೇಕಲ್ಲ ನಿಮಗೆ. ಹಾಗೆ ಹಾಗೆ ಹಾ. ಕೆಲವೊಂದು ಹಿಡಿದಿದ್ದೇವೆ. ಹೌದಾ? ಆಚೆ ಬಲೆ ಈಚೆ ಬಲೆ, ಹಾ. ಆ ಬಲೆ ಈ ಬಲೆ, ಉಳೆ ಬಲೆ ಬಿದೆ ಬಲೆ, ಛೆ, ಅದೆಂತದ ಹಾಗೆ? ಅದು ಕೆಲವೆಲ್ಲ ಉಂಟು. ಏನೆಲ್ಲ ಹಿಡಿಯುವ ಬಲೆ ಅದು? ಕಡೆಯದ್ದು ಯಾರು ಬರಲಿಲ್ಲ, ಹಾ. ಅದಕ್ಕಾಗಿ ಹೊರಬಲೆ ಅಂತ. ಓ, ಇದು ಕೊನೆಗೆ ಅಲ್ಲ, ಕೊನೆಗೆ ಹೊರಬಲೆ. ಒಮ್ಮೆ ಅದು ಬಂದು ಬರುತ್ತೆ. ಹಾ, 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 ಹಾ. ಇಂಥದ್ದೆಲ್ಲ ಬಲೆಯನ್ನು ಹಿಡಿದುಕೊಂಡು ಹೋಗಿದ್ದೇವೆ. ಹೌದಾ? ಮತ್ತೆ ಅಷ್ಟೇ ಸಾಕಾಗುವುದಿಲ್ಲ. ಮತ್ತೆ ಮತ್ತೆ ನಾಯಿ ಬೇಕಿತ್ತು ನಮಗೆ, ಬೇಟೆ ನಾಯಿ. ನೀನು ಇದ್ಯಲ್ಲ ಮುಂದೆ. ಅದಕ್ಕೆ ಬೇಟೆ ನಾಯಿಯನ್ನು ನಾನು ಕೊಂಡೋಗಿಲ್ಲ. ಹಾಗಲ್ಲ, ನಾನು ಹೇಳಿದ್ದು ನಿನಗೆ. ಗೊತ್ತಾಯ್ತು, ನಾಯಿ ಮಾಡುವ ಎಲ್ಲ ಕೆಲಸವನ್ನು ನಾನು ಮಾಡ್ತೀನಿ. ಹಾಗೆಲ್ಲ ಪುಣ್ಯಾತ್ಮ, ಅದು ತಪ್ಪು ತಿಳ್ಕೊಳ್ಬೇಡ. ಮತ್ತೆ ನಾಯಿ ನಿಮಗೆ ಬೇಕಾದದ್ದು ಬೇಟೆ ನಾಯಿ. ಹೌದು, ಅದನ್ನು ಆ ಬೇಟೆ ನಾಯಿ ಹೇಗಿರ್ಬೇಕು ಅನ್ನುವಂಥದ್ದು ನಿನಗೆ ಒಳ್ಳೆ ಜ್ಞಾನ ಇದೆ. ಹೌದೌದು. ಅದನ್ನ ಹೇಳಿದ್ರು ನಾನು. ಅದು ಹಾ. ನಾಯಿ ಬೇಡ ಅಂತ. ಅದ್ಯಾಕೆ? ಅದು ಪಕ್ಕಿ ಗುಂಡಿ ನಾಯಿ ಗೊಡ್ಡ ಆಗ್ತದೆ. ಅದೆಂತದ್ದು ಪುಣ್ಯ? ಅದ್ರಿಂದ ಕಥೆ ನಿಮಗೆ ಗೊತ್ತಿಲ್ಲ. ನನಗೆ ಸಂಗತಿ ಗೊತ್ತಿಲ್ಲ. ನಾನು ನಮ್ಮ ಊರಿನಲ್ಲಿ ಒಂದು ಯುವಕ ಮಂಡಲ ಮಾಡಿದ್ದೆ. ಹಾ. ಯುವಕ ಮಂಡಲ ಮಾಡುವಾಗ ಹಾ. ಒಬ್ಬರು ಯುವಕರು ಬರಲಿಲ್ಲ. ಮತ್ತೆ ಯುವಕ ಮಂಡಲವನ್ನು ತೆಗೆದೆ, ಅಲ್ಲ, ಯುವಕ ಮಂಡಲ ಅಂತ ಹೇಳಿದ ಮೇಲೆ ಯುವಕರು ಇರ್ಬೇಕಲ್ಲ. ಒಬ್ಬರೇ ಬರಲಿಲ್ಲ. ಅದೇನು ಪುಣ್ಯ? ಬರ್ತೇನೆ ಅಂತ ಹೇಳಿದವರು ಒಬ್ಬರು ಜನ ಏನಾದ್ರು ನೀನು ಮೊದಲೇ ಅವರಿಗೆ ಏನಾದ್ರು ಮೋಸ ಮಾಡಿ? ಇಲ್ಲಪ್ಪ, ಅಲ್ಲ, ಇಲ್ಲದೇ ಇದ್ರೆ ಹಾಗೆಲ್ಲ ತಪ್ಪಿಸುವಾಗಲ್ಲ. ನಾನು ಮೋಸ ಮಾಡುವ ಜನವ. ಹೇಳಲಿಕ್ಕೆ ಆಗುದಿಲ್ಲ ಒಮ್ಮೆ. ಅಂಗೈಯನ್ನು ನೋಡುವಾಗ ಬಲಗೈಯನ್ನು ಎಡಗೈ ನಂಬುವುದಿಲ್ಲ. ನಂಬುದಿಲ್ಲ. ಆಗಿರುವಾಗ ನಾನು ವಿನೋದಕ್ಕಾಗಿ ಹೇಳಿ ಹಾಗೆ. ಒಮ್ಮೊಮ್ಮೆ ಹಾಗೆ ಆಗ್ತದೆ. ವಿಶ್ವಾಸ ಇಲ್ಲದೆ ಹೋದ್ರೆ ವ್ಯಕ್ತಿಯ ಮೇಲೆ ಆಗ ನಾವು ಎಷ್ಟೇ ಕಾರ್ಯಕ್ರಮ ಮಾಡಿದ್ರು ಜನ ಬರುವುದಿಲ್ಲ. ಅಲ್ಲ, ಎಷ್ಟೇ ಸಂಘಟನೆ ಕಟ್ಟಿದ್ರು ಈ ಜನ ಬರುವುದಿಲ್ಲ. ಮೋಸ ಆಯ್ತು ಅಂತ ಹೇಳುದು. ಅಲ್ಲ, ಮೋಸ ಮಾಡ್ತಾರಂತ ನೋಡ್ಲಿಕ್ಕಾದ್ರೂ ಒಮ್ಮೆ ಬರ್ಬೋದಿತ್ತಲ್ವ. ಓಹೋ, ನೀನು ಅದಕ್ಕಿಂತ ಮಿಗಿಲಾಗಿ. ಆಮೇಲೆ ಯುವಕ ಮಂಡಲವನ್ನು ತೆಗೆದು ಅದೇ ಜಾಗದಲ್ಲಿ ಮಹಿಳಾ ಮಂಡಳಿಯನ್ನು ಮಾಡಿ. ಹೌದಾ? ಎಷ್ಟು ಜನ ಬಂದದ್ದು. ಓಹೋ, ಬರದ ಯುವಕರೆಲ್ಲ ಮಹಿಳಾ ಮಂಡಳಿಗೆ ಬಂದಿದ್ದಾರೆ. ಅದು ಯಾಕೆ ಆಗಿ? ಅದಕ್ಕೆ ಹೇಳಿದಲ್ಲ, ಪಕ್ಕಿ ಗುಂಡಿ ನಾಯಿ ಗೊಡ್ಡಂತ. ಅದು ನನಗೆ ಅರ್ಥ ಆಗಲಿಲ್ಲ. ನಿಮಗೆ ಯಾವ ಭಾಷೆ ಅಂತ ನನಗೆ ಅರ್ಥ ಆಗಲಿಲ್ಲ. ಅರ್ಥ ನನಗೆ ಸಾಗಿಲ್ಲ. ಹೇಳಿ ನೋಡುವ. ಅದು
ಅರ್ಥ ಆಗಿಲ್ಲ. ಅದು ಪ್ರಾಣಿಗಳೆಲ್ಲ ಹಾ. ನಮಗೆ ಗೊತ್ತಿಲ್ಲದವರಿಗೆ ಸದ್ದು ಮಾಡದೆ ಬರ್ತದೆ. ಹಾ ಹಾ ಹಾ. ಆಗ ನಾವು ನಮ್ಮ ಪಕ್ಕದವರಿಗೆ ಸದ್ದು ಮಾಡಬೇಕು. ಅದು ಕೊನೆಗೆ ಅಂತ ನೀವು ಹೇಳಿದ್ದು. ಅದು ಪ್ರಾಣಿ ಬಂತು ಒಂದ ಹಿಡೀರಿ ತಯಾರಾಗಿ ಅಂತ ಹೇಳುವ. ಒಂದ ಹಿಡೀರಿ ಇಲ್ಲದಿದ್ರೆ ಓಡ್ರಿ. ಹಾ ಓಡಿ. ಆಯ್ತು. ಹಾ ಹಾಗೆ ಹಾ. ನಾಯಿ ಬೇಡ ಅಂತ ನಾನೆಲ್ಲವನ್ನು ತಂದಿದ್ದೇವೆ. ನೀನು ಎಷ್ಟು ದಾರಿ? ಹಾಗೆ ಆರಂಭಿಸಿದೆವು ಬೇಟೆಯನ್ನು. ಹಾ ಮೇಲೆ ಹಾರುವ ಹಕ್ಕಿ, ಹಾ. ಈಜುವ ಜಲಚರಗಳು, ಹಾ. ಓಡುವ ಪ್ರಾಣಿಗಳು, ಬೇಟೆ ಅಂತ ಹೇಳಿದ್ರೆ ಮೇಲೆ ಅದನ್ನೆಲ್ಲ ನೋಡ್ಲಿಕ್ಕಿಲ್ಲ. ಸಿಕ್ಕಿದ್ದನ್ನು ಹೊಡೆಯುವುದು, ಸಿಕ್ಕಿದ್ದನ್ನು ಪಡೆಯುವುದು, ತಿನ್ನು. ಒಂದನ್ನು ಸಹ ಬಿಡಲಿಲ್ಲ. ಹಾ. ಸಿಕ್ಕಿದ್ದನ್ನೆಲ್ಲ ಬೇಟೆಯಾಡುತ್ತಾ ಮುಂದುವರಿಯುತ್ತಿರುವಾಗ ಏನಾಯ್ತು? ಈಟಿಯ ಹಿಡಿತದಿಂದವು, ಹಾ. ಕತ್ತಿಯ ಕಡಿತದಿಂದವು ಹಾ. ಮೈಯಲ್ಲೆಲ್ಲ ರಕ್ತ ಸಿಕ್ತವಾಯಿತು. ಯಾರು ನಿಮ್ಮಗ? ಆಗ ನಮ್ಮವರೆಲ್ಲ ಬೊಬ್ಬೆ ಹಾಕಿದ್ದಾರೆ. ಅಲ್ಲ ಪುಣ್ಯಾತ್ಮ, ನಿಮ್ಮಲ್ಲೆಲ್ಲ ಮದ್ದು ಮಾಡುವವರಿದ್ದಾರೆ, ಅದೆಲ್ಲ ನಿಮಗೆ ಗೊತ್ತಿಲ್ಲ. ಮದ್ದು ಮಾಡ್ತಾರೆ, ಆದ್ರೆ ಆಯಾಸ ಆಗುವಾಗ ಯಾವ ಮದ್ದು ಸಹ ಒಮ್ಮೆ ಮಾಡುವಂತ ಈ ಬೇಟೆಯ ಬರದಲ್ಲಿ ನಿಮಗೆ ಯಾವತ್ತೂ ಬರಲಿಲ್ಲ. ಮನೆಯೆಲ್ಲ ಬೆವರು ಜಾಸ್ತಿಯಾಗಿ ಹಾ. ನಮ್ಮವರೆಲ್ಲ ನೀರಡಿಕೆ ಅಂತ ಗೊಬ್ಬೆ ಹಾಕಿದ್ದಾರೆ ಅದೇ ಅಂತ. ಬಾಯಲ್ಲಿ. ಹಾ. ಹಾಗಾದ್ರೆ ಆ ಕಾಡಿನಲ್ಲಿ ನಮಗೆ ನೀರು ಬೇಡ. ಕಾಡಿನಲ್ಲಿ ಎಲ್ಲಾದ್ರೂ ಕೆರೆಗಳಿಲ್ಲ. ಅದಕ್ಕೆ ಒಂದು ಎತ್ತರದ ಮರವನ್ನು ಏರಿದೆವು. ಹಾ. ಬೆಳ್ಳಕ್ಕಿಗಳು ಜಾಸ್ತಿ ಓಡಾಡುವ ಜಾಗದಲ್ಲಿ ನೀರಿರ್ತದೆ. ಹಾ. ಹಾಗೆ ಕಾಡಿನ ಕತ್ತಿಯು ಜ್ಞಾನ ಇದೆ ನಿಮಗೆ. ಮತ್ತೆ ನಾ ಕಾಡಿನವಲ್ಲ. ಹೌದು ಹೌದು. ಅದಕ್ಕೆ ಹೇಳೋದು ನೋಡು, ನಿನ್ನಂತ ಒಬ್ಬ ಬೇಕು ಅಂತ ಹೇಳುದು ಅದಕ್ಕೆ. ಎತ್ತರದ ಮರವನ್ನು ಏರಿ ನೀರೇರಿ ಅಂತ ಹುಡುಕುವಾಗ ಹಾ. ಒಂದು ಕಾಣ ಸಿಕ್ಕಿತು. ಎಂತದ್ದು? ವೈನ್ ಶಾಪ್. ಛೆ! ಅದು ಎಂತದ್ದು? ಅದೇ ವೈನ್ ಶಾಪ್ ತುದಿಯಲ್ಲಿ ಒಂದು ಕಾಣ ಸಿಕ್ಕಿತು. ತುದಿಯಲ್ಲಿ? ಹಾ. ಕಾಡಿನಲ್ಲಿ? ಹೌದು, ಎಂತದು? ವೈನ್ ಶಾಪ್. ಅದೆಂತ ಕೆರೆ? ಅದಿದು ವೈನ್ ಶಾಪ್ ಸರ್ವರ್. ಅದು ಪರಿಸರ ಸರೋವರ. ಅದೇ ಸರ್ವರ್. ಏನು ಒಂದೊಂದು ಹೆಸರು ಕೊಡ್ತೀಯ ಅದಕ್ಕೆ. ಮೊದಲು ನಿನ್ನ ನಾಲಿಗೆಗೆ ಆಹಾರ ಎಲ್ಲ ಸಂಖ್ಯೆ. ಅಲ್ಲ, ಅದಕ್ಕೆ ನಮ್ಮಲ್ಲಿ ಜನ ಇದ್ದಾರೆ. ಒಂದು ಮಾತು ಹೇಳಿದ್ರಲ್ಲ, ನೀನು ಯಾವಾಗ ಸಿಗ್ತಿರ್ತ ಕಾಯ್ತಾ ಇರ್ತಾರೆ. ಮರ ಹಾಕಿದ ಮೇಲೆ ಅದು ಸ್ವಲ್ಪ ಸರಿಯಾಗ್ತದೆ. ಹಾಗೆ ನೋಡೋ ವ್ಯವಸ್ಥೆ ಮಾಡು. ಮರದಿಂದ ಇಳಿದದ್ದು ಹಾ. ಸೀದಾ ವೈನ್ ಶಾಪ್ ಹೋದದ್ದು. ಹಾ. ಪರಿಪಾಲನ ಸರೋವರದ ಬಳಿಗೆ ಹೋಗ್ತೀವಿ. ನಮ್ಮವರೆಲ್ಲ ಎಷ್ಟು ಬೇಕು ಅಷ್ಟನ್ನು ಕುಡಿದ್ರು. ಅದು ನೀವು ನೋಡುವಾಗ ಗೊತ್ತಾಗ್ತದೆ ಬಾರಿ ಕುಡಿತೀರಿ ಅಂತ. ಬೇಕಾದಷ್ಟು ಕುಡಿದೆವು. ಎಂತದು? ಅದೇ ಸರೋವರ. ಸರೋವರದ ನೀರು ನೀರನ್ನು ಆಯಸಕ್ಕೆ ಬೇಕಾದಷ್ಟು ಕುಡಿದ್ರಿ. ಮೈಯನ್ನೆಲ್ಲ ಶುಚಿಗೊಳಿಸಿದೆವು. ಹಾ. ಒಂದು ದೊಡ್ಡ ಮರದ ಪೊಟ್ಟಿಗೆ ತಲೆಯನ್ನಿಟ್ಟು ಮಲಗಿದೆವು. ಮರದ ಪೊಟ್ಟೆ, ಮರದ ಕೊಠರೆಯೊಳಗೆ ತಲೆ ಮಲಗಿದೆ. ಪೊಟ್ಟರೆ ಅಲ್ಲ, ಕೆಳಗಡೆ ಇದ್ದು. ಆ, ಅದರ ತುಂಡಿನ ಮೇಲೆ, ಮರದ ತುಂಡಿನ ಮೇಲೆ ತಲೆ ಇಟ್ಟು ಮಲಗಿದೆ. ಮಲಗಿದ್ದು. ಆಯಾಸವನ್ನು ಪರಿಹರಿಸುವುದಕ್ಕೆ ಎಲ್ಲರೂ ಮಲಗಿದ್ದು. ಆ, ನನಗೆ ಸ್ವಲ್ಪ ನಿದ್ರೆ ಬಂತು. ಅದು ಹೇಗೆ? ನನಗೆ ನಿದ್ದೆ ಬರುವಾಗ ಕನಸು ಬಿದ್ದು ಎಚ್ಚರ ಆಗುತ್ತೆ. ಹೌದಾ? ಅದಕ್ಕೆ ಏನಾದ್ರು ಮದ್ದು ಮಾಡಿ? ಮತ್ತಲ್ಲ, ನನ್ನ ಕನಸು ಎಂತ ಅಂತ ಕೇಳಿದ್ರೆ ನಿಮಗೆ ಈಗ ತಲೆ ಬಿಸಿ ಆಗ್ತದೆ. ಅಲ್ಲ, ಈಗ ಕನಸೇ ಕಾಣಬೇಕಾಗ್ತದೆ ನಾವು. ಯಾಕೆ ಗೊತ್ತುಂಟಾ? ಯಾಕೆ? ಗೊತ್ತು, ಅಷ್ಟೇ ನೀರ್ತಾ ಉಂಟು. ಜೊತೆಯಲ್ಲಿ ಇದ್ದವರು ಕನಸು ಕಾಣಲಿಕ್ಕೆ ಹೋಗಿರುವುದಲ್ಲ, ಮತ್ತೆ ನಮ್ಮದು ಕನಸೇ ಆಗಿ ಉಳಿಬೇಕು. ಹಾಗೆ ಮಲಗುವಾಗ ನನಗೆ ಕನಸು ಬೀಳುದು. ಹಾ. ನನ್ನ ಹೆಂಡತಿಯೊಟ್ಟಿಗೆ ಕನಸು. ಹಾ. ಒಂದು ಕೋಳಿ. ಹೆಂಡತಿ ಜೊತೆ ಕನಸು ಬಿದ್ರೆ ಒಳ್ಳೆಯದಲ್ಲ ಪುಣ್ಯ. ಹೌದು. ಬೇರೆ ಬೇರೆ ಹೆಂಡತಿಯರನ್ನು ಯೋಚನೆ ಮಾಡುವುದಕ್ಕಿಂತ ಅಲ್ಲ ಹೇಳುದು. ನಿನ್ನ ಹೆಂಡತಿಯ ಕನಸು ನಿನಗೆ ಬಿದ್ರೆ ಅದು ಭಾರಿ ಒಳ್ಳೆಯದು. ಅದೇ ಹಾ. ಹೆಂಡತಿಯೊಡನೆ ನಾವಿಬ್ಬರು ಕೂತ್ಕೊಳ್ಳುವ. ಹಾ. ಅವಳನ್ನು ನೋಡುವುದು ಮಾತ್ರ ನಾವು. ಕೈ ಮುಟ್ಲಿಕ್ಕೆ ಅಂತ ಹೋಗುವಾಗ ರಪ್ಪೆಚ್ಚಿದೆ. ಅದು ಯಾಕೆ? ಅದು ಯಾಕೆ ಅಂತ ನಾವು ಯೋಚಿಸ್ತಿರುವಾಗ ಹಾ. ಮತ್ತೆ ಗೊತ್ತಾಯ್ತು ನನಗೆ. ಹಾ. ನನಗೆ ಮದುವೆ ಆಗಲಿಲ್ಲ. ಈಗ ನಿನಗೆ ಮದುವೆ ಆಗಲಿಲ್ಲ? ಮದುವೆ ಆಗಲಿಲ್ಲ. ನಿನಗೆ ಇಷ್ಟು ಪ್ರಾಯ ಪುಣ್ಯಾತ್ಮ, ಇನ್ನೂ ಕೂಡ ಏನು ಮದುವೆ ಆಗಲಿ ಉಳಿದದ್ದು? ಪ್ರಾಯದದ್ದು ಮಾತ್ರ, ಕನಸಿನಲ್ಲಿ ಮಾತ್ರ ಮದುವೆಯಾಗಿ ಹೆಂಡತಿ ನನ್ನನ್ನು ಇದ್ದಾರೆ. ಓ ಹಾಗೆ. ಹಾಗೆ ಅಲ್ಲವೂ ಒಂದು ಹೆಂಡತಿಯನ್ನು ನೋಡಿದ್ದೀನಿ ನಾನು. ಆದ್ರೆ ನಿಜ ಜೀವನದಲ್ಲಿ ನಾನು ಮದುವೆ ಆಗುದಿಲ್ಲ. ಅದೇ ಯಾಕೆ? ಅದೇ ಆ ಕನಸು ಒಂದು ಪೂರ್ಣ ಆಗ್ಬೇಕು. ನಾನು ಆ ಕನಸು ಪೂರ್ಣವಾಗುವುದಿಲ್ಲ. ಆ ಕನಸು ಪೂರ್ಣ ಆಗುವುದಕ್ಕೂ ಇಲ್ಲ, ನೀನು ಮದುವೆ ಆಗುವುದಕ್ಕೂ ಇಲ್ಲ. ಆ ಕನಸು ಪೂರ್ಣ ಆಗುವುದನ್ನು ಹಾ. ಅವಳ ಮುಖ ನೋಡುವಾಗ ನನಗೆ ಎಚ್ಚರಿಕೆ ಆಗುತ್ತೆ. ಆ ವ್ಯಕ್ತಿ ಇಲ್ಲ ಅಂತ ಮುಖ ನೋಡುವಾಗ ಎಚ್ಚರಿಕೆ ಆಗುವುದು. ಆ ಕನಸು ಪೂರ್ಣ ಆದ ಮೇಲೆ ಆ ಕನಸಲ್ಲಿ ಏನಾಗ್ತದೋ ಅದನ್ನು ನಾನು ನನ್ನ ನಿಜ ಜೀವನದಲ್ಲಿ ಮಾಡುದು. ಓ ಹಾಗೆ. ಇದು ನಿನ್ನ ಪ್ರತಿಜ್ಞೆ? ಅದು ಕನಸು ಅರ್ಧಕ್ಕೆ ನಿಲ್ಲುವುದಕ್ಕೆ ಕಾರಣ ಏನದು? ಅವಳ ಮುಖ ನೋಡುತ್ತಿರುವ ಒಬ್ಬ ಬಂದು ಬಾಗಿಲು ಬಡಿಯುವುದು. ಮೊದಲು ನನಗೆ ಆ ಬಾಗಿಲು ಬಡಿಯುವ ಯಾರಂತ ಗೊತ್ತಾಗ್ತದೆ. ಹಾಗಾದ್ರೆ
ಇಷ್ಟೇನೋ ಅವನಿಗೆ ಈಗ ಕಾಣಿಸ್ತಾ ನಿನ್ನ ಕನಸಿನಲ್ಲಿ ಬರುವ ವ್ಯಕ್ತಿಯ ಆ ವ್ಯಕ್ತಿ ಇದ್ದಾರಲ್ವಾ ಮುಖ, ಆ ಕನಸಿನಲ್ಲಿ ಬರುವ ವ್ಯಕ್ತಿಯ ಮುಖ ಕಾಣದೆ ನಾನು ನಿಜ ಜೀವನದಲ್ಲಿ ಮದುವೆ ಆಗುದಿಲ್ಲ. ಹಾಗೆ ನನ್ಗೊಂದು ಪ್ರತಿಜ್ಞೆ. ಹೌದಾ? ನಿಖಂಡರಪ್ಪ ಎಚ್ಚರವಾಯಿತು. ಎಚ್ಚರವಾಗಿ ಯಾರಂತ ಸುತ್ತಮುತ್ತ ನೋಡುವಾಗ ನೋಡುದು ಎಂತದ್ದು ಎಂತದ ನಮ್ಮ ಸರ್ಜನ್ ಅವರಿಗೆ ಮತ್ತು ಸರ್ವರ್ನವರಿಗೂ ಜಗಳ. ಎಂತದ ಮಾತನಾಡ್ತಿದ್ದೀನಿ ಸರ್ಜನ್ ಅವರು ಮತ್ತೆ ಇದಕ್ಕೆಲ್ಲ ಅರ್ಥ ಉಂಟದು ಎಂತ ಯಾವ ಯಾವ ಭಾಷೆ ದೂರ್ಜನದ ವಿರುದ್ಧ ಬದ ಸಜ್ಜನರು. ಆ ಸಜ್ಜನರು ಮತ್ತು ಸರ್ವರ್ನವರಿಗೂ ಜಗಳ. ಅದು ಯಾರು? ಅದೇ ವೈನ್ ಶಾಪ್ ಸರ್ವರ್. ಸರೋವರದ 3 ಜನ ಸಜ್ಜನ್ ಅವರು, 3 ಜನ ಸಜ್ಜನರು ಮತ್ತು ಸರೋವರದ ಸರೋವರಕ್ಕೆ ಬೈಯುವುದು. ಸರೋವರಕ್ಕೆ ಬೈ. ಅದು ಕೂಡ ಆ ಕಾಡಿನಲ್ಲಿ 3 ಜನ ಸಜ್ಜನರು. ಆ 3 ಜನರಿಗೆ ಹೆಸರುಂಟು. ಅವರ ಆಚಾರ್ಯಗಳು. ಯಾವ ಆಚಾರ್ಯ? ಅದು ಯಾರಂತ ಕೇಳಿದ್ರುಂಟಲ್ಲ ನೀವು, ಯಾರಂತ ಗೊತ್ತುಂಟ ನಿಮಗೆ? ಅದು ಯಾರು? ಅದು ಯಾವ ಭಾಷೆ? ಎಲ್ಲಿಂದ ಎಲ್ಲ ಸಂಗ್ರಹ ಮಾಡಿಕೊಂಡು ಅದೇ ಪಾನ್ಪರ. ಅದು ಎಂತದ್ದು? ಹಾಗೆ ಅಂದ್ರೆ ಎಂತದ್ದು? ನಿಮಗೆ ಪಾನ್ಪರ ಬಹುಬರ. ಹೇಳಿದ್ದಲ್ಲ. ಅಲ್ಲ, ಅದು ವ್ಯತ್ಯಾಸ ಆದ್ರೆ ಉಂಟಲ್ಲ. ನಾನು ಆಗಲೇ ಹೇಳಿದ್ದೇನೆ, ಒಂದೊಂದು ಪದಕ್ಕೂ ಒಂದೊಂದು ಅರ್ಥ ಉಂಟು. ಸ್ವಲ್ಪ ವ್ಯತ್ಯಾಸ. ಅದು ನಿನ್ನಂತವರು ಮಾತನಾಡಿದ್ರೆ ಯಾರು ಏನು ಹೇಳುವುದಿಲ್ಲ. ಯಾಕಂತ ಹೇಳಿದ್ರೆ ಎಷ್ಟಾದ್ರೂ ನೀನು ಕಾಡಿನಲ್ಲಿ ಇರುವಾಗಲ್ಲ. ಮತ್ತೆ ನೀನು ಮೊದಲೇ ಹೇಳಿದ್ದಿ ಸರಿ ಮಾಡಲಿಕ್ಕೆ ಜನ ಆದ್ರೆ ಉಂಟು ನಿಮಗೆ. ಸರಿ ಮಾಡ್ಲಿಕ್ಕೆ ನೀವಿದ್ದೀರ ಎಷ್ಟು ಸಮ ಹಾಗೆ. ಯಾರಂತ ನೋಡುವಾಗ ಯಾರು? ಇವ ಕೋಕುವಾರ್ಮ. ಎಂತದ ಕೋಕುವಾರ್ಮ? ಸರಿ ಹೇಳು, ಸರಿ ಹೇಳು, ನನಗೆ ಅರ್ಥ ಆಗುದಿಲ್ಲ. ಕೋಕುವಾರ್ಮ ಅಂತ ಈ ಸಜ್ಜನ, ಆ ಸಜ್ಜನರಲ್ಲಿ ಒಬ್ಬ ಕೋಕುವಾರ್ಮ. ನಮ್ಮವರೇ? ನಮ್ಮವರು. ನಮ್ಮವರು ಯಾರು? ಪುಣ್ಯಾತ್ಮ ಕೃತವರ್ಮ. ಕೃತವರ್ಮ ಅವನಲ್ಲಿ ಅವ ಇದ್ದಾರೆ. ಹೌದಾ? ಮತ್ತೆ ಇನ್ನೊಬ್ಬ ಕಪ್ಪುಚಾರಿ. ಎಂತ ಕಪ್ಪುಚಾರಿ ಅದು ಬಿಳಿ ಆಗುದಿಲ್ಲ. ಇಲ್ಲ, ಕಪ್ಪುಚಾರಿ. ಆ ವ್ಯಕ್ತಿ ಹಾಗೆ ಕಪ್ಪೆ ಕಪ್ಪೆ ಕಪ್ಪೆ. ಹೌದಾ? ಬಿಳಿ ದಟ್ಟ ಎಲ್ಲ ನನ್ನ ಹಾಗೆ ಅಲ್ಲ, ನಾನು ನಿನ್ನೆ ಹಾಗೆ ಆಗ್ತೇನೆ. ನನ್ನ ಸ್ವಲ್ಪ ನಿಮ್ಮನ್ನು ನಾನು ಬರುವಾಗ ನೋಡಿದೆ. ಹೌದು, ನಾನು ಬೇರೆ ಬೇರೆ ರೂಪವನ್ನು ಹೇಳಕ್ ಆಳ್ತೇನೆ. ಕಪ್ಪು ಮುಖದಲ್ಲಿ 2 ಕೆಂಪು ಕಣ್ಣುಗಳು. ಹೌದಪ್ಪ, ಅದು ನನ್ನ ಸ್ವಭಾವಗಳು. ವಿಪರೀತ ಆಗ್ತದೆ. ಮತ್ತೆ ನೀವೆಲ್ಲ ಸ್ವಲ್ಪ ತಂದು ಕೊಟ್ಟಿರ್ತಾರೆ. ಮತ್ತೆ ನನ್ನನ್ನು ಹೇಳುವುದಿಲ್ಲ. ಹೇಳುದೇ ಬೇಡ, ಕಣ್ಣು ಕೊಟ್ಟು ನಾವಲ್ಲಿ ನಿಲ್ಲುವುದು ಸಹ ಬೇಡ. ಅದು ಗೊತ್ತುಂಟು ನಿನಗೆ. ಕಷ್ಟ, ನಮಗೆ ಕಷ್ಟ. ಅಲ್ಲ, ನೀನು ಕಪ್ಪು ಅದು ಎಂತ ನನಗೆ ಅರ್ಥ ಆಗಲಿಲ್ಲ. ಅವರು ಗಡ್ಡದವರು, ಋಷಿಗಳು, ಕೃಪಾಚಾರ್ಯರು. ಸರಿ ಸರಿ ಸರಿ. ಆಚಾರ್ಯರು. ಮತ್ತೆ ಇನ್ನೊಬ್ಬ ಧೋನಿ ಮಗ, ಧೋನಿಯವರ ಮಗ. ಸರೋವರದಲ್ಲಿ ಅದು ಕಡಲಿನ ಬಗ್ಗೆ ಧೋನಿಯವರ ಮಗ ಅಸ್ಕುದಾಮ. ಎಂತದ ಅಸ್ಕುದಾಮ? ಧೋನಿ ದ್ರೋಣಾಚಾರ್ಯರ. ದ್ರೋಣಾಚಾರ್ಯರ ಮಗ ಅಸ್ಕುದಾಮ. ಮತ್ತೆಂತ? ಅಶ್ವತ್ಥಾಮ. 3 ಜನ ಸರೋವರಕ್ಕೆ ಬೈಯುವುದು. ಆ ಕಾಡಿನಲ್ಲಿ ಸರೋವರಕ್ಕೆ ಬೈಯುವುದು. ಅವರಿಗೆ ಪ್ರತಿ ಬ್ರಹ್ಮಣಿ ಆಗಿಲ್ಲ. ಹೇಗೆ ಯಾಕೆ ಗೊತ್ತುಂಟ? ಎಲ್ಲ ಹೋಗಿದೆ ಅವರಿಗೆ.
ಬುದ್ಧಿ. ಜಯ ಇವ ಹೇಗೆ ಓಡಿ ಆಗಿದೆಲ್ಲ ಹಾ. ಬಹುಶಃ ಅವರೆಲ್ಲ ಅವನನ್ನು ಅನುಸರಿಸಿಕೊಂಡಿದ್ದವು. ಇದ್ದರು. ಇದು ಬರ್ತಾಳೆ. ಈಗ 4 ಜನ ಜಯಶ್ರೀ ಜಯಲಕ್ಷ್ಮಿ. ಇನ್ನಲ್ಲಿ ಹೇಳುವುದೇ ವ್ಯರ್ಥ. ಹಾ. ನಮಗೆ ಸೋಲಿಲ್ಲ ಅಂತ ಸೋಲಿಲ್ಲ, ಗೆಲುವು. ಅವರು ಸರೋವರಕ್ಕೆ ಬೈದರು. ಅದು ಯಾಕೆ ಹಾಗೆ? ನೀನು ಕೂದದ್ದು ಸಾಕು, ಮೇಲ್ ಬಾ ಮೇಲ್ ಬಾ ಮೇಲ್ ಬಾ. ಅಲ್ಲ, ಸರೋವರ ಅಲ್ಲೇ ಇರ್ತಾರೆ, ಅದನ್ನು ಕೂತ್ಕೊಳ್ಳುವುದಕ್ಕೆ ಅಂತಂದ್ರೆ ನನಗೆ ಮತ್ತೆ ಸಂಶಯ ಜೋರಾಯ್ತು. ಹೌದಾ? ಹತ್ತಿರ ಹೋಗಿ ನೋಡ್ತೇನೆ. ಹಾ. ಅವರ 3 ಜನ 6 ಕಂಡು ಸರೋವರದಲ್ಲಿ. 3 ಜನ ಎಂತದು ಪುಣ್ಯ, 6 ಕಂಡು ಸರೋವರದಲ್ಲಿ. ನನಗೆ ಬಿಸಾಡಿದ್ದಾರೆ. ನನಗೆ ಇದು ಎಂತ ಅಂತ ಗೊತ್ತಾಗ್ಬೇಕಂತ ನಮ್ಗೆ 2 ಕಣ್ಣನ್ನು ಸರೋವರದಲ್ಲಿ ಇಟ್ಟು. ಮತ್ತೆ ಇದು ಹೇಗೆ 2 ಕಣ್ಣು? ಆ 8 ಕಣ್ಣು ಒಟ್ಟಿಗೆ ಆಗುವಾಗ ವಿಷಯ ಎಂತ ಅಂತ ಗೊತ್ತಾಯ್ತು. 8 ಕಣ್ಣು ಸರೋವರದಲ್ಲಿ ಎತ್ತರ ಪುಣ್ಯಾತ್ಮ, ನನಗೆ ಅರ್ಥ ಆಗುದಿಲ್ಲ. ನೋಟ ನೀವು 4 ಜನರು ನೋಡಿ ನೋಡಿ ಹಾಗೆ 8 ಕಣ್ಣು ಸರೋವರದ ಮೇಲೆ. ನೋಡುವಾಗ ಸರೋವರದ ಒಳಗಿಂದ ಒಂದು ಸ್ವರ ಬಂತು. ಹೌದಾ? ಅದು ಅಲೆಗಳ ಇದಕ್ಕೆ ತರಂಗದಾಗಿ ಹೊರ ಬಂತು. ಅದು ಈ ಆಮೆಗಳು ಅಥವಾ ಏನೋ ಇರ್ಬೋದು ಒಳಗೆ. ನಾನು ಕಿವಿಗೊಟ್ಟು ಕೇಳುವುದು ಎಂತ ಇದು ಅಂತ. ಹಾಗಾದ್ರೆ ಹೀಗಿತ್ತು ಆ ಸ್ವರ ಹೀಗಿತ್ತು. ಹೇಗೆ? ಆ ಆ ಆ ಹಾಗಾದ್ರೆ ಸರಿ. ಇದು ಯಾವ ಸಂಗೀತ ವಿದ್ವಾಂಸನ ಅದರಲ್ಲಿ ಬೀಸಿದ ಸಂಗೀತ ವಿದ್ವಾಂಸರಲ್ಲ. ನೀವು ಕೇಳಿದ್ರೆ ನೀವು ಬೀಳ್ತೀರಿ. ಹೌದು. ಯಾರದು? ಅವ ಹೇಳುದಂತ ಗೊತ್ತುಂಟಾ? ಏನು? ಭೀಮನ ಗೂಢಾಚಾರ್ಯರು ಏನಾದರೂ ಕೇಳಿಸಿದ್ರೆ ನಿಮಗೂ ಕಷ್ಟ ನಮಗೂ ಕಷ್ಟ. ಯಾರಂತ ನೋಡುವಾಗ ಯಾರು ಯಾರು? ನಿಮ್ಮ ಅಪ್ಪವ. ನನ್ನ ಅಪ್ಪ ಹೇಳ್ತದೆ. ಅಲ್ಲಲ್ಲ, ನಿಮ್ಮ ಅಪ್ಪನ ಸಂಬಂಧ. ನನ್ನ ಅಪ್ಪನ ಸಂಬಂಧಿ. ನಿಮ್ಮ ಅಪ್ಪನ ತಮ್ಮ, ಅಣ್ಣನ ಮಗ. ಯಾರು? ಕೌರವ್. ಯಾಕೆ ಗೊತ್ತುಂಟ ಹಾಗೆ ಆದದ್ದು? ಯಾಕೆ? ನಾನು ಕಾಯ್ತಾ ಇದ್ದೆ. ಅವ ಯಾವಾಗ ಸಿಗ್ತಾನೆ ನನ್ನ ಕೈಗೆ, ಯಾವಾಗ ಸಿಗ್ತಾನೆ ಅಂತ. ಈಗ ನನ್ನನ್ನು ಬಿಡಿ, ನಾನು ಅವ ಅಲ್ಲ. ನಿನ್ನನ್ನು ಬಿಡ್ತೇನೆ, ಆದ್ರೆ ನಿನ್ನನ್ನು ಹೀಗೆ ಬಿಡುವುದಕ್ಕೆ ಆಗುತ್ತದ? ಅಲ್ಲ, ನಾನು ಒಳ್ಳೆಯ ಸುದ್ದಿ ತಂದಕ್ಕೆ ನನ್ನನ್ನು ಬಿಟ್ಬಿಡಿ. ಅಲ್ಲ, ನೀವೇ ಸ್ವಲ್ಪ ಕೊಡುವ ಬೇಡ. ನಿಮಗೆ ಅಪ್ಪ ಹಿಡ್ದದ್ದೇ ಸಾಕಾಗಿ ನಾನು ಕೊಡುವುದೆಂತದ್ದು? ಎಂತದು ಕೊಡುವುದು? ಮತ್ತೆ ನಿನಗೆ ಇಷ್ಟೆಲ್ಲ ಒಳ್ಳೆಯ ಸುದ್ದಿ ತಂದವ, ಈ ಸಲ ಒಂದು 4 ಕೊಡದಿದ್ರೆ. ಅಲ್ಲ ಬೇಡ, ನನಗೆ ನೀವು ಅಪ್ಪ ಹಿಡ್ದದ್ದೇ ಬಂಜರಾಗಿದೆ. ಅಲ್ಲ, ಭೀಮಸೇನ ಹಿಡಿದ್ರೆ ಹಾಗೆ. ಹೌದು, ಅದು ಯಾರಿಗೂ ಅವನನ್ನು ನಿಲ್ಲಿಸುವುದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಯಾಕಂತ ಹೇಳಿದ್ರೆ ಅವನಿಗೆ ಅದೇ ನಾನು ಯೋಚಿಸುವುದು. ನೀವು ಒಂದು ದಿವಸ ನನ್ನನ್ನೇ ಅಪ್ಪಿ ಹಿಡಿದು ಹೀಗೆ ಇನ್ನು ನಿಮ್ಮ ಹೆಂಡತಿಯ ಗತಿ ಹೇಗೆ ಅಂತ ಅದೆಲ್ಲ ಈಗ ಮಾತನಾಡುವುದಲ್ಲ. ಹೇಳು. ಅದು ಹಿಡಿದು ಬಿಡು. ಅದೇ ಇಂಥ ಸಂತಸದ ವಿಚಾರವನ್ನು ನನ್ನ ಪಾಲಿಗೆ ತಂದುದಕ್ಕ ಬೇಗ ಚರಣನ್ನು ನಿಮ್ಮನ್ನು ಸುಮ್ಮನೆ ಬಿಡುತ್ತೇನೆ. ಎಂತ ಮಾಡ್ತೀರಿ? ನಿಮಗೆ ಸಲನ್ನು ಕೊಡಬೇಕು. ಎಂತ ಕೊಡ್ತೀರಿ? ಕೊಡ್ತೇನೆ, ಅವಸರ ಮಾಡಬೇಕು. ನೋಡು, ಈ ಬುತ್ತಿಗೆಯಲ್ಲಿ ಏನುಂಟು ನೋಡಂತೆ. ಏನದು? ಈ ಸರಳ ಮಹತ್ವ ಏನು ಗೊತ್ತುಂಟ ನಿನಗೆ? ಏನದು? ಏಕಾವಳಿ ಸ್ವರ. ಆ ಏಕ ಹಾವಳಿ ಸ್ವರ ನನಗೆ ನಿನಗೆ ಅದು ಹಾವಳಿ ಆಗ್ತದೆ. ಮತ್ತೆ ನಮ್ಮಂಥವರೆಲ್ಲ ತಿರುಗುವಂತಹ ಏಕಾವಳಿ ಸ್ವರ ಹಾಗೆ ಅದಕ್ಕೆ ಅಷ್ಟು ಮೌಲ್ಯ ಮತ್ತೆ ಅದು ಭಾರ ಎಷ್ಟು ಉಂಟು ಗೊತ್ತುಂಟ? ಎಷ್ಟುಂಟು? ಈಗ 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 ಇದು ಹೇಳುದು
ಕೊಡುದು ಹಾ. ಈಗ ಒಮ್ಮೆ ನಿನ್ನ ಗುತ್ತಿಗೆ ಇದು ಭಾರ ಉಂಟು ಮತ್ತೆ. ಅಲ್ಲ ನೀವು ಗುತ್ತಿಗೆ ಕೆಳಗೆ ಪಕ್ವಾಗಲು ಗೊತ್ತಾಗ್ತದೆ ಅದರ ಭಾರ ಎಷ್ಟು ಅಂತ. ಇದಕ್ಕೆ ಪ್ರೈಸ್ ನಿಮಗೆ ಅದನ್ನು ಎತ್ತುವುದಕ್ಕೆ ಆಗುವುದಿಲ್ಲ. ನಿಮಗೆ ಆಗುದಿಲ್ಲ ಮತ್ತೆ ನನಗೆ ನಿಮ್ಮಲ್ಲಿ. ಆದರೆ ನನಗೆ ಸಂತೋಷ ಹೆಚ್ಚಾದ್ರೆ ಆಗಿ ನಾನು ಯಾವುದರಲ್ಲಿ ಕೊಡ್ತೇನೆ ಯಾವುದರಲ್ಲಿ ಬಿಡ್ತೇನೆ ಅಂತ ಹೇಳ್ತಾರೆ. ನಿಮಗೆ ಸಂತೋಷದಲ್ಲಿ ಇನ್ನು 11 ದಿವಸ ಬಿಟ್ಟು ನನಗೆ ಅವರು ನನ್ನ ಮನೆಯವರು ಸಂತಾಪ ಸೂಚಿಸಬೇಕಂತ ಹಾಗೆಲ್ಲ ಆಗುದಿಲ್ಲ ಎಂದು ಯೋಚನೆ ಮಾಡಬೇಡ. ಆಗುದಿಲ್ಲ. ಮತ್ತೊಂದು ಇನ್ನೊಂದು ಏನು ಖಾಲಿ ಏಕಾವಳಿಸರವನ್ನು ಕೊಟ್ಟಷ್ಟಕ್ಕೆ ಮುಗಿಯುವುದಿಲ್ಲ. ಮತ್ತೆ ಇನ್ನು ಕೂಡ ನನಗೆ ಕೊಡಬೇಕು. ಏನು ನನಗೆ ಅಷ್ಟು ಸಂತೋಷ ಆಗುತ್ತಾ ಇದೆ. ಹೌದು ಏನು ಗೊತ್ತಾ? ಯಾಕೆ ವರ್ತಮಾನ ಸಿಕ್ಕಿತಲ್ಲ ಹ್ಮ್. ಇನ್ನು ಬಿಡು ಅವನಿಗೆ ಹೆಚ್ಚು ನನಗೆ ಅದು ದೊಡ್ಡ ವಿಷಯ ಅಲ್ಲ. ಹಾ ಈಗ ನಾಳೆ ನಾನು ಅವನನ್ನು ಮುಗಿಸಿಬಿಡ್ತೇನೆ. ಹೌದು. ನನಗೆ ಅವ ಎಲ್ಲಿ ಇದ್ದಾನೆ ಅನ್ನೋ ವಿಷಯ ಬೇಕು. ಒಮ್ಮೆ ಬೇಗ ಮುಗಿಸಿ ಮುಗಿಸ್ತೇನೆ. ಬೇಗ ಮುಗಿಸಿ. ಆದ್ರೆ ನಿನಗೆ ಕೊಡುವುದನ್ನು ಕೊಡಬೇಕಲ್ಲ ಅವನು. ಹಾ ಕೊಡಿ. ಇದು ಇದು ಎಂತದು ಗೊತ್ತುಂಟಾ? ಎಂತದು? ಇದು ವಜ್ರದ ಹಾ ಉಂಗುರ. ಹಾ ವಜ್ರನ ಉಂಗುರ. ವಜ್ರದ ಹಾ ವಜ್ರದ ಉಂಗುರ. ವಜ್ರದ ಉಂಗುರ. ಹಾ ಇದನ್ನು ಇಗೋ ಇದು ನಿನ್ನ ಬೆರಳಿಗೆ 5 ಬೆರಳಿಗೆ ಬರುತ್ತೆ. ಅಲ್ಲ ಇದು ಇದೆಲ್ಲ ಒಟ್ಟಿಗೆ ಹೋಗ್ತದೆ. ಖಡ್ಗವೇ ಆಗ್ತದೆ ನನಗೆ. ಅರೆ ಇದು ಯಾವಾಗ ಇದ್ದು ಇದ್ದು? ಯಾವುದು? ಅದು ಒಂದು ಕಿರು ಬೆರಳಿಗೆ ಪುಣ್ಯ. ಅಲ್ಲ ಎಡಗೈಯೇ ಬಲಗೈಯ? ಅದು ನನ್ನ ಬಲಗೈಗೆ ಇರುವುದು. ಎಡಗೈತ? ಯಾಕೆ ಎಡಗೈ ಇದ್ದಾದ್ರೆ ಕೊಡಬಾರದು ಅಂತ? ಇಲ್ಲ ಅದರಲ್ಲಿ ಗಂಧ ಉಂಟು ಅದನ್ನು ಒಮ್ಮೆ ಮೂಸುದು. ಎತ್ತರ ಉಂಟು. ಉಂಗುರದಲ್ಲಿ ಗಂಧ ಉಂಟು ಅದನ್ನು ಒಮ್ಮೆ ಗಂಧ ಮೂಸು. ಅದು ನಾವು ಕೂರಿಸಿಕೊಂಡು ಹಾ ನೀವು ಗಂಧ ಚಂದನ ಎಲ್ಲ ಮೂಸಿಕೊಂಡು ಬರೋದು ಹಾಗೆ ಹಾಗೆ ನಾವೆಲ್ಲ ದೊಡ್ಡವರು ಬರುವಾಗ ಹಾಗೆ ಹಾಗೆ ಹಾಗೆ. ಸ್ವಲ್ಪ ಗಂಧ ಫಲಗಳೆಲ್ಲ ಬರಬೇಕಂತ. ನೋಡು, ಸಂತೋಷದಿಂದ ಕೊಟ್ಟಿದ್ದೇವೆ. ನೀವು ಹೇಳಿದ ಹಾಗೆ ಕೌರವನ ವಿಚಾರವನ್ನು ತಿಳಿಸಿದ್ದೇನೆ. ಮತ್ತೊಂದು ವಿಷಯ ಉಂಟು. ಏನು? ಸಾಕಷ್ಟು ಬಳ ಇದ್ದೀವಿ. ಹಾ. ಇನ್ನು ನೀವು ಬಳಲು ಬೇಡ. ಇಲ್ಲ. ನಿಮ್ಮ ಕೆಲಸ ಆಯ್ತಲ್ಲ. ನೀವು ಮುಗಿಸಿ ನಾವು ಮಾಡ್ತೇವೆ. ನಾನು ನೋಡ್ತೇನೆ. ಸರಿ. ನೀವು ನಿಮ್ಮ ಕೆಲಸ. ಈ ವಿಚಾರ ನನಗೆ ಹೇಳಬೇಕು ಬೇಡ. ನಾವೆಲ್ಲರೂ ಕಾತರದಿಂದ ಕಾಯುತ್ತಾ ಇದ್ದವರು. ಇನ್ನೇನೋ ಕೆಲವೇ ಗಳಿಗೆಗಳಲ್ಲಿ ಕುರುಕ್ಷೇತ್ರದಲ್ಲಿ ಜಯ ಸಂಪಾದನೆಯನ್ನು ಮಾಡುತ್ತೇವೆ. ಎಲ್ಲರೂ ಅಳಿದು ಕೊನೆಯದಾಗಿ ಒಬ್ಬ ಉಳಿದವನಿದ್ದಾನೆ ಆ ಕೌರವ. ಎಲ್ಲಿ ತಪ್ಪಿಸಿ ಹೋಗಿದ್ದಾನೆ ಎಂಬುದನ್ನು ಅರ್ಥವಾಗದೆ ಹೋಗಿದ್ದಾನೆ. ಆ ಸಂದರ್ಭದಲ್ಲಿ ಅವನನ್ನು ಹುಡುಕಲೇ ಹೋದರೆ ಅವ ಇನ್ನು ಮುಂದೆ ಯಾವಾಗ ಬಂದು ಏನು ತೊಂದರೆಯನ್ನು ಕೊಟ್ಟಾನು ಎನ್ನುವಂತಹ ರೀತಿಯಲ್ಲಿ ಕೂಡ ನಾವು ಯೋಚನೆ ಮಾಡಿದೆವು. ಹಾಗಾಗಿ ನಿನ್ನ ಆಜ್ಞೆಯನ್ನು ಪಡೆದುಕೊಂಡು ನಾನು ಬೇಕಾದ ವ್ಯವಸ್ಥೆಯನ್ನು ಕೂಡ ಮಾಡಿದವನಿಗೆ ಬೇಗಿನ ಜನರನ್ನು ಕಳುಹಿಸಿ ಕೌರವನನ್ನು ಹುಡುಕುವಂತಹ ಕಾರ್ಯವನ್ನು ಮಾಡಿ ವರ್ತಮಾನ ಸಿಕ್ಕಿದೆ ಅಣ್ಣ. ಏನೊಂದು ವರ್ತಮಾನ? ಕೌರವ ಇದ್ದಾನಂತ. ಓ ಎಲ್ಲಿದ್ದಾನೆ ಗೊತ್ತುಂಟಾ? ಎಲ್ಲಿದ್ದಾನೆ? ವೈಪಾಯನ ಸರೋವರದಲ್ಲಿ ವೈಪಾಯನ ಸರೋವರದಲ್ಲಿ ಅಡಗಿ ಕುಳಿತಿದ್ದಾನೆ. ಹೌದೇ? ಅದರಲ್ಲೂ ಕೃತವರ್ಮನು, ಕೃಪಾಚಾರ್ಯರು, ಹಾಗೆ ಅಶ್ವತ್ಥಾಮಾಚಾರ್ಯರು ಅವನನ್ನು ಮಾತನಾಡಿಸುವಂತಹ ದೃಶ್ಯವನ್ನು ನಮ್ಮ ಮೇಲಿನ ಜನರು ಕಂಡಿದ್ದಾರೆ ಹೌದೇ? ಎನ್ನುವಂತಹ ವರ್ತಮಾನವನ್ನು ಕೇಳುವ ಅದನ್ನು ನಿನ್ನ ಕಿವಿಗೆ ಮುಟ್ಟಿಸದೇ ಇದ್ದರೆ
ನಾನೇನಾದರೂ ತೀರ್ಮಾನವನ್ನು ಕೈಗೊಳ್ಳುವುದಕ್ಕೆ ಆಗುತ್ತಲ್ಲ? ಇಲ್ಲ. ನಿನ್ನ ಅಪ್ಪಣೆ ಇಲ್ಲ ನಾವು ಯಾವುದನ್ನು ಮಾಡಿಕೊಳ್ಳಲ್ಲ. ಹಾಗಾಗಿ ಒಂದು ಮಾತು ಹೇಳ್ತೇನೆ ಅಣ್ಣ, ನೀನು ಧರ್ಮ ಯಾವತ್ತೂ ಧರ್ಮದ ಬಗ್ಗೆ ಮಾತನಾಡುವುದಲ್ಲ, ಯಾವುದೇ ರೀತಿ ಪ್ರತಿಭಟಿಸುವ ನೀನಲ್ಲ. ಹಾಗಾಗಿ ಈ ಬಾರಿ ಒಂದು ಸೂಚನೆಯನ್ನು ಕೊಡುತ್ತೇನೆ, ಒಂದು ತಿಳಿ ಮಾತನ್ನು ಹೇಳುತ್ತೇನೆ. ಈ ವಿಷಯದ ಬಗ್ಗೆ ಆಲಸ್ಯ ಮಾಡಬೇಕು. ಒಂದಪ್ಪನೆಯನ್ನು ನನಗೆ ಕೊಡು, ಆ ಗೌರವವನ್ನು ಮುಗಿಸಿ ದೇಶಿಯು ನಮ್ಮ ಪಾಲಿಗೆ ಒದಗವಾಗಿ ಮಾಡ್ತೇನೆ. ಕೊಡು ಕೊಡು. ಭೀಮಸೇನ, ಧರ್ಮ ಸೂಕ್ಷ್ಮಗಳನ್ನು ಅರಿತಂತ ನಾನು ಧರ್ಮ ಸೂಕ್ಷ್ಮಗಳ ವಿಚಾರವನ್ನೇ ತಿಳಿಸಬೇಕಾದಂತಹ ಅನಿವಾರ್ಯ ಕಾರಣ ಇದ್ದಂತಹ ಧರ್ಮಜನಿಗೆ ಆ ಧರ್ಮ ಸೂಕ್ಷ್ಮಗಳನ್ನೇ ಬೋಧಿಸಬೇಕಾದದ್ದು ನನ್ನ ಅನಿವಾರ್ಯತೆ. ನಿನ್ನ ಜನ್ಮವೇ ಹೌದಪ್ಪ. ಧರ್ಮ ದಂಡದರ, ಆ ಧರ್ಮ ದಂಡದರ ಎನ್ನುವಂತ ಮಾತಿನಲ್ಲೂ ಒಂದು ಅರ್ಥ ಇದೆ. ನಂತರ ಹಲಂತವಂತ ನಮಗೆ ನೀತಿ ಬೋಧನೆಯನ್ನು ಮಾಡಿದಂತಹ ವಿದುರ ನೀತಿ ಅಂತ ನಂತರ ಇರುವಂತಹ ಧರ್ಮರಾಯನ ಒಂದು ಧರ್ಮ ಸೂಕ್ಷ್ಮಗಳು ಅಂತ ಒಂದು ಸಂಘಟನೆಯಲ್ಲಿ ಇರಬೇಕಾಗ್ತದೆ. ಹೌದಾ? ಈ ಧರ್ಮ ಸೂಕ್ಷ್ಮದಲ್ಲಿ ಧರ್ಮದ ನೀತಿಗಳನ್ನು ಒಂದು ಬೋಧನೆ ಮಾಡುವಂತ ಒಂದು ಧರ್ಮರಾಯನು ಯಾವ ಒಂದು ಬಾರಿಯಲ್ಲಿ ಅವರದೇ ಆದಂತಹ ಒಂದು ಕರ್ಮಗಳು ಅವರಿಗೆ ಆದಂತಹ ಒಂದು ಪ್ರತ್ಯೇಕವಾದ ಒಂದು ಸ್ಥಾನವನ್ನು ಇರುತ್ತದೆ. ನಮ್ಮನ್ನು ಕಾಯುವಂತಹ ಕಮಲಾಕ್ಷರೇ ಹೇಳಿದ್ದ. ಹೌದಪ್ಪ. ಧರ್ಮ ಮಾರ್ಗದಲ್ಲಿ ನಡೆಯುವುದು. ಹೌದು. ಹಾಗಿರುವಾಗ ನಾವು ಅಧರ್ಮವನ್ನು ಯೋಚಿಸುವುದಕ್ಕೆ ಸಾಧ್ಯ ಖಂಡಿತವಾಗಲಿಲ್ಲ. ಕಮಲಾಕ್ಷ ಎನ್ನುವಂತ ಒಂದು ಅಷ್ಟದಳಗಳಿಗೂ ಆ ಸೂರ್ಯನ ಕಿರಣ ಬೀರುವಂತ ಅಷ್ಟದಳಗಳಿಗೆ ಆ ಎಳೆಗಳು ಪಸರಿಸಬೇಕಾಗ್ತದೆ. ಕಿರು ಬೆರಳಿನಿಂದ ಆ ಮಂದಾರ ಗಿರಿಯನ್ನು ಎತ್ತಿದ ನಾವು ಅವನನ್ನು ಕೊಂಡಾಡಿದವರು. ಹಾಗೆ ಕಮಲಾಕ್ಷ ಖಂಡಿತವಾಗಿ ಯುದ್ಧವು ನೀತಿಯು ಯಾವುದೊಂದು ಸಂಗ್ರಾಮ ಕಾಲದಲ್ಲಿ ಅದಕ್ಕೆ ಖಡ್ಗವೇ ನೀತಿ ಎನ್ನುವಂಥದ್ದು ಆಗಲಿಕ್ಕಿಲ್ಲ. ಧರ್ಮ ಸೂಕ್ಷ್ಮದಲ್ಲಿ ಅದರದಾದಂತಹ ಮಾತಿನಲ್ಲಿ ಸರಳತೆ ಇದ್ರೆ, ಮಾತಿನಲ್ಲಿ ಹಿಡಿತ ಇದ್ರೆ ಅದನ್ನು ಪರಿಹರಿಸಿಕೊಳ್ಳಬಹುದು. ಹೌದು ತಾನೆ? ಹೌದು. ಆದ್ರಿಂದ ಧರ್ಮ ಸೂಕ್ಷ್ಮಗಳನ್ನು ಅರಿತವ ನಾನು, ಧರ್ಮ ದಂಡದವನು ನಾನು. ಆದ್ರಿಂದ ಧರ್ಮ ಎನ್ನುವಂಥದ ಅರ್ಥವೇ ಅದರ ರೀತಿಯನ್ನು ಬೋಧನೆ ಮಾಡೋದು. ನಾವೆಲ್ಲ ಮುಜುಗರ ಪಡುವುದಿಲ್ಲ. ಹೌದಪ್ಪ. ಯಾಕೆ ಗೊತ್ತುಂಟ? ನಾವು ಸ್ವಲ್ಪ ವಿರೋಧ ಸ್ವಭಾವ, ಪ್ರತಿಭಟಿಸುವ. ಹೌದು. ನಿನ್ನಲ್ಲಿ ಹೇಳುವುದಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡುವುದು ಇದಕ್ಕೆ ನಾವು. ಹೌದು. ನೀನು ಉದ್ದಕ್ಕೆ ಇಷ್ಟೊಂದು ಮಾತನಾಡ್ತಾ ಹೋದ್ರೆ ನನ್ನ ಉತ್ಸಾಹ ಎನ್ನುವಂಥದ್ದು ಅಲ್ಲಿಗೆ ಮುದುಡಿ ಹೋಗುವುದು. ಭೀಮಸೇನ ಉತ್ಸಾಹ ನಿಲ್ಲಲಿಕ್ಕೆ ಇಲ್ಲ. ಯಾವಾಗ ಪ್ರಾರಂಭ ಆಗಿದೆಯೋ ಅದನ್ನು ಅಂತ್ಯ ಮಾಡಿಯೇ ಮುಗಿಸ್ತಾನೆ ಅಂತ ನನಗೆ ನಿನ್ನ ಮೇಲೆ ಭರವಸೆ ಇಟ್ಟಿದೆ, ವಿಶ್ವಾಸ ಅವಧಿ ಉಂಟಲ್ಲ, ಅವಧಿಗೆ ನಿನಗೆ ಬೆಂಬಲ ನಾವಿರ್ತೇವೆ. ನನ್ನ ಮೇಲೆ ಮತ್ತೆ ಅರ್ಜುನನ ಮೇಲೆ ಅತಿಯಾದ ವಿಶ್ವಾಸವನ್ನು ಇಟ್ಟವ ನೀವು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಭೀಮಸೇನ, ಧರ್ಮ ಎನ್ನುವಂತ ಸೂಕ್ಷ್ಮ ದೃಷ್ಟಿಯಲ್ಲಿ ನೋಡುವುದಾದ್ರೆ ಧರ್ಮ ಎನ್ನುವುದು ಮೊದಲನೆಯ ಪಾದ. ಧರ್ಮ ಇರಬಹುದು, ಅರ್ಥ ಇರಬಹುದು, ಕಾಮ ಇರಬಹುದು, ಮೋಕ್ಷ ಇರಬಹುದು. ಹೌದಲ್ಲ? ಯಾರೂ ಮನುಷ್ಯ ಈ ಜನ್ಮಾವಸ್ಥೆಯನ್ನು ತಾಳ್ತಾರೋ ಅಂತಿಮವಾಗಿ ಇರುವುದಕ್ಕೆ ಮೋಕ್ಷ ಸಾಧನೆಗೆ ಇರುವುದು. ಸಾಧನೆಯ ಮಾರ್ಗ ಬೇರೆ ಬೇರೆ ಇರಬಹುದು. ಆದ್ರಿಂದ ಮೊದಲು ಅವ ಧರ್ಮ ಸೂಕ್ಷ್ಮವನ್ನೇ ಅರಿತು ಒಳ್ಳದೇ ಇದ್ದವನಿಗೆ ಅರ್ಥ ಹೇಗೆ ಬರುವುದು ಅವನಿಗೆ? ಹೌದಪ್ಪ, ಅದಕ್ಕೆ ಹೇಳುವುದು. ಧರ್ಮ ಸೂಕ್ಷ್ಮಗಳನ್ನೇ ಅರಿತ ನಡೆದುಕೊಳ್ಳದವರಿಗೆ ಅರ್ಥ ಎನ್ನುವ ಒಂದು ಸಂಪತ್ತು ಇರಬಹುದು. ಅದು ಜ್ಞಾನ ಸಂಪತ್ತು ಇರಬಹುದು, ಸಂಘಟನಾ ಸಂಪತ್ತು ಇರಬಹುದು, ವಿದ್ಯಾ ಸಂಪತ್ತು ಇರಬಹುದು, ಕುಟುಂಬ ಸಂಪತ್ತು ಇರಬಹುದು, ದೇಶದ ಸಂರಕ್ಷಣೆ ಸಂಪತ್ತು ಇರಬಹುದು. ಇದನ್ನೆಲ್ಲ ಸಾಧನೆ ಮಾಡಬೇಕಾದ್ರೆ ಮೊದಲು ಇರುವುದು ಧರ್ಮ. ಅದನ್ನು ಸಂಪಾದಿಸಬೇಕಾದದ್ದು. ಮತ್ತೆ ಬರುವುದು ಅರ್ಥ, ಮತ್ತೆ ಬರುವುದು ಕಾಮ. ಇದನ್ನೆಲ್ಲವನ್ನು ಮೀರಿ ಇರುವುದು ನಮ್ಮ ಮೋಕ್ಷ ಇರುವುದು. ಆದ್ದರಿಂದ ಎಲ್ಲ ಇರುವುದು ಯಾವುದಕ್ಕೆ ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಎನ್ನುವುದು ಅದರಲ್ಲಿ ಚತುರ್ವಿಧವಾದಂತಹ ಪುರುಷಾರ್ಥ ಇದೆ. ಧರ್ಮ, ಅರ್ಥ, ಸ್ಮೃತಿ, ಸದಾಚಾರ, ಸ್ವಚ್ಛ ಪ್ರಿಯಂ ಆತ್ಮ ಎನ್ನುವಂಥದ್ದು. ಇದೆಲ್ಲ ಮಾಡುವುದು ಎದಕ್ಕೋಸ್ಕರ ಅಂದ್ರೆ ನಮ್ಮ ಆತ್ಮನಿಗೆ ಪ್ರಿಯವಾಗೋಸ್ಕರ ಮಾಡುವುದಿಲ್ಲ. ಅದಲ್ಲ ತಡದ ಮಾಡುವುದು ಧರ್ಮ.
ನೀನು ಹೇಳಿದಂತ ವಿಚಾರ ನಾನು ಅರಿತುಕೊಟ್ಟೆ. ಅಲ್ಲ ಅಪ್ಪಣೆ ಕೊಡ್ತೀಯ ಈಗ ನಾನು ಹೋಗಿ ಮುಗಿಸಿ ಬರ್ತೇನೆ. ವೈಶಂಪಾಯನ ಸರೋವರದಲ್ಲಿ ಅಡಗಿ ಕೂತಿದ್ದಾನೆ ಕುರುಕುಲವೆಂದರೆ ತಿಲಕ ಅವರ. ಆದ್ದರಿಂದ ನಾವು ಈ ಹೊತ್ತಿನಲ್ಲಿ ಚರ್ಚೆ ಮಾಡುವುದು ಸರಿಯಲ್ಲ. ಮಮ ಪ್ರಾಣಾಯಿ ಪಾಂಡವ ಎನ್ನುವಂತ ಭರವಸೆಯನ್ನು ನಮ್ಮ ದೇವ ಇಟ್ಟಿದ್ದಾನೆ, ಗೋವಿಂದ ಸುರೇಶ. ಆದ್ದರಿಂದ ಅವನಲ್ಲಿ ನಡೆಯುವವರಲ್ಲಿ ವಿಚಾರಿಸುವ ಸರಿ ಸರಿ ಸರಿ. ಸ್ವಾಮಿಯಾರೆಂಬುದು ಮಾತ ಲೋಕ ನಿತ್ಯದ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ದೇವ ಸುರೇಶ ಅನಂತ ಬ್ರಹ್ಮಾಂಡ ನಾಯಕ ಭಗವಾನ್ ಕೃಷ್ಣ ಸ್ವಯಂ ಎನ್ನುವಂತೆ ಭಗವಂತನನ್ನು ನೋಡುವಾಗ ಗೋಪಾಲನ ನೆನಪಾಗುತ್ತದೆ ನನಗೆ. ಯಾಕಂದ್ರೆ ಗೋಪಾಲಕರ ಒಟ್ಟಿಗೆ ಜೊತೆಯಲ್ಲಿ ಗೋವನ್ನು ಪಾಲನೆ ಮಾಡಿದಾತ ಗೋಪಾಲ ಎಂದು. ನಿಮ್ಮ ಮುಖಾರವಿಂದವನ್ನು ನೋಡುವಾಗ ಆ ಗೋ ಪಾಲನೆ ಮಾಡಿದಂತ ಗೋಪಾಲನ ನೆನಪಾಗ್ತದೆ. ಹೌದು, ಅದು ಶುಭ ಲಕ್ಷಣ ಅಂತ. ಗೋಪಾಲನ ನೆನಪಾಗುವಾಗ ಶುಭ ಲಕ್ಷಣ ಎದುರು ಬರಬೇಕಾದ್ರೆ ಮುಖದಲ್ಲಿ ಮಂದಹಾಸದ ನಗು ಇರಬೇಕಾದ್ರೆ. ಆದ್ದರಿಂದ ಗೋವನ್ನೇ ಪಾಲನೆ ಮಾಡಿದಂತಹ ಗೋಪಾಲ ಬಾಲ ಮುಕುಂದನಾಗಿ ಪಟಭದ್ರಶಾಹಿಯಾಗಿ ಆಲದೆಲೆಯ ಮೇಲೆ ಮಲಗಿದಂತಹ ಬಾಲ ಮುಕುಂದನಿಗೆ. ಆದ್ದರಿಂದ ಭಗವಾನ್ ಒಂದು ಸಂಕಷ್ಟದಲ್ಲಿ ಇದ್ದೇವೆ ನಾವು ಜೀವಿತರು. ಏಕೆಂದ್ರೆ 18 ದಿನಗಳ ಕುರುಕ್ಷೇತ್ರದ ಧರ್ಮಕ್ಷೇತ್ರವೂ ಹೌದು ಕುರುಕ್ಷೇತ್ರವೂ ಹೌದು ಎನ್ನುವಂತ ಯುದ್ಧ ನೀತಿಯ ಸಂಗ್ರಾಮದಲ್ಲಿ ತೊಡಗಿದವರು ನಾವು. 11 ಅಕ್ಷೋಹಿಣಿ ಸೈನ್ಯ, 7 ಅಕ್ಷೋಹಿಣಿ ಸೈನ್ಯ ನಮ್ಮದಾದಂತ. ಅದರಲ್ಲೂ ಒಂದು ಭರವಸೆಯನ್ನು ಒಂದು ಮಾತನ್ನು ಇಟ್ಟಿದ್ದೀಯ ಮೊದಲೇ, ಮಮ ಪ್ರಾಣಾಹಿ ಪಾಂಡವ ಎನ್ನುವಂಥದ್ದು. ಹೌದಪ್ಪ, ಏನೇ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಎನ್ನುವಂತ ಪಂಚಪ್ರಾಣಗಳು. ಅದೇ ರೀತಿಯಲ್ಲಿ ಪಂಚ ಪಾಂಡವರು ನಾವು. ಆ ಪ್ರಾಣಕ್ಕೆ ಪಂಚ ಪ್ರಾಣಗಳು ಯಾವುವು? ಅದರಲ್ಲೂ ನೀನು ಮುಖ್ಯ ಪ್ರಾಣನಾಗಿದ್ದೀನಿ. ಹೃದಯದಲ್ಲಿ ಹೃದಯ ಕಮಲವಾಸಿಯು ನೀನು. ಆದ್ದರಿಂದ ಒಂದು ಸಂಕಷ್ಟದಲ್ಲಿ ಇದ್ದೇವೆ. ಯುದ್ಧ ಸಂಗ್ರಾಮದಲ್ಲಿ ನಡೆದಂತಹ ಘನಘೋರ ಯುದ್ಧದಲ್ಲಿ
ಕುರುಕ್ಷೇತ್ರವನ್ನು ಬಿಟ್ಟು ತೊಲಗಿದಂತಹ ಕೌರವ, ಕುರುಕುಲ ತಿಲಕನಾದಂತಹ ಕೌರವೇಂದ್ರ ಯಾವುದೋ ಒಂದು ಸರೋವರದಲ್ಲಿ ಅಡಗಿ ಕೂತಿದ್ದಾನೆ ಎನ್ನುವಂತಹ ಭಟರು ಹೇಳಿದಂತಹ ಮಾತು. ಧರ್ಮಜ, ಮಧ್ಯಾಹ್ನದವರೆಗೆ ಯುದ್ಧ ಮಾಡುವುದನ್ನು ನೋಡಿದ್ದೇವೆ. ಹೌದು. ಆಮೇಲೆ ಅಡೆದು ಹೋದ ಇಲ್ಲಿ ಹೋದ ಎನ್ನುವುದಾಗಿ ಇಷ್ಟರವರೆಗೆ ಗೊತ್ತಾಗಲಿಲ್ಲ. ಈಗ ಎಲ್ಲಿಯಾದ್ರೂ ಸಿಕ್ಕಿದರೆ ವೈಶಂಪಾಯನ ಸರೋವರದಲ್ಲಿ ಅವನ ಗುರುಗಳು ಇತ್ತಂತಹ ಜಲವಿದ್ಯೆಯನ್ನು, ಜಲಸಂಧಾನ ವಿದ್ಯೆ, ಹೌದಾ, ಜಲಸಂಬರ ವಿದ್ಯೆಯನ್ನು ಸಾಧನೆ ಮಾಡಿದ, ಸಿದ್ಧಿ ಮಾಡಿದ ವೈಶಂಪಾಯನ ಸರೋವರದಲ್ಲಿ ಅಡಗಿ ಕೂತಿದ್ದಾನೆ ಎನ್ನುವಂತ ವರ್ತಮಾನವನ್ನು ನಮ್ಮ ಭಟರು ತಿಳಿಸಿದ್ದಾರೆ ನನ್ನ ತಮ್ಮನಿಗೆ. ಭೀಮನ ಹೌದು. ಭಟ ಬೇಷಾರ. ಈಗ ನಮಗೆ ಸಂದೇಹ ಸೃಷ್ಟಿಯಾದದ್ದು ಇವತ್ತಿನಲ್ಲಿ ಅಂದ್ರೆ, ಜಲಸ್ತಂಭನ ವಿದ್ಯೆಯನ್ನು ಅರಿತಂತಹ ಕೌರವೇಂದ್ರ ಅಡಗಿ ಕೂತಿದ್ದಾನೆ, ಅದು ಮುಖ್ಯವಲ್ಲ. ಯುದ್ಧ ನೀತಿಯೋ, ಸಂಗ್ರಾಮದ ನೀತಿಯೋ, ನೀತಿಯ ನೀತಿಯೋ ಮುಂದೆ ನಡೆಯುವುದಕ್ಕೆ. ಧರ್ಮಜ, ಹೌದು. ಇನ್ನೊಂದು ವಿಷಯ ಗೊತ್ತುಂಟ? ಏನು? ಜಲಸ್ತಂಭನ ವಿದ್ಯೆಯನ್ನು ನಾವು ಪೂರ್ತಿಗೊಳಿಸಿದರೆ ಕೌರವರನ್ನು ಸೋಲಿಸುತ್ತೆ ಮತ್ತೆ ಯಾರಿಲ್ಲ. ಹೌದು. ಅಂತಹ ವಿದ್ಯೆ ಅಡಿಮಾರಿ ಅಷ್ಟಸಿದ್ಧಿಗಳಲ್ಲೊಂದು ಜಲಸ್ತಂಭನ ಸಿದ್ಧಿಯು ಅದೊಂದು. ಆದ್ದರಿಂದ ಯುದ್ಧದ ರಣರಂಗದಿಂದ, ರಥದಿಂದ ಕೆಳದು ಶಸ್ತ್ರಾಸ್ತ್ರವನ್ನು ತ್ಯಜಿಸಿದವನ ಮೇಲೆ ಯುದ್ಧ ಮಾಡಬಹುದು, ಅದೊಂದು ನೀತಿ. ಹೌದು. ಉತ್ತವನ್ನು ಏರಿ ಕುಳಿತವನಿಗೆ ಅದೊಂದು ಯುದ್ಧ ನೀತಿ ಸರಿಯೋ? ಹುಲ್ಲು ಕಟ್ಟಿ ಕಚ್ಚಿದವನಿಗೆ ಯುದ್ಧ ನೀತಿ ಮಾಡುವುದು ಸರಿಯೋ ಎನ್ನುವಂತ ನೀತಿ ಸಂಗ್ರಾಮ ನನ್ನಲ್ಲಿ ಜಿಜ್ಞಾಸೆ ಮುಂದಾಗಿದೆ. ಧರ್ಮ ಜಿಜ್ಞಾಸೆ. ಶಿಕ್ಷಾರ್ಥ ಅಪರಾಧಿಯಾದಂತ ಕೌರವನಿಗೆ ದಯೆ ಹುಟ್ಟಿ ಬರುತ್ತದೆ ಅಂತ ಹೇಳಿದ್ರೆ ಧರ್ಮರಾಜ ನೀನು ಹೌದಯ್ಯ. ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ ನಾನು. ನನ್ನ ಮಾವನಾದ ಕಂಸ ಅಲ್ಲಿಂದಲೇ ಪ್ರಾರಂಭ ಮಾಡ್ತೇನೆ, ಆದಷ್ಟು ಬೇಗ ಮುಗಿಸ್ತೇನೆ. ಯಾಕಂದ್ರೆ ನನ್ನ ಸಂಜೆ ತೆರೆ ಮನೆಯಲ್ಲಿಟ್ಟಂತಹ ಕಂಸನನ್ನು, ಅಪರಾಧಿಯನ್ನು ನಾನು ಕೊಂದು ಕೆಳಹಿದೆ. ಅಪರಾಧಿ ಹೌದು, ನನ್ನ ಮಾವನನ್ನು, ಸ್ವಂತ ಮಾವನನ್ನು ಕೊಂದವ ನಾನು ಕೃಷ್ಣ. ಧರ್ಮರಾಯ, ಇವ ಇನ್ನು ಬದುಕಿ ಉಳಿಯಬಾರದು. 18ನೇ ದಿವಸ ಮಧ್ಯಾಹ್ನ ಕಳೆದಿದೆ. ಇನ್ನೇನು ಸೂರ್ಯ ಅಸ್ತಮಾನಕ್ಕೆ ಹೋಗ್ತಾ ಇದ್ದಾನೆ ಒಳಗಡೆಗೆ. ಅದಕ್ಕಿಂತ ಮುಂಚೆ ಅವನನ್ನು ಆ ಸರೋವರ ಎಬ್ಬಿಸಿ ಅವನನ್ನು ಕೊಂದು ಕಳೆಯಬೇಕು. ಸರೋವರಕ್ಕೆ ಹೋಗೋದಲ್ಲ, ತಡ ಮಾಡುವುದು ಸರಿಯಲ್ಲ. ಮುಂದೆ ಹೋಗುವ ಹೋಗುವ. ಇವನನ್ನು ಎಬ್ಬಿಸಬೇಕು. ನೀರಲ್ಲಿ ಮುಳುಗಿದ್ದಾನೆ ಹೌದು ಅಂತ ಗೊತ್ತಾಯ್ತು. ಜಿಜ್ಞಾಸೆ ನೀಗೊಮ್ಮೆ ಬಂದಾಯ್ತು. ಎದ್ದು ಹೋಗಿದ್ದಾನೆ ಅಂತೇಳಿ ನಾನೇ ಹೇಳಿದ್ದು. ಹೋಗಿಲ್ಲ, ಅವನನ್ನು ಎಬ್ಬಿಸಬೇಕು. ನೀನೇ ಒಂದೆರಡು ಮಾತು ಹೇಳಿ ಎಬ್ಬಿಸು ನೋಡೋಣ. ಈಗ ಪಂಚಪಾಂಡವರಲ್ಲಿ ಅವರನ್ನು ಕರೆಯಲಿಕ್ಕೆ ಯಾರಾದ್ರೂ ಒಂದು ಸಮರ್ಥನೆ ಇರಬೇಕಾಗ್ತದೆ. ಆದ್ರಿಂದ ನಾನು ಕರೆತರೆ ಬರ್ಬೋದು. ಅಗ್ರಜನಾದ ನೀನೇ ಆರಂಭಿಸುವುದು. ಆರಂಭಿಸಿ ಒಳ್ಳೆಯದು. ಮಿತ್ರಾದಿ
ಭಗವಾನ್ ಕೃಷ್ಣನ ಅಪ್ಪನೆಯನ್ನು ತೆಗೆದುಕೊಂಡು ಒಮ್ಮೆ ಕೌರವನನ್ನು ಕುರುಕುಲ ತಿಲಕರಾದಂತಹ ಕೌರವನನ್ನು ಮುಂದೆ ಎದ್ದು ಕರೆಯುತ್ತೇನೆ ಅಂತ. ಕೌರವ ಬಹುಶಃ ಕುರುಕ್ಷೇತ್ರ ಎನ್ನುವಂತಹ ಒಂದು ಸಾಮ್ರಾಜ್ಯವನ್ನು ಕಟ್ಟಬೇಕಾದ್ರೆ ಅದರಿಂದ ಈ ಹಿಂದೆ ಎಷ್ಟೋ ತಲೆಮಾರುಗಳು ಕಳೆದು ಹೋಗಿದೆ. ಅಂಬೆ ಅಂಬಾಳಿಕೆ ಅದರಿಂದ ನೋಡುತ್ತಿದ್ದ ಭೀಷ್ಮಾಚಾರ್ಯರೇ ಸ್ಥಾಪಿಸಿದಂಥ ಈ ಸಾಮ್ರಾಜ್ಯವನ್ನು ಕಡೆಗೆ ಈ ಸಾಮ್ರಾಜ್ಯವನ್ನು ಉಳಿಸುವುದು ಯಾರು ಎನ್ನುವಂಥ ಜಿಜ್ಞಾಸೆಯಲ್ಲಿ ಇರುವಾಗ ಆ ಕುರುಕುಲದ ತಿಲಕವಾಗಿ ಹುಟ್ಟಿದಂತಹ ಕೌರವೇಂದ್ರ 101 ಮಕ್ಕಳು ಹುಟ್ಟಿದ್ದಾರೆ. ಅದರಿಂದ ಎಲ್ಲರೂ ಅರಿದು ಹೋದರೆ ಮತ್ತೆ ಉಳಿದಂತಹ ಆ ಕುರುಕ್ಷೇತ್ರ ಎನ್ನುವಂಥ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂತಹ ಆ ಕುರುಕ್ಷೇತ್ರಕ್ಕೆ ಒಂದು ತಿಲಕಪ್ರಾಯವಾಗಿ ರೂಪಿಸಿದಂತಹ ಅದರಲ್ಲೂ ಅದರ ತಿಲಕ ನೀನು, ಕುರುಕುಲ ತಿಲಕ ನೀನು. ಆದ್ದರಿಂದ ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿದ್ದೀಯ. ಮಿತ್ರ ನೀನು, ಕಲತ್ರ ನೀನು, ಬಂಧು ಬಾಂಧವರ ಮಿತ್ರ ನೀನು. ಆದ್ದರಿಂದ ತಡ ಮಾಡುವುದು ಸರಿಯಲ್ಲ. ವೈಶಂಪಾಯನ ಸರೋವರದಿಂದ ನಿನ್ನನ್ನು ಧಾರಗೋಸ್ಕರ, ನಿನ್ನನ್ನು ನೋಡುವುದಕ್ಕೋಸ್ಕರ, ನಿನ್ನಲ್ಲಿ ಮಾತನಾಡುವುದಕ್ಕೋಸ್ಕರ ಪಂಚ ಪಾಂಡವರು ಸಮೇಶವಾಗಿ ಸ್ವಯಂ ಕೃಷ್ಣ ಭಗವಾನನೇ ನಿಮ್ಮ ಕಣ್ಣ ಮುಂದೆ ನಿಂತಿದ್ದೇವೆ. ಆದ್ದರಿಂದ ತಡವಾಡುವುದು ಸರಿಯಲ್ಲ. ಏಳು, ಎದ್ದೇಳು. ವೈಶಂಪಾಯನ ಸರೋವರದಿಂದ ಮೇಲೆ ಮೇಲೆ ನೀನು ಹೇಳಿದಂತ ಆ ಮಾತಿಗೆ ಅವರಿಗೆ ಬರಲಿಲ್ಲ. ಆತನು ಇದಕ್ಕೆ ಬೇರೆ ಹೋಯಿತು. ನಮ್ಮವರಿಂದ ನಕುಲಸಾಮಿಯನ್ನು ಮಾತಾಡಿ ಹೋದ್ರು. ಯಾರ ಮಾತಿಗೂ ಎದ್ದು ಬರಲಿಲ್ಲ. ನಾನೊಂದು ಕರೆಯಿಲ್ಲ. ನಾನು ಎಲ್ಲವೋ ಬಂಡರ ಭಾವನೆ. ಧರ್ಮದ ಮಾತುಗಳಿಂದ ಯುಧಿಷ್ಠಿರ ಎಚ್ಚರಿಸಿದ. ಆದರೂ ಪ್ರತಿಕ್ರಿಯೆ ಇಲ್ಲ. ಆ ಬಳಿಕ ಕೃಷ್ಣ ಪರಮಾತ್ಮನ ಮಾತಿಗೂ ಪ್ರತಿಕ್ರಿಯೆ ಇಲ್ಲ. ಆ ಸಂದರ್ಭದಲ್ಲಿ ಅಗ್ರಜ ಮತ್ತು ವಾಸುದೇವ ಇಬ್ಬರೂ ಸೇರಿ ನನಗೊಂದು ಅಪ್ಪಣೆಯನ್ನು ಕೊಟ್ಟವರಿದ್ದಾರೆ. ಹಾಗಾಗಿ ಹಣ ಮಾಡುವುದಲ್ಲ, ಅವರನ್ನು ಜಪಿಸಬೇಕು.
ಸಂಪನ್ನ ವಿದ್ಯೆಯನ್ನು ನೀನು ಮಾತ್ರ ಕಲಿತಂತ ನಮಗೆಲ್ಲ ಅದರ ಬಗ್ಗೆ ತಿಳಿದಿಲ್ಲ ಎಂಬುದಾಗಿ ಅರ್ಥೈಸಿಕೊಂಡಿದ್ದೀಯ. ಅದರಲ್ಲಿಯೂ ಛೇದಿನ ಜನ್ಮಕ್ಕೆ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಕಾಲದಲ್ಲಿ ಅಡಗಿಲ್ಲ ಎನ್ನುವಂತೆ ಭಾಸವಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಿಮ್ಮುಖವಾಗಿ ಚಲಿಸಿ ಜಲದಲ್ಲಿ ಕುಳಿತು ಅಡಗಿ ಕುಳಿತಿದ್ದಾದ್ರೆ ನಿನ್ನ ಯುದ್ಧಾಸಕ್ತಿ ಎಷ್ಟು, ನಿನ್ನ ಪರಾಕ್ರಮ ಎಷ್ಟು ಎಂಬುದನ್ನು ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯತೆ ಇದೆ. ಎಲ್ಲ ಕುಂದಿ ಜಲದಿಂದ ಮೇಲೆದ್ದು ಬಾ, ಜೂತ ಆಡುವ ಬಾ. ನಿನಗೆ ಬಹಳ ಸಂತೋಷದ ಜೂತವಲ್ಲೇ, ಆ ಜೂತದಿಂದಲೇ ನಮ್ಮನ್ನು ವನವಾಸಕ್ಕೆ ಅಂಟಿದ್ದು. ಇದೋ ಇದು ಯಾರಿದ್ದಾರೆ ನಿನ್ನವರು ಕರೆದುಕೊಂಡು ಬಾ, ಸಂತೋಷದಿಂದ ಜೂತವನ್ನು ಆಡುವ ಮೇಲೆ ಬಾ. ಇವರು ಬರುವುದಿಲ್ಲ. ಆ ದ್ರೌಪದಿ ಇದ್ದಾಳೆ, ಅಂದು ತುಂಬಿದ ಸಭೆಯಲ್ಲಿ ತೊಡೆಯನ್ನು ಏರು ಎಂಬುದಾಗಿ ಹೇಳಿದ್ದೀಯಲ್ಲ, ಪಾತ್ರೆಯಲ್ಲಿ ಕುಳಿತುಕೊಂಡು ಶುಭ ಅವರವ ಕುನ್ನಿ ಬಾ ಬಾ ಮಮ ಪ್ರಾಣಾಯಿ ಪಾಂಡವ ಎನ್ನುವಂತಹ ಪಂಚಪಾಂಡವರಲ್ಲಿ ಯಾರಲ್ಲಿ ಕಾದುವುದು, ಯಾರಲ್ಲಿ ಯುದ್ಧ ಮಾಡುವುದು ಎನ್ನುವಂತ ರೀತಿಯಲ್ಲಿ ಸಂಗ್ರಾಮಕ್ಕೆ ಮುಂದೆ ಮುಂದೆ ಬರ್ತಾ ಇದ್ದೀವಿ. ಈ ಐವರು ಪಂಚಪಾಂಡವರು ಓರ್ವನಾದಂತಹ ಕೌರವನು ನೀನು ಯುದ್ಧ ರೀತಿ ಮಾಡುವುದು ಸರಿಯಲ್ಲ. ಯಾಕೆಂದ್ರೆ ನೀನು ಒಬ್ಬನು ಗೆಲ್ಲುವುದು. ಕುರುಕ್ಷೇತ್ರದ ಯುದ್ಧ ರಂಗದಲ್ಲಿ ಎಲ್ಲರೂ ಹತರಾಗಿದ್ದಾರೆ, ಒಬ್ಬನು ನೀನು ಹಿಡಿದುಕೊಂಡಿದ್ದೀಯ. ಹೌದಪ್ಪ, ಬೆರಳೆಣಿಕೆಯಲ್ಲಿ ಇದ್ರೂ ಕೂಡ ಸಂಖ್ಯೆ ಮುಖ್ಯವಲ್ಲ. ಈ ಯುದ್ಧ ನೀತಿಯನ್ನು ನೋಡುವುದು ಅದು ಮುಖ್ಯ ಇರುವುದು, ಮುಖ್ಯ ಖಂಡಿತ. ಆದ್ರಿಂದ ಐವರು ಪಂಚ ಪಾಂಡವರಲ್ಲಿ ನೀನು ಒಬ್ಬರು ಕಾದುವುದು ಮುಖ್ಯವಲ್ಲ. ಯಾಕೆ ಹೇಳಿದೆ ಗೊತ್ತಾ? ಯಾಕೆ? ಐವರು ಪಂಚ ಪಾಂಡವರಲ್ಲಿ
ಒಬ್ಬ ಕುರುಕುಲೋತ್ತಮ ತುಂಗನಾದಂತಹ ಕೌರವನಾದಂತಹ ಧರ್ಮರಾಯನು ಇರುವಾಗ ಸ್ವಯಂ ಕೃಷ್ಣನು ಇರುವಾಗ ಯುದ್ಧ ನೀತಿಯನ್ನು ಮುರಿದಿದ್ದಾರೆ ಎನ್ನುವಂಥದ್ದು ಮುಂದೊಂದು ರೀತಿಯಲ್ಲಿ ಭಾರತದ ಕಥೆಯನ್ನು ಬದಲಾಗುತ್ತದೆ ಮುಂದೆ ರೀತಿಯಲ್ಲಿ. ಆದ್ದರಿಂದ ಆ ಧರ್ಮ ಸೂಕ್ಷ್ಮವನ್ನು ಅರಿತವನು ನಾನು ಆಗಿದ್ದರಿಂದ ಈ ಐವರಲ್ಲಿ ಒಬ್ಬನಲ್ಲಿ ನಿನಗೆ ಕಾದಲಿಕ್ಕೆ ಒಬ್ಬನಲ್ಲಿ ನಿನಗೆ ಯುದ್ಧ ಮಾಡಲಿಕ್ಕೆ ಒಂದು ಅಧಿಕಾರ ಉಂಟು. ಆದ್ದರಿಂದ ಐವರಲ್ಲಿ ನೀನೇ ಆರಿಸಿ. ಧರ್ಮದ ನೀನು ಧರ್ಮಜನಲ್ಲ. ಹೌದು. ಯುದ್ಧ ಮಾಡುವ ಕೈಗಳಲ್ಲಿ ಒಬ್ಬನನ್ನು ಆಯ್ಕೆ ಮಾಡುವುದು ಹೇಳುವುದಲ್ಲ. ಹೌದು. ಐವರು ಯುದ್ಧ ಮಾಡುದು. ಯುದ್ಧ ನೀವೇ ಮಾಡ್ತೀಯಾ ಮಾಡ್ತೀಯಾ ಕೇವಲ ಭಾಷಣ ಮಾಡಲಿಕ್ಕೆ ಆಗುತ್ತೆ. ನಿನ್ನಿಂದ ಏನು ಮಾಡ್ಲಿಕ್ಕೆ ಆಗ್ತದೆ? ಹೇಳ್ತೀವಿ, ಕಣ್ಣೀರನ್ನಾದರೂ ಅಲಿಸಿ ಕುಡಿಯಬೇಕು. ನಿನ್ನಿಂದ ಆಗ್ಲಿಕ್ಕಿಲ್ಲ, ನಿನ್ನಿಂದ ಆಗ್ಲಿಕ್ಕಿಲ್ಲ. ಕುರುಕ್ಷೇತ್ರದಲ್ಲಿ ನೀನು ಮಾಡಿರುವಂತಹ ಒಂದು ಯುದ್ಧವನ್ನು ತೋರಿಸಿಕೊಡಂತೆ. ಏನು 100 ಕಲ್ಲು ಬಿಸಾಡಿದಾಗ ಒಂದು ಹಣ್ಣು ಬಿದ್ದ ಹಾಗೆ ಶಲ್ಯಮಾವನನ್ನು ಕೆಡವಿ ಮತ್ತೆ ಅಲ್ಲಿಂದ ಪೌರುಷ. ಏನು ಯುದ್ಧ ರಂಗದಲ್ಲೂ ಭಾಷಣ ಮಾಡಲಿಕ್ಕೆ ಬರ್ತದೆ, ಕಥೆ ಹೇಳಲಿಕ್ಕೆ ಬರ್ತದೆ. ನಿನ್ನಯ ಬಲು ಏನು? ನಿನ್ನದೇ ಬಲು ಇಲ್ಲ. ಆದರೂ ನಿನ್ನ ಮೇಲೆ ಸ್ವಲ್ಪ ಗೌರವಿದೆ. ಅದಕ್ಕೆ ಹೇಳಿದ್ದು ನಾನು ಅವತ್ತು, ಧರ್ಮಜ ಕೆಟ್ಟನೆಂದರೆ ಶ್ರೇಷ್ಠರಿ ಕೊರಬೇಕು ಹೇಳಿದ್ದೇನೆ. ಯಾಕೆ? ಸ್ವಲ್ಪ ಒಳ್ಳೆ ಕೆಲಸ ಮಾಡ್ತೀನಿ, ಒಳ್ಳೆ ಕೆಲಸ ಮಾಡಿ, ಸ್ವಲ್ಪ ಜಾಗ್ರತೆ ಮಾಡು. ನಿನ್ನ ಮಟ್ಟಿಗೆ ಇದ್ದಾರಲ್ಲ, ಏನು ಮನ ಪ್ರಾಣ ಈ ಪಾಂಡವ, ಮನ ಪ್ರಾಣ ಈ ಪಾಂಡವ ಅಂತ ಹೇಳ್ತಾರಲ್ಲ, ಜಾಗ್ರತೆ ಮಾಡಬೇಕು. ನಿನ್ನ ಪಕ್ಷದಲ್ಲಿ ಇದ್ದೇನೆ ಅಂತ ಹೇಳಿ ಒಮ್ಮೊಮ್ಮೆ ಕೈ ಕೊಡ್ತಾರೆ, ಒಮ್ಮೊಮ್ಮೆ ಕೈ ಕೊಡ್ತಾರೆ. ನೋಡಿದ್ದೆಲ್ಲ
ನಾಳಿನ ದಿವಸ ನೀನು ಮುಖ್ಯಮಂತ್ರಿ ಆದರೆ ಉಪಗಳನ್ನು ತುಂಬ ಕೊಡ್ಬೇಕಾಗಿತ್ತು. ಯಾಕೆ ಮಾಡಿ ನೀವೊಂದು ವೇಳೆ ಮುಖ್ಯಮಂತ್ರಿ ಆದ್ರೆ ಉಪ ತುಂಬ ಕೊಡ್ಬೇಕು, ಸಮಾಧಾನ ಮಾಡಲಿಕ್ಕೆ ಕಷ್ಟ. ನಿನ್ನಯ ಬಂದು ಏನು, ನಿನ್ನಯ ಬಂದು ಏನು? ಅರ್ಜುನ, ಮಧ್ಯಮ ಪಾಂಡವ, ಗಾಂಡೀವಿ, ಕಿರೀಟಿ, ಸಣ್ಣವನ ಅರ್ಜುನ ಏನಿದೆ ಕೇವಲ ನಿಲ್ಗಾಲಿಕೆ ಅನ್ನೊಂದು ಬಿಟ್ರೆ ಬೇರೆ ಎಂತುಂಟವ, ಬೇರೆ ಯಾವುದಿಲ್ಲ. ಮುಷ್ಟಿ ಇದ್ದವು, ಮಲ ಇದ್ದವು, ಕಣ್ಣಿಗೆ ಕಣ್ಣ, ವೇಷ ಕೇಶ, ಮುಷ್ಟಿಯ ಮುಷ್ಟ ಮುಷ್ಟಿ ಅವನಲ್ಲಿ ಇಲ್ಲ, ಕೇವಲ ನಿಲ್ಗಾಲಿಕೆ ಮಾತ್ರ. ಅದು ಕೂಡ ದ್ರೋಣಾಚಾರ್ಯರು ಹೇಳಿದ್ದು ಮಾತ್ರ. ಹೇಗೆ ಅರ್ಜುನ ನೋಡಿದಾರ ಬೆಳೆಸಿದ್ದವನು ಅವನಿಗೆ ಕೊಟ್ಟದ್ದು ಸ್ವಲ್ಪ ಹೆಚ್ಚಿಗೆ ಕೊಟ್ಟು ಎಷ್ಟು ಕೂಡ ಖರ್ಚು ಮಾಡ್ತಾರೆ. ಏನಿದೆ ಆದ್ರೂ ಅವನನ್ನು ಮೆಚ್ಚಿದ್ದೇನೆ. ಹೇಗೆ ಇವನಲ್ಲಿ ಒಂದು ಇದ್ದಾನಲ್ಲ ಈ ಕಲಿಯುಗದ, ಇವನಲ್ಲಿ ಬಂದಾಗ ಮಾತು ಹೇಳಿದ್ರು, ಅಣ್ಣನ ಮತವದು ಎನ್ನಯ ಮತವು, ಅಣ್ಣನ ಮತವು ಅಣ್ಣನ ಮತವದು ಎನ್ನಯ ಮತವು. ಅದರಿಂದ ಬಿಟ್ಟು ಕೊಟ್ಟಿದ್ದಾನೆ. ಹೇಗೆ ಅಣ್ಣ ಮಾಡ್ತಾನೆ, ಅಣ್ಣ ಒಪ್ಪಿದ್ದಾನೆ ಅಂತ ಅರ್ಥ. ಅಲ್ಲಿ ಕೃಷ್ಣನ ಎತ್ತದಲ್ಲಿ ನನ್ನನ್ನು ಅಣ್ಣ ಅಂತ ಅವು ಒಪ್ಪಿದ್ದಾನೆ. ಆದ್ರಿಂದ ಧರ್ಮ ನನಗೆ ಅರ್ಜುನ ಸಣ್ಣವ. ಇನ್ನು ಆ ಯಮಳ ಚಿನ್ನ ಮಕ್ಕಳು ಸರಿಯಾಗಿ ಜೀವಿತ ರಕ್ತ ಆ ಚಿನ್ನರು ಯಮಳರು ನನಗೆ ಆಶ್ಚರ್ಯ ಆಗುವುದಿಲ್ಲ. ಅವಳೊಬ್ಬಳು ಇದ್ದಾಳಲ್ಲ, ಐವರಿಗೆ ವರ್ಷಕ್ಕೊಂದು ಆವರ್ತಿ ಅಂತ ಹಂಚಿದ್ದಾರಂತ. ನಿನ್ನೊಂದಿಗೆ ಸೇರಿದಂತ ದ್ರೌಪದಿ, ಆ ಭೀಮನೊಂದಿಗೆ ಸಾಂಗತ್ಯವನ್ನು ವಹಿಸಿದಂತ ದ್ರೌಪದಿ, ಮತ್ತೆ ಆ ಅರ್ಜುನೊಂದಿಗೆ ಸಾಂಗತ್ಯ ವಹಿಸಿದಂತ ಆ ದ್ರೌಪದಿ ಚಿಕ್ಕ ಮಕ್ಕಳೊಂದಿಗೆ ಹೇಗೆ ವರ್ಷ ಸಲ್ಲಿಸಿದ ಅರ್ಥ ಹೇಗೆ ಒಂದು ದಾಂಪತ್ಯವನ್ನು ಪೂರೈಸಿ ಚಿನ್ನರು ಯಮಳರು. ಅದು ಕೂಡ ಒಂದು ಸಂಗತಿ ಗೊತ್ತಿಸ್ತಾರೆ. ಒಬ್ಬರಿಂದ ಅವರಿಗೆ ಏನು ಮಾಡಲಿಕ್ಕೆ ಆಗುದಿಲ್ಲ. ಅವರು ಇರುವರು ಏಕರತರಾದರೆ ಮಾತ್ರ ಅವರಿಗೆ ಏನಾದರೂ ಸಾಧಿಸುವುದಕ್ಕೆ ಸಾಧ್ಯ. ಬೇಸುಗೆ ಹತ್ತದು ಸಂಧಿಯ ಬೇಸುಗೆ ಹತ್ತದು ಮೊದಲೇ ಹೇಳಿದ್ದಾರೆ ಇವರ ಹೇಳಿಲ್ವ? ಹೇಳಿದ್ದಾರೆ. ಆದ್ರಿಂದ ಒಬ್ಬರಿಂದ ಏನಾಗುವುದಿಲ್ಲ. ಚಿನ್ನರು ಯಮಳರು. ಹಾಗಾದ್ರೆ ಯಾರನ್ನು ಬೆಳೆಸಿಕೊಳ್ಳಬೇಕು? ಆಗಬೇಕಲ್ಲ, ಅವನಿಗೆ ಅವಕಾಶ ಕೊಡಬೇಕು. ಆದ್ದರಿಂದ
ಗುರುಗಳೇ ಅಡ್ಡ ಬಿದ್ದಿದ್ದೇನೆ. ಏನು ಮಾಡುತ್ತಿದ್ದೀರಿ? ನೋಡಿ ನೋಡಿ ಎಲ್ಲ ನೋಡಿ ನನ್ನ ರಂಗ ನೋಡಿ ಎಲ್ಲ ಬಿದ್ದಿದ್ದಾರೆ, ಯಾರು ಇಲ್ಲ. ನನ್ನನ್ನು ತೀರ್ಥಯಾತ್ರೆ ಕಳಿಸಿ ಇಲ್ಲಿ ನೀವು ಏನು ಮಾಡ್ತಿದ್ದೀರಿ? ತೀರ್ಥಯಾತ್ರೆ ಹೋಗೋದು ನೀನು ಮಾಡಿ ಉಂಟು, ನೀನು ಮಾಡಿ ಉಂಟು. ನಿಮ್ಮ ಬಹಳ ಪ್ರೀತಿಯ ಶಿಷ್ಯ ನಾನು. ಇನ್ನೊಬ್ಬ ಶಿಷ್ಯ ಗೊತ್ತುಂಟಲ್ಲ, ಎದುರು ನಿಂತಿದ್ದಾನೆ. ಯಾರು ಎದುರು ನಿಂತಿದ್ದಾನಲ್ಲ, ಕೆಂಪು ಕಣ್ಣು ಮಾಡಿಕೊಂಡು. ನನ್ನ ಶಿಷ್ಯ ಯಾರಿಲ್ಲ, ನನ್ನ ಶಿಷ್ಯ ಒಬ್ಬನೇ. ನಾನು ಗೌರವ ಪಕ್ಷ ಮಾಡ್ತೇನೆ. ಹೌದು ಅಣ್ಣ, ಪಕ್ಷ ಮಾಡಲು ಇನ್ನಿವರೆಗೂ ನಮಗೆ ನೋಡೆ ಮುರಿದವರೇನೋ, ಇನ್ನಿವರೆಗೂ ನಮಗೇನೋ ನೋಡೆ ಮುರಿದವರೇನೋ ಅಣ್ಣ. ಯುದ್ಧ ಪ್ರಾರಂಭವಾದದ್ದು ಸುಯೋಧನದಿಂದಲೇ ಗೊತ್ತಿರಬಹುದು ನಿಮಗೆ. ಯುದ್ಧದ ಮೊದಲ ದಿನ ಯುದ್ಧಕ್ಕಾಗಿ ಬಂದಂತಹ ನೀವುಗಳು ಕಾರಣಾಂತರ ತೀರ್ಥಸ್ಥಾನ ಮಾಡಲಿಕ್ಕೆ ತೀರ್ಥಕ್ಷೇತ್ರಕ್ಕೆ ಹೋದಂತಹವರು. ಇವತ್ತಿಗೆ 18 ದಿವಸ ಆಯಿತು. 17 ದಿವಸ ಕಳೆದು ಹೋಯಿತು. 18ನೇ ದಿನದಲ್ಲಿ 17 ಅಕ್ಷೋಹಿಣಿ ಸೈನ್ಯ ಅವರನ್ನು ಅಳಿದು ಹೋಯಿತು. 7 ಅಕ್ಷೋಹಿಣಿ ಸೈನ್ಯ ಪಾಂಡವರು ಸ್ವರ್ಗದಲ್ಲಿ ಉಳಿದರೆ ಎಲ್ಲವೂ ಕಳೆದು ಹೋದದ್ದಿಲ್ಲ, ಬೇರೆ ಕೈಯಿದ್ದಾರೆ. ನನ್ನ ಎದುರಲ್ಲಿ ಗೋವನ್ನು ನಿಲ್ಲಿಸಿ ಗೋವನ್ನು ಮುಟ್ಟುವಾಗ ಸಾಯುವಂತೆ ಮಾಡಿ ನೀನು ನೆಪ ಮಾತ್ರ ಮಾಡಿ ನನ್ನನ್ನು ತೀರ್ಥಯಾತ್ರೆಗೆ ಕಳಿಸಿದ್ದೀಯ. ಹಾಗಲ್ಲ, ನಾನು ಹೋಗುವಾಗ ನಿನ್ನಲ್ಲಿ ಕೇಳಿದೆ, ನಾನು ಬೇಗ ಹೋಗಿ ಬರಬೇಕು, ನಿನ್ನ ವಾಹನವನ್ನು ಕೊಡು ಅಂತ. ನೀನು ಕೊಟ್ಟಿದ್ದೀಯಲ್ಲ, ನನ್ನನ್ನು ಕೊಟ್ಟಿದ್ದೇನೆ. ನೀನು ನನ್ನ ವಾಹನ ಹೇಗೆ ಕೊಡಲಿ? ನನ್ನ ಕೊಡ್ಲಿಕ್ಕೆ ಬರ್ತದ? ಅದು ನನ್ನದೇ ಅಲ್ಲ, ಬೇರೆ ಉಂಟೇನು? ನನ್ನದೇ ವಾಹನ ಕೊಟ್ಟಿದ್ದು ನಾನು ಇಷ್ಟೊಂದು ಹೋಗಿ ಬರ್ತಿದ್ದೆ, ಇಲ್ಲಿ ಇಷ್ಟೆಲ್ಲ ನನಗೆ ಬಿಟ್ಟೇನು. ಅಣ್ಣ, ನಿನ್ನ ವಾಹನ ನಾನು ಕೇಳಲಿಕ್ಕಿಲ್ಲ, ನನ್ನ ವಾಹನವನ್ನು ನೀನು ಕೇಳಲಿಕ್ಕಿಲ್ಲ. ನಿನ್ನ ವಾಹನವು ನಿನಗೆ, ನನ್ನದು ನನಗೆ. ಅದನ್ನು ನಾನು ಕೊಡಲಿಲ್ಲ ಅಂತ ನಿಮಗೆ ಘೋಷಿಸಬಾರದು. ಯಾಕಂದ್ರೆ ಧರ್ಮಯುದ್ಧವು ನಡೆದು ಹೋಯ್ತು ಕ್ಷೇತ್ರದಲ್ಲಿ. ಇಲ್ಲಿ ಅವರ ಒಬ್ಬನೇ ಉಳಿದಿದ್ದಾರೆ. ಯಾಕೆ? ಅಲ್ಲಿ ಭೀಮಸೇನ ಒಬ್ಬನೇ ಯಾಕೆ ಸಾಗಿಲ್ಲ? ಇವನು ಒಬ್ಬನೇ ಉಳಿದಿದ್ದಾರೆ. ಅಣ್ಣ, ಅದಕ್ಕೆ ಇವತ್ತು ನಡೆಯುವಂತ ಯುದ್ಧ ನಿರ್ಣಯವಾಗಿದೆ. ಈಗ ನಾನೇ ಇಲ್ಲಿಗೆ ಬಂದಿದ್ದೇನೆ. ನಿನ್ನ ಎದುರಲ್ಲಿ ಧರ್ಮ ನೀವು ಗುರುಗಳಾಗಿ ನಾನಿದ್ದೇನೆ. ಅಣ್ಣ, ನನ್ನ ಅಧ್ಯಕ್ಷತೆಯಲ್ಲಿ ಈ ದಿವಸ ನಿನ್ನ ನಡೆಯಬೇಕು. ನಿನ್ನ ಅಧ್ಯಕ್ಷತೆಯಲ್ಲಿ ನಡೆಯಲಿ ಧರ್ಮಯುದ್ಧ. ಗದಾಯುದ್ಧ ನಾನೇ ಇರ್ತೇನೆ. ಇವತ್ತು ನಡೆಯುವಂತ ಗದಾಯುದ್ಧದಲ್ಲಿ ಕುತ್ತಿಗೆಯಿಂದ ಮೇಲೆ ಗಂಟಲಿಂದ ಕೆಳಗೆ ಬಳೆಯಬಾರದು. ಗುರುಗಳೇ, ಸ್ವಲ್ಪ ನೋಡಿ, ನಮ್ಮ ಇಷ್ಟು ಮಂದಿ ಮಲಗಲಿಕ್ಕೆ ಇವನೇ ಕಾರಣ. ಸ್ವಲ್ಪ ಜಾಗ್ರತೆ ಮಾಡಿ. ಯಾಕಂತ ಹೇಳಿದ್ರೆ ಅವ ಸ್ವಲ್ಪ ಕಣ್ಣು ಸನ್ನೆ, ಕೈ ಸನ್ನೆ ಎಲ್ಲ ಇದೆ ಅವನಿಗೆ. ಇವತ್ತು ನನ್ನ ಮೂಲಕ ನಡೆಯಬೇಕು. ಹೌದು ಗುರುಗಳೇ, ಜಾಗ್ರತೆ ಮಾಡಿ. ಕುತ್ತಿಗೆಯಿಂದ ಮೇಲೆ ಗಂಟಲಿಂದ ಕೆಳಗೆ ಬಳೆಯಬಾರದು. ನೆನಪಿಟ್ಟುಕೊಳ್ಳಿ, ನೀವು ಹೇಳಿದಂತ ಹಾಗೆ ಧರ್ಮಯುದ್ಧ ಅಲ್ವೇ? ಮಾಡಿ.
ಹಾ. ನೀನು ವೈಪಾಯನ ಸರೋವರದಲ್ಲಿ ಅಡಗಿ ಬಾಳ ನಮ್ಮೆಲ್ಲ ಕಾಯಿ. ಅದು ಕೂಡ ಒಂದು ರಣನೀತಿಯ ತಿಳಿದುಕೊಂಡು ಯಾವ ನೀತಿ ನಿನ್ನದು? ಹಾ. ಛೆ! ರಣ ಹೇಳಿಯಂತೆ ಹಿಮ್ಮುಖವಾಗಿ ತೆರಳಿ ಹಾ. ನಮ್ಮನ್ನೆಲ್ಲ ಮೋಸಗೊಳಿಸುವುದಕ್ಕೆ ಹಾ. ವೈಪಾಯನ ಸರೋವರದಲ್ಲಿ ಹಾ. ಜಲಸ್ತಂಭನದಲ್ಲಿಟ್ಟುಕೊಂಡವನು. ಹಾ. ಛೆ! ಅದು ಕೂಡ ಶ್ರೇಷ್ಠ ವಿದ್ಯೆ ಅಂತ ಅರ್ಥ ಮಾಡಿಕೊಂಡು ನನ್ನ ಅಗ್ರಜ ಹಾ. ಯುಧಿಷ್ಠಿರ ಒಂದು ಮಾತನ್ನು ಹೇಳಿದ. ಏನದು? ನಾನಿರುವಾಗ ಮುಂದುವರಿಬೇಡ ಎನ್ನುವುದಾಗಿ. ಹಾ. ಅದಕ್ಕಾಗಿ ಹಾ. ಬೇರಿನ ಜನರು ನನ್ನಲ್ಲಿ ತಿಳಿಸಿದರು ಕೂಡ ಹಾ. ನಾನು ಮುಂದುವರಿಯದೆ ಅವನಲ್ಲಿ ಹೇಳಿದೆ. ಹಾ. ಅಲ್ಲಿಯೂ ಕೂಡ ನನ್ನ ಅಣ್ಣ ಒಂದು ಮಾತನ್ನು ಹೇಳಿದ. ಹಾ. ನಮ್ಮಲ್ಲಿ ಅಯೋನಲ್ಲಿ ಹಾ. ಒಬ್ಬನನ್ನು ಆಯ್ಕೆ ಮಾಡುವುದಾಗಿ. ಹಾ. ಏನು ಮಾಡಿದೆ? ಹಾ. ನನಗೂ ಬಹಳ ನೋವಿತ್ತು. ಹಾ. ಎಲ್ಲಿಯನ್ನು ನನ್ನಂದ ಅಬಲನನ್ನು ಆಯ್ಕೆ ಮಾಡಿ ನೀವು ಗೆದ್ದುಕೊಳ್ತೀಯೋ ಎನ್ನುವಂತಹ ಒಂದು ನೋವು ನನ್ನಲ್ಲಿತ್ತು. ನಿನ್ನ ಹಾಗೆ ಅಲ್ವೋ. ಓಹೋ. ಹಾ. ಆದ್ರೆ ನಿನ್ನ ತಮ್ಮ ಇದ್ದಾನಲ್ಲ, ಹಾ. ಯಾರತ್ತೋ ಕಾಡಿನಲ್ಲಿ ಪಾಪ ವಿದ್ಯೆಯನ್ನು ಕಲಿತವನ ಹೆಬ್ಬೆಯನ್ನು ತೆಗೆದವನ ಹಾಗೆ ಅಲ್ವನ. ಹಾ, ಹಾ, ಹಾ. ಹಾ. ಏನೇ ಆಗಲಿ ಹಾ. ಅವನ ವಿದ್ಯೆ ಏನು ಎಂಬುದನ್ನು ಅವ ಕುರುಕ್ಷೇತ್ರದಲ್ಲಿ ತೋರಿಸಿಕೊಂಡು ಹಾ. ನಾನು ಕೂಡ ತೋರಿಸಿದವನೇ. ಹಾ. ಮತ್ತೊಂದು ಮಾತನ್ನು ಹೇಳ್ತೇನೆ. ಏನು? ನನಗೆ ಯಾಕೆ ಬೇಸರ ಆದದ್ದು? ಯಾಕೋ? ಎಲ್ಲಿಯಾದರೂ ನೀನು ನಮ್ಮಲ್ಲಿ ಬೇರೆಯವರನ್ನು ಆಯ್ಕೆ ಮಾಡಿದ್ರೆ ನಾನು ಕೈಗೊಂಡ ಶಪಥಗಳು ಹಾ. ಇಲ್ಲಿ ವ್ಯಕ್ತವಾಗಿ ಹೋಗ್ತಾ ಇದ್ದವ. ಹಾ. ಅವ ಕೌರವ ಹಾ. ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಏನು? ತೂತವನ್ನು ಆಡಿದ್ಯಲ್ಲ, ಹಾ. ಮೋಸದಿಂದ ಗೆದ್ದಿದ್ಯಲ್ಲ, ಹಾ. ನನ್ನ ಮೋಸಕ್ಕೆ ತಕ್ಕ ಪಾಠವನ್ನು ಮಾಡ್ತೇನೆ. ಹೌದು. ಈಗ ನೀನು ಹೇಳುವುದು ಹಾ. ವೈಪಾಯನ ಸರೋವರದಲ್ಲಿ ಅಡಗಿ ಕುಳಿತಿದ್ದೇನಂತಲ್ವ? ಹೌದು. ಅದೊಂದು ವಿಶೇಷವಾದಂತಹ ರಣನೀತಿಯಲ್ಲಿ ಸಂಬಂಧಪಟ್ಟದ್ದು. ಓಹೋ. ಯುದ್ಧದಲ್ಲಿ ಸರಿಯಾಗಿ ನಮಗೆ ಬೇಕಾದಂತಹ ವ್ಯವಸ್ಥೆ ಇಲ್ಲದೆ ಇರುವಾಗ ಹಾ. ಅಲ್ಲಿ ಆಸನ ಎನ್ನುವಂತಹ ಶಬ್ದ ಇದೆ. ಹಾ. ಆಸನ ಎನ್ನುವಂತದ್ದು ಯುದ್ಧ ನೀತಿಯ 5ನೇ ಅಂಗ. ಹಾ. ಆದ್ದರಿಂದ ಆಸನ ನಂತರ ವೈದಿವಾದ ಸಮಾಧಿ ಅಂತ ಲೆಕ್ಕ. ಹಾ. ಆದ್ದರಿಂದ ಯುದ್ಧ ನೀತಿಯ ಅಂಗದೋಪಾದಿಯಲ್ಲಿ ನಾನು ಹಾ. ಜಲಮಂತ್ರವನ್ನು ಪಠಿಸುತ್ತಾ ಹಾ. ನಾನಲ್ಲಿ ಅಡಗಿದ್ದದ್ದು ಸತ್ಯ. ಸಮಾಧಿ ಆಗುವುದು ಯಾರಿಂದ ಗೊತ್ತು? ಹಾ, ಯಾಕೆ? ನನ್ನಿಂದ. ಹಾ, ನಿನ್ನಿಂದ ಸಮಾಧಿ ಆಗಲಿಕ್ಕೆ ನಿಲ್ಲು. ಹಾ. ನಾನು ಜಲದಲ್ಲಿ ಅಡಗಿರುವಂತ ಅಡ್ಡಟ್ಟು ಹಾ. ಅದನ್ನು ನೀನು ನಿಂದಿಸ್ತೆ ಅಂತಾದ್ರೆ ಹಾ. ನಿನ್ನ ನಿಪುಣತ್ವ ಯಾವುದರಲ್ಲಿ ಗೊತ್ತುಂಟ? ಯಾವುದು? ನಿಪುಣತೆ ಕೂಡ. ನೀನು ವನಾಂತರಗಮನವನ್ನು ಮಾಡಿದ್ರ ನೀವು? ಮಾಡಿದಾಗ ಹಾಗೆ ಮಾಡೋ ಹಾಗೆ ಮಾಡಿಲ್ಲ. ಪಂಚ ಪಾಂಡವರಲ್ಲಿ ನೀವು ಹಾ. ಆ ಮಾತನ್ನು ನೀವು ಹಿಂದೆ ತಗೊಳ್ಬೇಕು. ಯಾಕೆ? ಮಾಡಿದ ಹಾಗೆ ಮಾಡಿದ್ದು ನಾನಲ್ಲ, ನಿನ್ನ ಅಣ್ಣ. ಹಾ. ಹೇಗೆ? ಮೋಸದಿಂದ. ಮೋಸ ಅಲ್ಲವೋ? ಹಾ. ಗಂಡು ಮಕ್ಕಳ ಹಾಗೆ ಯುದ್ಧ ಮಂಟಪವನ್ನು ನಿರ್ಮಾಣ ಮಾಡಿದ್ದೇವೆ. ಯುದ್ಧಕ್ಕೆ ನಿಮ್ಮನ್ನು ಕರೆದಿದ್ದೇವೆ. ಇಚ್ಛೆ ಇದ್ದದ್ದರಿಂದ ನೀವು ಯುದ್ಧ ಮಾಡಿತ್ತು. ಇಚ್ಛೆ ಇಲ್ಲದಿದ್ದರೆ ನಾವು ಯುದ್ಧ ಆಡುವುದಿಲ್ಲ ಅಂತ ವಿರೋಧಿಸಬೇಕಾಗಿದೆ. ಹಾ. ನಾನು ಯುದ್ಧ ಆಡಲಿಲ್ಲ, ನಾನು ಶಕುನಿಯವನನ್ನು ನಿಲ್ಲಿಸಿದ್ದೆ. ಹಾ. ಹಾಗೆ ಹಾ. ಅದೇ ಯುದ್ಧದ ಬಗ್ಗೆ ಜ್ಞಾನ ಇರುವಂತ ಇನ್ನೊಬ್ಬರನ್ನು ನೀನು ಕುಳಿತುಕೊಳ್ಳಿಸಬೇಕು. ಹಾ. ನಿನ್ನ ಅಣ್ಣನಿಗೆ ಯುದ್ಧದ ಚಟ ಇತ್ತು, ಹಾ. ಅದರಲ್ಲಿ ಆಡುವಂತ ಹಠ ಇತ್ತು. ಹಾ. ಅದನ್ನು ಯುದ್ಧ ಆಡಿದ. ಹಾ. ಅದನ್ನು ಯೋಗ್ಯ ವಸ್ತುಗಳನ್ನು ತಿಂದು ಮೇಕೆ ಮೂಟಿಗೆ ಹಚ್ಚಿದಂತೆ ನಮಗೆ ತಪ್ಪಿಸುವುದು ಬೇಡ. ಯುದ್ಧದಲ್ಲಿ ಮೋಸ ಮಾಡಿದ. ಹಾ. ಶಕುನಿಯನ್ನು ಕೆಳಗಿದ್ದೇವೆ ಗೊತ್ತು. ಹಾ. ಯಾರನ್ನು ಬೇಕಾದ್ರೂ ಕೆಡವು. ಹಾ. ಈ ಯುದ್ಧ ರಂಗದಲ್ಲಿ ಮರಣ ಎನ್ನುವಂಥದ್ದು ಶತಸಿದ್ಧ. ಹಾ. ಮರಣಕ್ಕೆ ಹೆದರುವವ ನಾನಲ್ಲ. ಹಾ. ನೆನಪಿರ್ಲಿ. ಹಾ. ನೀನು ಯಾವುದರಲ್ಲಿ ಪುನಃ ಗೊತ್ತುಂಟೋ ಯಾವುದರಲ್ಲಿ? ನೀನು ವಿಷಯ
ಅದೇ ಸಮ ಆಗ್ತದೆ ಸರಿ ಮುಕ್ಲಿಕ್ಕಾಯ್ತು. ನೀನು 48 ದಿವಸ ಭಜನೆ ಮಾಡುವಾಗ ಒಂದು ಏಕ ಹಬ್ಬದಲ್ಲಿ ನವರಾತ್ರಿ ಉತ್ಸವದಲ್ಲಿ ನೀನು ಮುಕ್ಕಿದ್ದಷ್ಟು ಮಾರಾಯ. ನೀನು ಎಲ್ಲಿವರೆಗೆ ಮುಕ್ಕಿ ಸಾಕಾಗಿ ಅಂತ ಹೇಳಿ ಅಷ್ಟು ಅಂತ ಹೇಳಿದ್ರೆ ಹೌದು, ಆ ಬಕಾಸು ಅಂತ ಇದ್ದಾನಂತೆ. ಆತ ಬಂಡಿ ತುಂಬಾ ಅನ್ನವನ್ನು ತುಂಬಿಸಿ ತಂದಾಗ ನೀನು ಹೋಗಿ ಏನು ಮಾಡಿದ್ದೀರಿ ಅಲ್ಲಿದ್ದ ಅನ್ನವನ್ನು ಮುಕ್ಕಿದ್ದು ಮಾತ್ರವಲ್ಲ, ಅಲ್ಲಲ್ಲ ಅವರನ್ನು ಮುಕ್ಕಿದ್ದು ಮಾತ್ರವಲ್ಲ, ಅದರಲ್ಲಿರುವಂತ ಹಾಲೆ, ಅದರಲ್ಲಿರುವಂತ ಬಾಳೆಯಲ್ಲಿ, ಅದರಲ್ಲಿರುವಂತ ಏನು ಸೊಪ್ಪು ಆಗಿದೆಲ್ಲ ಅದರ ತಂಟು ತಗಿಲಿಲ್ಲ, ಎಲ್ಲ ಮುಕ್ಕಿದಿತ್ತು. ಎಲ್ಲ ಹೊಟ್ಟೆಯೋ ಒಂದು ಧರ್ಮಕ್ಕೆ ಸಿಗ್ತದಂತ ಹೇಳಿದ್ರೆ ಎಷ್ಟು ಕೂಡ ಮುಕ್ತಿ. ನೀನು ಆಟಗಳಿಗೆ ಬಿಡ್ತಾ ಇದ್ರೆ ಆ ಗಾಡಿಯನ್ನ ಮುಟ್ತಾ ಇದ್ದು ಊಟದಲ್ಲಿ ನಿಪುಣ ನೀನು. ಹೌದು, ಗದಾದಂಡ ನಿನಗೆ ಸಿಕ್ಕಿರುವಂತದ್ದು ಮನಬಲದಿಂದ, ಇದು ನನ್ನದು ಸ್ವಂತ ಶಕ್ತಿ ಸಾಧನೆಯಿಂದ ತಂದಿರುವಂತಹ ಕನಕಲತಾ ಲಾಂಛಿತವಾದಂತಹ ಗದಾದಂಡ, ಉತ್ತಮ ಗದಾದಂಡ. ಗಂಡು ಮಗನಾಗಿ ಬಂದಿದ್ದೇನೋ ನಿಮ್ಮ ಹಿಂದೆ ಮಮ ಪ್ರಾಣ ಈ ಮಾಂಡವ ಅಂತೇಳಿ ನಿಮ್ಮನ್ನು ಪ್ರಾಣ ಪಂಚಕಗಳಂತೆ ಕಳೆಯುವಂತಹ ಈಗ ಇದ್ದವಲ್ಲ ಖಾಲಿ ಮುತ್ತಿಯವ, ಅವನ ಧೈರ್ಯದಲ್ಲಿ ನಾನಿರುವುದಲ್ಲ. ನನ್ನ 100 ಮಂದಿ ಮಕ್ಕಳು ಅಳಿದರು, 99 ಮಂದಿ ತಮ್ಮಂದಿರು ಅಳಿದರು, ನನ್ನ ಭೀಷ್ಮ ದ್ರೋಣ ಕೃಪರು ಎಲ್ಲರೂ ಅಳಿದರು ಕೂಡ ಎಲ್ಲರನ್ನೂ ಮಗನಾಗಿ ಇರ್ತಿದ್ದವರು. ಬಾರು ಮುಂದೆ ಬಾರು. ಕಪಟ ನಾಟಕ
ನಿಗಮಾಗಮವನ್ನೇ ಬದಲೆಯನ್ನಾಗಿಸಿ ಸೂರ್ಯಚಂದ್ರನನ್ನೇ ದೀಪವನ್ನಾಗಿಸಿ ಈ ಲೋಕವನ್ನೇ ನಿನ್ನ ಲೀಲಾ ನಾಟಕದ ರಂಗಸ್ಥಳವನ್ನಾಗಿಸಿ ದುಷ್ಟ ನಿಗ್ರಹಕ್ಕೆ ಶಿಷ್ಟ ರಕ್ಷಣೆಗಾಗಿ ಧರೆಯ ಭಾರವ ನೊಮೆಯ ಅವತರಿಸಿದ ಮಾಯಾ ರಂಗ, ನಿನ್ನ ಕಪಟ ನಾಟಕ ಮುಗೀತ ಅಲ್ಲ, ನಾಟಕದ ತಯಾರಿಗಾಗಿ ಕಾಯ್ತಾ ಇದ್ದೀಯ, ನಾಟಕದ ಸಿದ್ಧತೆಗೆ ಕಾಯ್ತಾ ಇದ್ದೀಯ ನೀನು. ಕಪಟ ನಾಟಕ ರಂಗ ಆಲೋಚನೆ ಮಾಡಬೇಕು. ಯಾವೆಲ್ಲ ನಾಟಕವನ್ನು ಆಡಿದ್ದಿ ಯೋಚನೆ ಮಾಡಬೇಕು. ನಿಪುಣ ನೀನು ಭೀಮನನು, ನೀನು ನಿಪುಣ. ಹೇಗೆ ಹುಟ್ಟಿದ ಅಕ್ಷರ ಕಾರಾಗೃಹದಲ್ಲಿ ಮಾತಾ ಪಿತೃಗಳ ಶೃಂಖಲೆಯನ್ನ ಕೊಂಡರಿಸಿದ ಹುಟ್ಟಿದ ಅಕ್ಷರ ಚತುರ್ಭುಜಧಾರಿಯಾದ ಯಮುನೆಯ ಗತಿಯನ್ನು ತಿರುಗಿಸಿದೆಯಂತೆ, ತ್ರಿಗಂಟೆಯ ಡೊಂಕನ್ನು ಕಿತ್ತಿದೆಯಂತೆ, ಬೆಂಕಿಯನ್ನೇ ಕುಡಿದೆಯಂತೆ, ಸಪ್ತ ಗುರುಪುತ್ರನನ್ನು ಹುಲ್ಲಿಗೆ ಗುರುದಕ್ಷಿಣೆಯಾಗಿ ಇತ್ತರಂತೆ. ಒಂದು ಎರಡು ನಾಟಕ ರಂಗಗಳು ಕಿರುಬೆರಳಲ್ಲಿ ಗೋವರ್ಧನ ಗಿರಿಯನ್ನು ಎತ್ತಿದೆಯಂತೆ. ಬಕ ವಾಕ ಹಸ್ಸ ಹಲಂಬನ ಎಲ್ಲರನ್ನು ಮಡುಹಿದೆಯಂತೆ. ಸುತನಿ ಮಾಡ್ತಾನ, ಜಗದೇಕ ಮೊದಲ ಮಾಡ್ತಾನ, ಏನೇನು ಆಟ ಆಡುವುದನ್ನು ಆಡಿದೆಯಂತೆ. ಮಗೆ ಮೈಗುಣನಾದ ಸುತನಿ ಗಳಿಯ ಅಳಿಯ ಗಳಿಯ ಸುತನಾಟ ಕೊಂಡಾಡುತ್ತದೆ. ನಿನ್ನ ಯಾವುದೆಲ್ಲ ನಾಟಕಗಳಿದ್ದಾವೆ, ನಿನ್ನ ಲೀಲಾ ನಾಟಕಗಳಿಗೆ ಎಲ್ಲರನ್ನು ಪಾತ್ರಧಾರಿಯನ್ನಾಗಿಸಿದೆಯಾ? ನಿನ್ನ ಈ ನಾಟಕದ ಅಂಕದ ಬರದೆ ಬೀಳುವುದು ಯಾವಾಗ? ಭೀಮ ಸತ್ತ ನಿನ್ನ ನಾಟಕದ ಮುಕ್ತಾಯ ಹೇಗೆ ಹೇಳಿದ್ರೆ, ಇದು ಕೌರವ ಪಟ್ಟಾಭಿಷೇಕ, ಕೌರವ ಸಾಮ್ರಾಜ್ಯದ ಪ್ರತಿಷ್ಠಾಪನಾಚಾರ್ಯ ದುರ್ಯೋಧನನೋ ಸುಯೋಧನನೋ ಅಲ್ಲ. ಇದರಲ್ಲಿ ಏನಾದರೂ ಅಡಗಿಸಿದ್ದಂತ ಕಪಟ ಉಂಟಲ್ಲ. ಕಪಟ ನಾಟಕ ರಂಗ ಒಂದು ನೀನು ನಿಪುಣ, ಇನ್ನೊಂದು ನಿಪುಣ ಭೀಮನನ್ನು ಮಾಡಿರುವಂತ ಏನೇನು ಆಟಗಳನ್ನು ನೋಡಬೇಕು. ಬಿದ್ದಾಚನ ಬಟ್ಟೆ ಹೊಡೆಯುತ್ತದಂತೆ, ಜಗದಲ್ಲಿ ಉಳಿದುಕೊಂಡು ಎಲ್ಲರನ್ನು ಓಡಿಸಿದನಂತೆ, ಎಲ್ಲರನ್ನು ನೀರು ಕೂತನನ್ನು ಹೇಗೆ ಕೊಂದಿಯೋ ಹಾಗೆ ಇಡೀಯನ್ನು ವರಿಸಿದನಂತೆ. ತುಂಬಾ ಮಂದಿಯನ್ನು ಬೇರೆ ಬೇರೆ ರೀತಿಯಲ್ಲಿ ತನ್ನ ಸಾಮರ್ಥ್ಯವನ್ನು ತೋರಿಸಿದನಂತೆ. ಅಲ್ಲ, ಕುಪಿತವೇನು ನಿನ್ನಂತ ನೀವು ಎಲ್ಲವನ್ನೂ ಎದುರು ಬಿಡುವುದಿಲ್ಲ. ಕೆಲವೊಂದು ಕುಪಿತನಾಗಿರ್ತೀವಿ. ಯಾಕೆ? ನೀವು ಕಮಲಾಕ್ಷಣ. ಕೆಲವೊಂದು ಒಳ್ಳೆಯವರಿಗೆ ಒಳ್ಳೆಯದನ್ನು ತೆಗೆದಿಟ್ಟು ಕೆಟ್ಟವರಿಗೆ ಕೆಟ್ಟದನ್ನು ಅಡಗಿಸಿಟ್ಟು ಎಲ್ಲ ಕೇವಲ ನಗುತ್ತಾ ಹಲ್ಲು ಬಿಟ್ಟು ಮಾತ್ರ ಅದಕ್ಕೂ ನಗ್ತಿ ಇದಕ್ಕೂ ನಗುತ್ತಾ ಎಷ್ಟು ಮಂದಿಯನ್ನು ನಗಾಡಿ ಕುರುಕ್ಷೇತ್ರದ ಆರೋಪದಿಂದ ಇಲ್ಲಿಯವರೆಗೆ ನಿನ್ನ ಒಂದೊಂದು ಕಪಟ ನಾಟಕವನ್ನು ನೋಡಿದವರು ನೀನು ಮಾಡಿದಂತ ಆ ಲೀಲಾ ನಾಟಕದ ಒಳಗೆ ಎಷ್ಟು ಅನ್ಯಾಯ ಆಯಿತು ಲೋಕದ ದೃಷ್ಟಿಗೆ. ಆದರೆ ಯಾವುದಕ್ಕೂ ನಾನು ಆವತ್ತೇ ಹೇಳುತ್ತೇನೆ, ಏನು ಜಾನಾಗಿ ಧರ್ಮಂ ನಚವೇ ಪ್ರವೃತ್ತಿ, ಜಾನಾಗಿ ಅಧರ್ಮಂ ನಚವೇ ನಿವೃತ್ತಿ, ಕೇವಲವಿ ದೇವೇನ ಹೃದಯಸ್ಥಿತಾಸ್ತಿ. ಹೇಳಿದ್ದೆನು, ಧರ್ಮ ಯಾವುದುಂಟು ಅದರಲ್ಲಿ ಪ್ರವೃತ್ತಿ ಮಾಡುವುದಕ್ಕೆ ನನಗೆ ಮನಸ್ಸು ಬರುವುದಿಲ್ಲ. ಅಧರ್ಮ ಏನಿದೆ ಅದು ಅಧರ್ಮ ಅಂತ ನನಗೆ ಗೊತ್ತಿದೆ. ಹೃದಯದಲ್ಲಿ ಇದ್ದುಕೊಂಡು ನೀನು ನನ್ನನ್ನು ಆಟಾಡಿಸಿ ಹೊರಗಿಂದ ಸಂಧಾನ ಹೇಳ್ತೀಯಲ್ಲ. ಯೋಚಿಸು, ಇದುವರೆಗೆ ನಿನ್ನ ಲೀಲಾ ನಾಟಕದಲ್ಲಿ ಕೌರವ ಅಂತ್ಯವೋ ಪಾಂಡವರ ಪ್ರತಿಷ್ಠಾಪನೆಯೋ ಅಲ್ಲ. ನೀನು ಯಾರು ನಿನ್ನ ಇದ್ದನಲ್ಲ, ಯಾರು ನಿನ್ನ ಅತ್ತೆಯ ಮಗ ಮೊದಲೇನು ಅಂಗವೈಕಲ್ಯನಾಗಿದ್ದಾನೆ, ನೀನು ಮುಟ್ಟಿದ ಕ್ಷಣ ಅಖಂಡ ಬ್ರಹ್ಮಚಾರಿ ಮುಟ್ಟಿದ್ರೆ ಅವ ಸರಿಯಾಗುತ್ತಾನೆ. ಯಾರು? ಶಿಶುಪಾಲ ಅಖಂಡ ಬ್ರಹ್ಮಚಾರಿ. ಬ್ರಹ್ಮಚಾರಿ 16,000 ನಾರಿಯರನ್ನು ಕಟ್ಟಿಕೊಂಡವ, ಅಷ್ಟ ಪಟ್ಟಾಮೇಶ್ವರನ್ನು ಕಟ್ಟಿಕೊಂಡವ, ಉಂಡರ ಉಪವಾಸಿ, ಬಳ
ಇಂದಿರೇಶ ಮುಕುಂದ ಲಾಲಿಸಕ್ಕೆ ನನ್ನ ಮಾತು ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣಗಳ ಬರಿದೆ ಮಾತೇಕೆನ್ನು ಅರಿತು ಬೇಡುವೆನಯ್ಯ ಎನ್ನುವಂತೆ ತಾಯಿ ತಂದೆಯರ ಬಿಟ್ಟು ತಪವ ಮಾಡಲೂಬಹುದು, ದಾಯಾದಿ ಬಂಧುಗಳ ಬಿಡಲೂಬಹುದು, ಹರಿನಿನ್ನ ಚರಣವ ಬಿಡಲುತ್ತೇವೆ ಎನ್ನುವಂತೆ ಇಂದಿರೇಶ ಲಾಲಿಸಯ್ಯ ಸಂಗ್ರಾಮ ಯುದ್ಧದಲ್ಲಿ ನಡೆದಂತಹ ಘನಘೋರವಾದಂತಹ ಯುದ್ಧ ಸಂಗ್ರಾಮ ನಾನು ನೋಡ್ತಾ ಇದ್ದೇನೆ. ಬಹುಶಃ ಕೆಲವೊಂದು ಹೊತ್ತಿನಲ್ಲಿ ನಾನು ಎಲ್ಲಿ ಕೆಡವುತ್ತೇನೆ ಅನ್ನುವಂಥ ವಿಚಾರ ನನಗೇ ಮರೆತು ಹೋಗ್ತದೆ. ಏಕೆಂದರೆ ಈ ಧರ್ಮದ ಲಾಲಸೆಯಲ್ಲಿ, ಧರ್ಮದ ಜಿಜ್ಞಾಸೆಯಲ್ಲಿ ಮುಳುಗಿ ಹೋಗುವವರು ಏನೆಲ್ಲ ಆಗ್ತದೆ, ಇನ್ನೊಂದು ಕಡೆಯಲ್ಲಿ ಒಂದು ಘಟನೆ ಆಗ್ತಾ ಇರ್ತದೆ. ಆದ್ದರಿಂದ ಧರ್ಮದ ಜಿಜ್ಞಾಸೆಯಲ್ಲಿ, ಧರ್ಮದ ನೀತಿ ಬೋಧನೆಯಲ್ಲಿ ನಾನು ಮುಳುಗಿ ಹೋಗ್ತೇನೆ. ಒಂದು ಕಡೆಯಲ್ಲಿ ಒಂದು ಘಟನೆ ಆಗ್ತಾ ಇರ್ತದೆ. ಆದ್ದರಿಂದ ಯಾರಾದ್ರೂ ಕೇಳುವವರು ಇರಬೇಕು, ಯಾರಾದ್ರೂ ಒಂದು ನೀತಿ ಬೋಧನೆ ಮಾಡುವವರು ಇದ್ರೆ ನಮ್ಮಿಂದ ಇನ್ನೂ ತಿಳಿದವರು ಇದ್ದಾರೆ ಎನ್ನುವ ಕೆಲವೊಂದು ವ್ಯಕ್ತಿಗಳನ್ನು ನಾವು ಮರೆತು ಹೋಗ್ತೇವೆ. ಆದ್ದರಿಂದ ಈ ಧರ್ಮ ಸಂಗ್ರಾಮ ಯುದ್ಧದಲ್ಲಿ ಮೊದಲೇ ಒಂದು ಮಾಯಾಲೋಕದಲ್ಲಿ ನಾವು ಇದ್ದೇವೆ. ಈ ಮೊದಲೇ ಒಂದು ದೇವಿ ಮಾತ್ರೆಯಲ್ಲಿ ಪುರಾಣದಲ್ಲಿ ಹೇಳಿದ್ದು, ಈ ಯುಗದಲ್ಲಿ ತ್ರೇತಾಯುಗ ಕರೆದು ದ್ವಾಪರಾಯುಗ ಬರುವಂತ ಹೊತ್ತಿನಲ್ಲಿ ಮಾಯಾ ರೂಪದಲ್ಲಿ ನಿನ್ನ ಜೊತೆ ನಾನು ಇರ್ತೇನೆ ಎನ್ನುವಂತ ಒಂದು ವಚನವನ್ನು ಇಟ್ಟಿದ್ದಾಳೆ. ಆ ಯುಗ ಆ ಸಂದರ್ಭ ಈ ಕಾಲದಲ್ಲಿ ಹೊತ್ತಿನಲ್ಲಿ ಬಂತ ಎನ್ನುವಂಥದ್ದು ಬಹುಶಃ ಮಾಯಾ ರೂಪದ ಮಾಯಾಲೋಕದಲ್ಲಿ ನಾವು ಇದ್ದೇವೆ ಈ ಹೊತ್ತಿನಲ್ಲಿ. ಬಹುಶಃ ನಿನ್ನ ಪದಮೂಲದಲ್ಲಿ ನಿನ್ನ ಮಾತುಗಳನ್ನು ಕೇಳದೆ ನಾನು ಸ್ವಲ್ಪ ದುಡುಕಿ ಬಿಟ್ಟೇನೋ ಎನ್ನುವಂತ ಸ್ವಲ್ಪ ನನಗೂ ಒಂದು ಜಿಜ್ಞಾಸೆ ಉಂಟಾಗ್ತಾ ಇದೆ. ಬಹುಶಃ ಮಮ ಪ್ರಾಣಾಯಿ ಪಾಂಡವ ಎನ್ನುವಂತ ಭರವಸೆಯನ್ನು ಇಟ್ಟಂತ ಸ್ವಯಂ ಕೃಷ್ಣಶ್ಚ ಭಗವತಿ ಎನ್ನುವಂಥದ್ದು ನಮ್ಮನ್ನು ಎಲ್ಲಿ ಬಿಟ್ಟುಕೊಳ್ಳಲಿಲ್ಲ, ನೀವು ಎಲ್ಲೂ ಬಿಟ್ಟುಕೊಳ್ಳಲಿಲ್ಲ. ವಿಶ್ವಾಸ ಉಂಟಲ್ಲ? ಹೌದಪ್ಪ, ನಮ್ಮ ಮಧ್ಯದಲ್ಲಿ ರಾಜೇಶನಾಗಿದ್ದು, ಸುರೇಶನಾಗಿದ್ದು, ನಮ್ಮನ್ನೆಲ್ಲ ಪಾಲನೆ ಮಾಡುವಂತ ಕರ್ತರಾಗಿದ್ದು, ಇಷ್ಟರ ರಾತ್ರಿ ಈ ಮಧ್ಯದಲ್ಲಿ ಕೂಡ